ಚಾಮುಂಡೇಶ್ವರಿ ದೇವಸ್ಥಾನ ಗಾಂಧಿನಗರ ಉಳ್ಳಾಲ ದೆತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಬತ್ತಿಂಚಿನ ಮಾತ ಭಗವದ್ಭಕ್ತ ಬಾಂಧವರನ್ನು ಮೊಕ್ಕಿಡು ಎದುಕೊನೊಂದು ಇನ್ನಿತ ಮೂಜಿನ ದಿನದ ಎರಡನೇ ಧಾರ್ಮಿಕ ಸಭಾ ಕಾರ್ಯಕ್ರಮಗೂ ಬತ್ತಿಂಚಿನ ಮಾತ ಭಗವದ್ಭಕ್ತ ಬಾಂಧವರನ್ನು ಮೊಕ್ಕಿಡು ಎದುಕೊನೊಂದು ಇತ್ತಾತಿ ಕೆಲವೇ ಪುರ್ತರು ಈ ಚಾಬಡಿ ಧಾರ್ಮಿಕ ಕಜ್ಜ ನಡಪೆರಂಡು ಇನ್ನಿತ ಧಾರ್ಮಿಕ ಕಜ್ಜಡು ನಮ್ಮೊಟ್ಟಿಗೆ ಸೇರನ್ರಲ್ಲೇರೆ ಇವಂಜಿ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದ ಅವೇ ರೀತಿ ಕರ್ನಾಟಕ ವಿಧಾನಸಭೆದ ಸಭಾಧ್ಯಕ್ಷರಂಚಿನ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ನಮ್ಮೊಟ್ಟಿಗೆ ಇಂಜಿ ಧಾರ್ಮಿಕ ಕಜ್ಜಡು ಸೇರನ್ರಲ್ಲೇರು ಅವೇ ರೀತಿ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ನೇತ ಅಧ್ಯಕ್ಷರಂಚಿನ ಶ್ರೀಮತಿ ಮಮತಾ ಗಟ್ಟಿ ಅವೇ ರೀತಿ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ KSRBC ಮಂಗಳೂರು ನೇತ ಶ್ರೀ ರಾಜೇಶ್ ಶೆಟ್ಟಿ ಅವೇ ರೀತಿ ಇವಂಜಿ ಸಮಿತಿದ ಗೌರವ ಸಲಹೆಗಾರಂಚಿನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವೇ ರೀತಿ ಆರಾಧನಾ ಕುಟುಂಬಸ್ಥರು ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಶ್ರೀ ಗಿರೀಶ್ ಕುಮಾರ್ UK ದಕ್ಷಿಣ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಅವೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಂಚಿನ ಸುರೇಶ್ ಭಟ್ನಗರ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀ ಭಾಸ್ಕರ್ ತುಕ್ಕೋಟು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಂಚಿನ ಮಹಿಳಾ ಸಮಿತಿ ಅಧ್ಯಕ್ಷರಂಚಿನ ಶ್ರೀಮತಿ ಸುರೇಖಾ ಚಂದ್ರಹಾಸ ಜೀರ್ಣೋದ್ಧಾರ ಸಮಿತಿಯ ಮಹಿಳಾ ಉಪಾಧ್ಯಕ್ಷರಂಚಿನ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಅವೇ ರೀತಿ ಹೋಟೆಲ್ ಮಾಯಾ ನೇತ ಮಾಲಕರಂಚಿನ ಶ್ರೀ ಹರೀಶ್ ಕಾಮತ್ ದಾಸ್ ಪ್ರಮೋಷನ್ಸ್ ಮಂಗಳೂರು ನೇತ ಮಾಲಕರಂಚಿನ ಶ್ರೀ ಅನಿಲ್ ದಾಸ್ ಮೆಕ್ಲಾ ಉಪಸ್ಥಿತಿಡೆ ಇನ್ನಿತ ಧಾರ್ಮಿಕ ಕಜ್ಜ ನಡಪೆರೆಂಡು ಬತ್ತಿಂಚಿನ ಮಾತ ಭಗವದ್ಭಕ್ತ ಬಾಂಧವ್ಯರ ಮೊಕ್ಕಿಡಿ ಎದುಕೊನೊಂದು ಕೆಲವತ್ತ ಪುರ್ತರು ಈ ಧಾರ್ಮಿಕ ಕಜ್ಜ ಮಲ್ಪೆರೆ ನಿಖಲ ಮಾತೇರನಲ್ಲ ಅನುಮೋದಿತನೊಂದು ಅವೇ ರೀತಿ ಇನ್ನಿತ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಇವಂಜಿ ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರಂಚಿನ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತಿಲ್ಲ ಇನ್ನಿತ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಉಪಸ್ಥಿತಿ ಉಪರಲ್ಲೇರು ಬತ್ತಿಂಚಿನ ಮಾತ ಭಗವದ್ಭಕ್ತ ಬಾಂಧವ್ಯರನ್ನು ಮೊಕ್ಕಿಡಿ ಸ್ವಾಗತ ಮಲ್ತೊಂದು ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೋಮಹಂತ ಶೋಕಹಂತ ಹೋಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಪಾಲಿಸೋ ಗಣನಾಯಕ. ಭಗವದ್ಭಕ್ತ ಬಂಧುಲೆ, ಚಾಮುಂಡೇಶ್ವರಿ ದೇವಸ್ಥಾನ ಉಳ್ಳಾಲ ಕಾಪಿಕಾಡಿನ ನಿರಳ್ಳು ಪ್ರತಿಷ್ಠಾ ಕಲಶೋತ್ಸವದ ಸಂಭ್ರಮ ಮುರನೀಡ್ದಿಂಚ ಇನಿಕ್ ಮೂಜನದಿಂತ ಕಾರ್ಯಕ್ರಮ ಬಂದುಲೆ ಇನಿ ಇವಂಜಿ ಪ್ರತಿಷ್ಠೆ ಆದ ಅಪ್ಪೆ ಆ ಧರ್ಮಗುಂಡೋಡು ಕುಲುದು ನಮ್ಮನ್ನು ಮಾತೆರಲ್ಲ ಕಾಪುನ ಅಪ್ಪೆಗೆ ಇನಿ ನಮ್ಮ ಶರಣಾಗತಿ ಆಪಿನ ದಿನ ಬಂದುಲೆ ಐತೊಟ್ಟಿಗೆ ಕತ್ತಲ ಕಾನ ಗುಲಿಗ ಬಕ್ಕ ಕೊರಗಜ್ಜನ ಸಾನ್ನಿಧ್ಯದ ಪರಿಪೂರ್ಣತೆ ಹೈನಂಚಿನ ಪುರ್ತುಡು ಬಯ್ಯದ ಈ ಧರ್ಮಗದ್ದಿಗೆದ ಸಭೆಲೇಸು ಈ ನಡಪುನಚಿನ ಪುರ್ತು ಬಂದುಲೆ ಇಂಥ ಇವಂಜಿ ಕಾರ್ಯಕ್ರಮದ ಇವಂಜಿ ಉದಿಪನನು ನಡಪಾದು ಕೊರಡು ಪಂದು ಯಾನು ಸುರೂಕಾದು ನಮ್ಮ ಶಿರಡಿ ಸಾಯಿಬಾಮ್ದೀರ ಅಂಚೆನೆ ಗಾಣಿಗರ ಇವಂಜಿ ಅಭಿವೃದ್ಧಿ ನಿಗಮದ ಗುರ್ಕಾರ ನೆಂಚಿನ ಸನ್ಮಾನ್ಶ್ರೀತ ವಿಶ್ವಾಸ್ ಕುಮಾರ್ ದಾಸ್ ಬೇಡ ಭಿನ್ನ ಮಲ್ತೊಂದು ಈ ಕಾರ್ಯಕ್ರಮವನ್ನು ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಸನ್ಮಾನ್ಶ್ರೀತ ವಿಶ್ವಾಸ್ ಕುಮಾರ್ ದಾಸ್ ಬೇರೆಗೆ ಮಾತ ಬಂದುಲ್ಲ ಪ್ರಭಾದ ಮೋಕೆಡಿ ಎದುಕೊಂದುಲ್ಲೆ ಕಾರ್ಯಕ್ರಮ ದೀಪ ಪ್ರಜ್ವಲನ ಪುರಂಚಿನ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಮೇರೆಗೆ ಸಂದೀಪ್ ಸಾಲಿಯನ್ ದಯಮಲ್ತದ ಚಾಬಡಿಗೆ ಬರ್ತದೆ ಗೌರವದ ಶಾಲಾ ಸ್ಮರಣಿಕೆ ಮಾನಾದಿಗೆ ಮಲ್ಪಡು ಬಂಡದ ಭಿನ್ನ ಮಲ್ತದಲ್ಲ ವಿಶ್ವಾಸ್ ಕುಮಾರ್ ದಾಸ್ ನಮ್ಮ ಶಿರ್ಡಿ ಸಾಯಿ ಮಂದಿರದ ನಮ್ಮ ಧರ್ಮದರ್ಶಿಲು ಗಾಣಿಗ ಅಭಿವೃದ್ಧಿ ನಿಗಮದ ಕರ್ನಾಟಕ ಸರ್ಕಾರದ ಗುರ್ಕಾರಲಾದುಲ್ಲೇರು ಬಂದುಲೆ
ಈ ಕೂಟದ ಗುರ್ಕಾರ್ಮೆನ ಗಿರೀಶನ್ನೆ ಬಂಡೇರು ನಮ್ಮ ಕಾರ್ಯಾಧ್ಯಕ್ಷರ ನೆಚ್ಚಿನ ಭಾಸ್ಕರ್ ತುಕ್ಕೊಟ್ಟು ಬೇರೆ ಕೊರಡು ಕೆಂಡ ಭಾಸ್ಕರನ್ನೇ ಪ್ರಾರಂಭದ್ದು ಇತ್ತ ಮುಟ್ಟ ಬಾರಿ ಉಮೇದುಡ್ ಅರ್ನ ನಿವೃತ್ತ ಜೀವನ ಇಂಚಿನ ಕೆಂಡ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಡ್ ಆರ್ ಐಟು ಮಲ್ಲೊಂದು ಆಫೀಸರ್ ಆದ ಇದ್ ಬಕ್ಕ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮಸ್ತ್ ರಂಗೋಡು ಪುನಾರ್ ಬಂದುಲೆ ಈ ಕೂಟದ ಲಂಚೆನೆ ನಮ್ಮ ಕಾರ್ಯ ಅಧ್ಯಕ್ಷರಾದ ಎಡ್ಡೆ ರೀತಿ ಸೇವೆ ಮಾಡ್ತಾರೆ ಸನ್ಮಶುತ ಭಾಸ್ಕರ್ ತುಕ್ಕೊಟ್ಟು ಬೇರೆ ಮಾತ ಬಂದುಲ್ಲ ಬರಬಾದ ಹುಟಲ್ದಿಂದ ಸುಲ್ಮೇನ್ ಸಂದೇತ ಮತ್ತೊಂದು ಅರೆ ಮೋಕೆಡೆದುಕೊಂದುಲ್ಲ ಇನ್ನಿತ ಕಾರ್ಯಕ್ರಮದ ಘನ ಅಧ್ಯಕ್ಷ ಪೀಠವನ್ನು ವಹಿಸಿನ ಶ್ರೀ ಭಾಸ್ಕರ್ ತೊಕ್ಕೋಟು ಮೇರೆಗೆ ಶ್ರೀ ಸಂದೀಪ್ ಸಾಲಿಯಾನ್ ಮೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ತದೆ ಅರೇನ ಪ್ರೀತಿಪೂರ್ವಕವಾದ ಗೌರವಿಸಲ್ಪಟ್ಟದ್ದು ಭಿನ್ನ ಮತ್ತೊಂದಲ್ಲ ಶ್ರೀ ಭಾಸ್ಕರ್ ತೊಕ್ಕೋಟು ಮೇರೆಗೆ ಸಂದೀಪ್ ಸಾಲಿಯಾನ್ ಮೇರೆ ನಡೆದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಕಾರ್ಯಕ್ರಮಡು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಿಯಾದ ಮಸ್ತ್ ಸಂಘ ಸಂಸ್ಥೆಗೆ ಪುಣ್ಯ ಶಕ್ತಿಗೆ ಮಲ್ಲ ಶಕ್ತಿ ಜಿಂಜಾಯಿನಂಚಿನ ವ್ಯಕ್ತಿಯರಿಂದ ಕೇಂಡ ಅವು ನಮ್ಮ ಮಮತಕ್ಕ ಬಂದುಲ್ಲ ಪ್ರೀತಿದ ಮಮತಾ ಅಕ್ಕಗ ಮಾತ ಬಂದುಲ್ಲ ಬರಬಾದು ಮೋಕೆಡ್ ಎದುಕೊಂದುಲ್ಲ ಬಂದುಲ್ಲ ಶ್ರೀಮತಿ ಮಮತಕ್ಕ ಮೇರೆಗೆ ಪ್ರೇಮ ಬೇರೆ ಬತ್ತದೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪಡುಪಂಡದ ಪ್ರೀತಿಪೂರ್ವಕದ ಕೇನೊಂದಲ್ಲ ಶ್ರೀಮತಿ ಮಮತಾ ಗಟ್ಟಿ ಇನ್ನಿತ ಚಾವಡಿ ನಮ್ಮೊಟ್ಟಿಗೆ ಉಲ್ಲೇರು ಅರೆಗೆ ಪ್ರೀತಿದ ಗೌರವ ಪ್ರೇಮಕ ಮೆರೆದು ಶಾಲು ಸ್ಮರಣಿಕೆದ ಮಾನಾದಿಗೆ ಇನ್ನಿತ ಈ ಚಾವಡಿ ನಮ್ಮ KSRTCದ ಹಿರಿಯ ನಿಯಂತ್ರಣ ಅಧಿಕಾರಿಯು ನಮ್ಮ ರಾಜೇಶ್ ಶೆಟ್ಟುಳ್ಳರು ಬಂದಿಲ್ಲ ಯಾರನ್ನ ಯಾನ ಸ್ಪೀಚ್ ಕೆಲವಕ್ಕಿಂದ ಒಂಜಿ ಧಾರ್ಮಿಕ ಉಪನ್ಯಾಸ ಅದು ಪಡ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಚಾರ ಅದು ಪಡ ಮಸ್ತ್ ತೆರಿದಿನಾರು ಒರಿ ಅಧಿಕಾರಿ ಆಂಡಲ ಮಸ್ತ್ ಈ ಸಮಾಜಮುಖಿ ಕೆಲಸದ ಬಗ್ಗೆ ತೆರಿದಿನಾರು ಬಂದಿಲ್ಲ ರಾಜೇಶ್ ಶೆಟ್ಟಿಯನ್ನು ಬಾರಿ ಪ್ರೀತಿಪೂರ್ವಕವಾದ ಭಕ್ತಿಪೂರ್ವಕವಾದ ಎದ್ದುಕೊಂದಿಲ್ಲ ಇನ್ನಿತ ಚಾಬಡ್ಡು ಪರಂಚನ ಶ್ರೀ ರಾಜೇಶ್ ಶೆಟ್ಟಿ ಮೇರೆಗೆ ಶಶಿಕಾಂತ್ ಮೇರೆ ಬತ್ತದೆ ಗೌರವದ ಶಾಲು ಸ್ಮರಣಿಕೆದ ವೈದ್ಯನಾಥ ಭಜನಾ ಮಂಡಲದ ಶಶಿಕಾಂತ್ ಮೇರೆ ಬತ್ತದೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪೊಡ್ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ ಏಜೆಂಡ ಶಶಿಧರ್ ಗಾಂಧಿನಗರ ಈ ತರ್ಣದ ಮಲ್ತದೆ ಚಾವಡಿಗೆ ಬರ್ತದೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪೊಡ್ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ ಶ್ರೀ ರವೀಂದ್ರ ಬೇರೆ ಬರ್ತದೆ ಗೌರವದ ಶಾಲು ಸ್ಮರಣಿಕೆಯನ್ನು ಮನ್ಪೊಡ್ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ ಶ್ರೀ ರವೀಂದ್ರ ಸತೀಶ್ ದೀಪಂ ಸೇಮಸದ ಚಾಪಡಿಗೆ ಬೋದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪೊಡ್ಪಂಡದು ಬಂದುಲೆ KSRTCದ ಹಿರಿಯ ವಿಭಾಗೀಯ ನಿಯಂತ್ರಣ ಅಧಿಕಾರಿ ರಾಜೇಶ್ ಶೆಟ್ಟಿಗೆ ಮುಖ್ಯಡಿದುಕೊಂಡು ಕಾರ್ಯಕ್ರಮದ ಮಲ್ಲ ಭಿನ್ನಾದಿಗೆದ ಮನೆಟ್ ನಮ್ಮೊಟ್ಟಿಗೆ ಬಂದುಲೆ ಈ ಕೂಟೋಡು ದಿನೇಶ್ ಶರ್ಮಾ ಸಾಯಿ ಮಂದಿರ ಪಿಲಾರ್ ಬೇರುಲ್ಲೇರು ಅರೆಲ್ಲ ಮಾತ ಬಂದುಲ್ಲ ಬರೋದು ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಶ್ರೀ ದಿನೇಶ್ ಶರ್ಮಾ ಮೇರೆಗೆ ಸದಾಶಿವ ಉರುವಷ್ಟವರು ಬೇರೆ ಬರ್ತದೆ ಗೌರವದ ಶಾಲನ್ನು ಕೊರೆದು ಮಾನಾದಿಗೆ ಮನ್ಪೊಡ್ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ ಸದಾಶಿವ ಉರುವಷ್ಟವರು ಮೇರೆ ಬರ್ತದೆ ಗೌರವದ ಶಾಲದ ಮಾನಾದಿಗೆಯನ್ನು ಮನ್ಪೊಡ್ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ ಕೂಟದ ಭಿನ್ನಾಧಿಕದ ಮಿನಿಟ್ ಸನ್ನುಷುತ ಅನಿಲ್ ದಾಸ್ ಪ್ರಮೋಷನಲ್ ಮಲ್ಲ ಒಂಜಿ ಸಮಾಜಮುಖಿ ಕೆಲಸಗಾರ ಅಂಚೆನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅನಿಲ್ ದಾಸ್ ಮೇರೆಗೆ ಮಾತ ಬಂದುಲ್ಲ ಪರವಾದ ಮೂಕಿಡು ಎತ್ಕೊಂದುಲ್ಲೆ ಮೇರೆಗೆ ಗೌರವದ ಮಾನಾದಿಗೆ ಶ್ರೀ ಪುರಂದರ ಗಾಂಧಿನಗರ ಮೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪೊಡ್ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಮಲ್ತದೆ ಇಂದ ಚಾಬಡ್ಡ ನಮ್ಮೊಟ್ಟಿಗೆ ಉಪನಂಚನ ಶ್ರೀ ಅನಿಲ್ ದಾಸ್ ಮೇರೆಗೆ ಪುರಂದರ ಗಾಂಧಿನಗರ ಮೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಕೂಟದ ಭಿನ್ನಾಧಿಕ್ಯದ ಮನೆಟ್ ನಮ್ಮೊಟ್ಟಿಗೆ ನಮ್ಮ ಈ ಕೂಟೋಡು ಉಲ್ಲೇರು ಜಿತೇಂದ್ರ ಶೆಟ್ಟಿ ನಮ್ಮ ಬಾರಿ ಮಲ್ಲ ಪ್ರಮುಖರು ಒಂಜಿ ಧಾರ್ಮಿಕ ಸಾಮಾಜಿಕ ಮುಂದಾಳು ನಮ್ಮ ಕೂಟೋಡು ಉಲ್ಲೇರು ಅರೆಲ್ಲ ಮಾತ ಬಂದುಲ್ಲ ಬರಬಾದ ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಹಲೋ ಚಾವಡದ ಮಿತ್ತ ಚಾವಡ ಪುರಂಚನ ಜಿತೇಂದ್ರ ಶೆಟ್ಟಿ ಮೇರೆಗೆ ಶ್ರೀ ದೀಕ್ಷಿತ್ ನಿಸರ್ಗ ಮೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪೊಡ್ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಮೇರೆಗೆ ಇಂಥ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಪುನಂಚನ ಮೇರೆಗೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಶ್ರೀ ದೀಕ್ಷಿತ್ ನಿಸರ್ಗ ಮೇರೆ ನಡೆದು ಕೂಟೋಡು ನಮ್ಮೊಟ್ಟಿಗೆ ಉಳ್ಳೇರು
ಮಂಜಪ್ಪ ಕಾರ್ನವರದ ಎಮಲ್ತದ ಈ ಚಾವಡಿ ಬರಡು ಬಾಲು ಆರ್ಟ್ಸ್ ಮೂಲಕ ಮಲ್ಲ ಪುಗಡ್ತ ಪಡೆಯಂಚಿನ ಕಲಾವಿದಿಯರು ಅಂಚನೆ ಅಪ್ಪೆ ಭಗವತಿನ ಕ್ಷೇತ್ರದ ಅರ್ಚಕೇರ್ಲಾದು ಪುನಚಿನ ಸನ್ಮಾನ್ಯ ಮಂಜಪ್ಪ ಕಾರ್ನವರ್ ಬಾಲು ಆರ್ಟ್ಸ್ ಬೆರಗ ಮಾತ ಬಂದುಲ್ಲ ಬರದು ಪ್ರೀತಿ ಪೂರ್ವಕ ಅದು ಮೋಕೆ ಹಿಡಿದುಕೊಂದುಲ್ಲ ಬಂದುಲ್ಲ ಅರೆಗ ಗೌರವದ ಉಪಸ್ಥಿತ ಪುನಂಚಿನ ಶ್ರೀ ಪ್ರಕಾಶ್ ಸಿಂಪೋನಿ ಬೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆನ ಅರಿಗೆ ಮನ್ಪೊಡು ಪಂಡದ ಪ್ರೀತಿ ಪೂರ್ವಕ ಭಿನ್ನಯನ ಮಾತೊಂದಲ್ಲ ಶ್ರೀ ಮಂಜಪ್ಪ ಕಾರ್ನವರಿಗೆ ಇನ್ನಿತ ಚಾವಡ್ಡ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಪ್ರಕಾಶ್ ಸಿಂಪೋನಿ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆನ ಮನ್ಪೊಡು ಪಂಡದ ಪ್ರೀತಿ ಪೂರ್ವಕ ಭಿನ್ನಯನ ಮಾತೊಂದಲ್ಲ ಕೂಟದ ಭಿನ್ನಾದಿಗೆದ ಮಿನಿಟ್ ಉಳಿದೊಟ್ಟು ರವೀಂದ್ರ ಶೆಟ್ಟಿ ಬಂಡ ಉಳಿದೊಟ್ಟು ಒಂದು ಆರ ಪೂರ ಕಾರ್ಯಕ್ರಮ ಬಾರಿ ಪೊರ್ಲೋಡು ಒಂಜಿ ಪುನಂಚಿನ ವ್ಯಕ್ತಿ ಬಂದುಲೆ ಆರ ಪ್ರತಿ ಒಂಜಿ ನಿಗಮಡ್ಲರೆ ಕೊರ್ನ ಜವಾಬ್ದಾರಲ ಬಾರಿ ಅಚ್ಚುಕಟ್ಟಾದ ನಿರ್ವಹಣೆ ಮಂಚಿನ ವ್ಯಕ್ತಿ ಸನ್ಮಾನಿತ ಉಳಿದೊಟ್ಟು ನಮ್ಮ ರವೀಂದ್ರ ಶೆಟ್ಟಿನ ಮಾತ ಬಂದುಲ ಬರೋ ಪ್ರೀತಿ ಪೂರ್ವಕವಾದ ಇದುಕೊಂದುಲ್ಲೆ ನಮ್ಮ ಚಾವಟ್ಟು ಪುನಂಚಿನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೆರಗ್ಗೆ ಶ್ರೀ ರವಿ ಗಾಂಧಿನಗರ ಮೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪಡು ಪಂಡದ ಪ್ರೀತಿ ಪ್ರಕಾದ ಭಿನ್ನಯನ ಮಂತೊಂದಲ್ಲ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೆರಗ್ಗೆ ಶ್ರೀ ರವಿ ಗಾಂಧಿನಗರ ಬೇರೆ ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪಡು ಪಂಡದ ಭಿನ್ನಯನ ಮಂತೊಂದಲ್ಲ ಜೀರ್ಣೋದ್ಧಾರದ ಅಧ್ಯಕ್ಷರ ಅಂಚಿನ ಧಾರ್ಮಿಕ ಪರಿಷತ್ತ ಸದಸ್ಯರಾದ ಪುನಂಚಿನ ಸುರೇಶ್ ಭಟ್ನಗರ ನಮ್ಮೊಟ್ಟಿಗುಳ್ಳರು ಅರೆಲ್ಲ ಮಾತ ಬಂದುಲ್ಲ ಪರವಾದ ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಶ್ರೀ ಸುರೇಶ್ ಭಟ್ನಗರ ಮೇರೆಗೆ ಶ್ರೀ ಸುಜಿತ್ ಬೇರೆ ಬತ್ತದ ಗೌರವದ ಶಾಲುದ ಮಾನಾದಿಗೆ ಮನ್ಪೊಡು ಪಂಡದ ಭಿನ್ನಯನ ಮಂತೊಂದಲ್ಲ ಇಂಥ ಕಾರ್ಯಕ್ರಮಡು ಸುರೇಶ್ ಭಟ್ನಗರ ನಮ್ಮೊಟ್ಟಿಗೆ ಅವರಿಗೆ ಸುಜಿತ್ ಮೇರೆ ನಡೆದ ಗೌರವದ ಶಾಲದ ಮಾನಾದಿಗೆ ಇನ್ನಿದೆ ಈ ಚಾವಡ್ಡು ಕೂಟದ ಭಿನ್ನಾದಿಗೆದ ಮನೆಟ್ ನಮ್ಮೊಟ್ಟಿಗೆ ಉಳ್ಳರು ಈ ಕ್ಷೇತ್ರದ 35 ವರ್ಷದಿಂದ ಮಲ್ಲ ಭಕ್ತರಾದ ಈ ಕ್ಷೇತ್ರ ಬತ್ತೊಂದು ನಮ್ಮ ಪ್ರತಿ ಒಂಜಿ ಕಜ್ಜೋಡ್ಲು ಪುನಾರ್ ಜಗದೀಶ್ ಪೂಜಾರಿ ಜಪ್ಪಿನ ಮಗರು ಉಳ್ಳರು ಬಂದುಲೆ ಅರೆಲ್ಲ ಮಾತ ಬಂದುಲ್ಲ ಪರವಾದ ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಬೆರಗೆ ಶಾಲು ಸ್ಮರಣಿಕೆದ ಮಾನಾದಿಗೆ ಶ್ರೀ ಸುದರ್ಶನ್ ಮೇರುಪೋದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆನೆ ಮನ್ಪೊಡು ಪಂಡದ ಭಿನ್ನಯನ ಮಂತೊಂದಲ್ಲ ಇನ್ನಿತ ಚಾಬಡ್ಡು ನಮ್ಮೊಟ್ಟಿಗೆ ಉಪಸ್ಥಿತ ಪುನರಿಗೆ ಗೌರವದ ಮಾನಾದಿಗೆ ಶ್ರೀ ಸುದರ್ಶನ್ ಮೇರೆ ನಡೆದು ಕೂಟದ ಭಿನ್ನಾದಿಗೆದ ಮನೆಟ್ ನಿವೃತ್ತ ಮ್ಯಾನೇಜರ್ ಆದ ಈ ಕ್ಷೇತ್ರದ ಮಿತ್ತ ಮಸ್ತ್ ಭಕ್ತಿ ಪೂರ್ಣಂಚಿನ ವ್ಯಕ್ತಿ ಸನ್ಮಶುತ ಅಸ್ಮತ್ ಆಲಿ ನಮ್ಮ ಕೂಟೊಡುಳ್ಳರು ಅರೆಲ್ಲ ಪ್ರೀತಿಪೂರ್ವಕವಾದ ಎದುಕೊಂದುಲ್ಲ ಬಂದುಲೆ ಅರೆಗಿಲ ಮಾತ ಬಂದುಲ್ಲ ಪರವಾದ ಮೋಕೆ ಎದುಕೊಂದುಲ್ಲೆ ಗೌರವದ ಮಾನಾದಿಗೆನೆ ಶ್ರೀ ದಿನೇಶ್ ಬೇರೆ ಬರ್ತದೆ ಗೌರವದ ಮಾನಾದಿಗೆ ಮನ್ಪೊಡು ಪಂಡದ ಪ್ರೀತಿಪೂರ್ವಕದ ಭಿನ್ನಯ ಬಂದದಲ್ಲ ಶ್ರೀ ದಿನೇಶ್ ಮೇರೆ ಬರ್ತದೆ ಅಸ್ಮತ್ ಅಲಿ ಮೇರೆಗೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆನೆ ನಿತ ಚಾವಡ್ಡು ಮಲ್ಪೊಡು ಪಂಡದ ಪ್ರೀತಿಪೂರ್ವಕದ ಭಿನ್ನಯನ ಬಂದದಲ್ಲ ಅಸ್ಮತ್ ಅಲಿ ಮೇರೆಗೆ ಪ್ರಚಾರ ಸಮಿತಿದ ದಿನೇಶ್ ಅಲ್ಲಿ ಈ ಪೊರ್ತುಡು ಅವರನ್ನು ಮೂಕೆಡೆದುಕೊಂದುಳ್ಳರು ಬಂದುಲೆ ಕೂಟದ ಭಿನ್ನಾದಿಗೆದ ಮನೆಟ್ ಶ್ರೀ ಜೈವೀರ ಮಾರುತಿ ವ್ಯಾಯಾಮ ಶಾಲೆದ ಅಧ್ಯಕ್ಷರಾಯನಚಿನ ಪುರುಷೋತ್ತಮ್ ಗಟ್ಟಿಯುಳ್ಳರು ಬಂದುಲೆ ಮುರಂದ ದಿನ ನಮ್ಮ ಈ ಒಂಜಿ ಬುದ್ಧ ದಿಬ್ಬನದ ವ್ಯವಸ್ಥೆನ ಆ ವ್ಯಾಯಾಮ ಶಾಲೆ ಅಚ್ಚುಕಟ್ಟಾದ ನಡಪಾದು ಕೊಟ್ಟು ಅಕ್ಲೆಗೆ ಉಡಲ್ ದಿನ ಸುಲ್ಮೆ ಸಂದೆ ತಮ್ಮಲ್ತೊಂದು ಪುರುಷೋತ್ತಮ್ ಗಟ್ಟಿ ಮೇರೆಗೆ ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಶ್ರೀ ಕಿರಣ್ ವೈದ್ಯನಾಥ ಭಜನಾ ಮಂಡಳಿ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪೊಡು ಪಂಡದ ಪ್ರೀತಿಪೂರ್ವಕದ ಭಿನ್ನಯನ ಮಂತಂದ್ರೆ ಶ್ರೀ ಕಿರಣ್ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆನೆ ನಿತ್ತ ಚಾವಡ್ಡು ಮಲ್ಪೊಡು ಪಂಡದ ಪ್ರೀತಿಪೂರ್ವಕದ ಭಿನ್ನಯನ ಮಂತಂದಲ್ಲ ಕೂಟದ ಭಿನ್ನಾದಿಗೆದ ಮನೆಟ್ ಉಪ್ಪನಂಚಿನ ಪುರುಷೋತ್ತಮ್ ಗಟ್ಟಿ ಮೇರೆಗೆ ಮೂಕೆ ಹಿಡಿದುಕೊಂಡು ಕಾರ್ಯಕ್ರಮದ ಮಲ್ಲ ಭಿನ್ನಾದಿಗೆದ ಮನೆಟ್ ಅಪ್ಪೆ ಮಕ್ಕಳ ದಿನ ಆ ಒಂಜಿ ಪುಣ್ಯದ ಮಣ್ಣು ಚೆಂಬುಗುಡ್ಡದ ಮಣ್ಣು ಕಾಪಿ ಕಾಡಿದ ಅಪ್ಪೆನ ಸ್ಥಾನದ ಅಧ್ಯಕ್ಷರಾದ ಪುನಚಿನ ಹರಿಶ್ಚಂದ್ರ ಕಾಪಿ ಕಾಡು ಬೆರೆಲ ಮಾತ ಬಂದುಲ್ಲ ಪರವಾದ ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ ಬೆರೆಗೆ ಗೌರವದ ಶಾಲದ ಮಾನಾದಿಗೆ ಶ್ರೀ ಶಶಿಧರ ಗಾಂಧಿನಗರ ಬೇರೆ ಬರ್ತದೆ ಗೌರವದ ಶಾಲದ ಮಾನಾದಿಗೆಯನ್ನು ಮನ್ಪೊಡು ಪಂಡದ ಪ್ರೀತಿಪೂರ್ವಕದ ಭಿನ್ನಯನ ಮಂತಂದಲ್ಲ ಕೂಟದ ಭಿನ್ನಾದಿಗೆದ ಮನೆಟ್ಟು ಬಂದುಲೆ ವಿಶೇಷವಾಗಿ ನಂಚಿನ ಎಂಕಲ ಪ್ರೀತಿದ ಸುರೇಖ ಕೊಲ್ಲೆರು
ಆರು ಇಂಕಲ ಮಹಿಳಾ ಸಂಚಾಲಕಿ ಪ್ರತಿ ಒಂಜಿ ಕ್ಷೇತ್ರಡ್ಲ ಉಪ್ಪುನಾರು ಸಮಾಜಮುಖಿ ಕೆಲಸಗಾರರು ಧರ್ಮಶುದ್ಧದ ಕೆಲಸಗಾರರು ಈ ಕೂಟೊಡ್ಲ ಆನಿಡ್ದು ಇನಿ ಮುಟ್ಟ ಬಾರಿ ಪೊರ್ಲುಡೆ ಮುಲ್ಪ ಒಂಜಿ ಇಂಕ್ಲೆಗ್ ಈ ಕ್ಷೇತ್ರದ ಅಭಿವೃದ್ಧಿದ ಬಗ್ಗೆ ನಮ್ಮೊಟ್ಟಿಗೆ ಇತ್ತಿನಾರು ಅರೆಲ್ಲ ಮಾತ ಬಂದುಲ ಪರವಾದ ಪ್ರೀತಿಪೂರ್ವಕವಾದ ಎದ್ದುಕೊಂದುಲ್ಲೆ ಶ್ರೀಮತಿ ಸುರೇಖಾ ಚಂದ್ರಾಸ್ ಮೇರೆಗೆ ಶೈಲಾ ಗಿರೀಶ್ ಶಿವಕ್ಕೆ ಮೇರು ಬತ್ತದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪಡಪಟ್ಟದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ. ಸುರೇಖಾ ಚಂದ್ರಾಸ್ ಮೇರೆಗೆ ಶ್ರೀಮತಿ ಶೈಲಾ ಗಿರೀಶ್ ಕುಮಾರ್ ಬೇರು ಶಾಲು ಪಾಡ್ದು ಮುಖ್ಯ ಎಡುತ್ತುಕೊಂದುಲ್ಲೆ. ಸೇರಿದಿನ ಮಾತ ಅಪ್ಪೆರ್ಲೆ ತಗ್ಗೆ ತಂಗಡೆರ್ಲೆ ಮೋಕೆದ ಜೋಕ್ಲೆ ಇಂಕ್ಲೆ ಮಾತಿರಲ್ಲ ಈ ಪೊರ್ತುಡು ಮೋಕೆಡ್ ಎದುಕೊಂಡು ಕಾರ್ಯಕ್ರಮ ದುಂಬತ್ತಾದು ಪ್ರವೀಣ್ ಬಸ್ತಿ ದುಂಬರಿಸೋಲ್ ಪಂದು ಕೇರದುಲೆ ಬತ್ತಿಂಚಿನ ಭಿನ್ನೇರಣ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತನಂಚಿನ ಶ್ರೀ ರೋಹಿತ್ ಉಳ್ಳಾಲ ಮೇರೆಗೆ ಪ್ರೀತಿಪೂರ್ವಕನ ಸೊಲ್ಲುವಂಥದ್ದು ಇರೆಗ್ಲ ಇನ್ನಿತ ಚಾವಡಿಗೆ ಪ್ರೀತಿದ ಸ್ವಾಗತವನ್ನು ಮಲ್ತೊಂದಿಲ್ಲ ಬಂದುಲ ಸಾರತ 1982 ಇಸವಿ ಫೆಬ್ರವರಿ ಮೂಜೆ ತಾನಿ ಕುಂಪಲದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಆದಿರದ ಧರ್ಮದರ್ಶಿ ಶ್ರೀ ಬೇಬಿ ನಾರಾಯಣ ಪಂಡಿತರನ ದಿವ್ಯ ಹಸ್ತಡ್ದು ಪ್ರಾಣ ಪ್ರತಿಷ್ಠೆಗೂ ಆಯ್ನಂಚಿನ ಊರ ಪರವರ್ದ ಭಕ್ತನ ವಿವಿಧ ಸಂಕಷ್ಟದ ನಿವಾರಣೆಗಾದ ಸಂಕಲ್ಪ ಈಡೇರ್ತ ಇಷ್ಟಾರ್ಥ ಪ್ರಾಪ್ತಿಗಾದ ಕ್ಷೇತ್ರೋಡು ಜನನವಾದ ನಿತ ಪರಿಣಾಮವಾದ ಭಕ್ತರನ ಅಪೇಕ್ಷೆಯಂತೆ ಸಣ್ಣ ಗುಡಿನ ಕೆಳವೆ ಸಾರತ 280 ದೇವಸ್ಥಾನದ ಮರು ನಿರ್ಮಾಣ ಮಲ್ತದ ಪ್ರತಿಷ್ಠಾಪನೆ ಮಲ್ತದ ಆತಂಡು ಈ ಹಿನ್ನೆಲೆ ಊರ ಪರವೂರ್ದ ಗಣ್ಯರ್ನ ಸಭೆ ನಡೆತದು ಜೀರ್ಣೋದ್ಧಾರ ಸಮಿತಿನ ರಚನೆ ಮಲ್ತದು ವಿಧಿವಿಧಾನದ ಪ್ರಕಾರ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕತ್ತಲೆ ಕಾಣದ ಗುಳಿಗನ ಗುಡಿ ಕೊರಗಜ್ಜನ ಗುಡಿ ಇತ್ಯಾದಿ ಸುವ್ಯವಸ್ಥೆ ನಿರ್ಮಾಣ ಮಲ್ಪನಂಚಿನ ಕಾರ್ಯ ಅಂತಿಮ ಹಂತೊಡಿತ್ತಿದ್ದು ಇತ್ಯಾದಿ ಈ ಪುಣ್ಯ ತಲಟ್ ಐತ ಪ್ರತಿಷ್ಠೆ ಆದ ಬ್ರಹ್ಮಕಲಶ ಆತಂಡು ರಡ್ಡರ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಅರ್ಲಾವನ ಮುಖಾಂತರ ಇನ್ನಿತ ಕಾರ್ಯಕ್ರಮನು ಉದ್ಘಾಟನೆ ಮಲ್ಪಡಪಂಡದು ಪ್ರೀತಿಪೂರ್ವಕವಾದ ಗಾಣಿಗರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀ ವಿಶ್ವೇಶ್ ಕುಮಾರ್ ದಾಸ್ ಅವೇ ರೀತಿ ಶ್ರೀ ಮಂಜಪ್ಪ ಕಾರ್ನವೇರ್ನ ದಿವ್ಯ ಹಸ್ತೋಡು ಇನ್ನಿತ ಇವಂಜಿ ಚಾವಡ್ಡು ಗೌರವದ ದೀಪ ಪ್ರಜ್ವಲನೆ ಮಲ್ತದೆ ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಲ್ಪಡಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಏನು ಮಂತಂದಲ್ಲ ಬರೀ ಪುರ್ಲುದ ಇನ್ನಿತ ಕಾರ್ಯಕ್ರಮ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಅವೇ ರೀತಿ ಶಿರ್ಡಿ ಸಾಯಿಬಾಬಾ ಮಂದಿರ ಮುಲ್ತ ಪ್ರಧಾನರು ಅವೇ ರೀತಿ ಪಿಲಾರು ಸಾಯಿ ಮಂದಿರದ ಪ್ರಧಾನ ದಿವ್ಯ ಹಸ್ತೋಡು ಈತ ಈ ಒಂದು ಉದೀಪನದ ಲೇಸು ನಡತದೆ ಅವೇ ರೀತಿ ವೇದಿಕೆದ ಮೆತ್ತಿ ತನಚಿನ ಮಾತ ಗಣ್ಯಾತಿ ಬೆಣ್ಣೆರ್ಲ ಇನ್ನಿತ ಈ ಒಂಜಿ ಚಾವಡಿದ ಉದೀಪನದ ಲೇಸಿನ ಮಂತಕೊರೊಂದಿಲ್ಲಿರು ಮಾತ ಗಣ್ಯಾತಿ ಬೆಣ್ಣೆರ್ಲ ಇನ್ನಿತ ಚಾವಡಿಡು ಗೌರವದ ದೀಪನ ಅರ್ಲಾವನ ಮುಖಾಂತರ ಈ ಕಾರ್ಯಕ್ರಮಡು ಶ್ರೀಮತಿ ಅಮತ ಗಟ್ಟಿಲ ಇನ್ನಿತ ಕಾರ್ಯಕ್ರಮದ ಉದೀಪನದಲ್ಲಿ ಸ್ಮಂತಿರು ಅವೇ ರೀತಿ ಜಿತೇಂದ್ರಣ್ಣೆ ರವೀಂದ್ರಣ್ಣೆ ಅವೇ ರೀತಿ ಮಾತ ಗಣ್ಯಾತಿ ಭಿನ್ನೆರ್ಲ ಒಟ್ಟಿಗೆ ಸೇರೊಂದು ಇನ್ನಿತ ದೀಪ ಪ್ರಜ್ವಲನದ ಮುಖಾಂತರ ಈ ಕಾರ್ಯಕ್ರಮಗೂ ಚಾರಣ ಕೊರಿಯರು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಪನ್ಪಲಕನೆ ಈ ಒಂಜಿ ದೀಪ ಅರ್ಲಾದು ಈತ ಪೊರ್ಲುಡು ಬೆಳಗದು ಚಾಮುಂಡೇಶ್ವರಿ ಅಪ್ಪೆನ ಈತ ಬ್ರಹ್ಮಕಲಶೋತ್ಸವದ ಪೊರ್ಲು ನಮ್ಮ ಮಾತಿರ್ಲ ತೂತ ಅವೇ ರೀತಿ ನನ್ನ ದುಂಬುಗ್ಲ ಅಪ್ಪೆನ ಆಶೀರ್ವಾದ ನಮ್ಮ ಮಿತ್ತಿ ಯಾಪಗ್ಲ ಒಪ್ಪಡು ಪಂಡದಕ್ಕೆ ಏನೊಂದು ದೀಪ ಅರ್ಲಾಯನಂಚಿನ ಮಾತ ಗಣ್ಯಾತಿ ಭಿನ್ನೆರೆಗ್ಲ ಪ್ರೀತಿಪೂರ್ವಕವಾದ ಸೋಲ್ಮೇಲನೆ ಸಂದೈತ ಮಂತೊಂದಲ್ಲ ದುಮುಗು ಈ ಚಾಬಡ್ಡೆ ದೀಪ ಅರ್ಲಾಯನಂಚಿನ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ತನ್ನ ಉದೀಪನದ ಮದೀಪನ ಕೊರಡು ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ ಅವೇ ರೀತಿ ತುರ್ತು ಕಾರ್ಯಕ್ರಮ ಇತ್ತನೇರ್ದಾತ್ರ ಜಿತೇಂದ್ರ ಶೆಟ್ಟಿ ಮೇರೆ ಈ ಒಂಜಿ ಚಾಬಡಿದ ಅಗತೊಂದುಲ್ಲೇರು ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಯಾದ ಭಿನ್ನ ಭಿನ್ನ ರಂಚನಾ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಡಿ ಗುತ್ತು ಮೇರೆಗೆ ಪ್ರೀತಿದ ಸುಲ್ಮೇಲನೆ ಸಂದೈತ ಮಂತೊಂದಲ್ಲ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಗಾಂಧಿನಗರ ಉಳ್ಳಾಲ ಚಾಮುಂಡಿ ಅಪ್ಪನ ಅಂಚನೆ ಪರಿವಾರ ಸಾನ್ನಿಧ್ಯದ ಪುನರ್ ಪ್ರತಿಷ್ಠಾಪನಾ ಕಲಶೋತ್ಸವದ ಈ ಶುಭ ಸಂದರ್ಭಡ್ ವೇದಿಕೆಡು ಆಸೀನನಾದ ಪುನಃ ಮಾತಾ ಕನ್ಯರ ಅಂತ ಪನ್ಪು ದೇವನ ಒರಿಯನ ಪುದರ್ಲೈತೆ ನಮಸ್ತೆನವಲ್ಲ ದಯಮಲ್ತು ಬೇಜಾರು ಬಿನ್ನಿ ಮಲ್ತರಡಿ ಏರ್ಲ ಮಾತಾ ಗಣ್ಯಾದಿ ಗಣ್ಯರು ಉಳ್ಳೇರು ಅಂಚನೆ ಧಾರ್ಮಿಕ ಕ್ಷೇತ್ರದ ಮುಖಂಡರ ನಕಲು ಉಳ್ಳೇರು ಧರ್ಮದರ್ಶಿ ನಕಲು ಉಳ್ಳೇರು
ಮಾತ ವೇದಿಕೆ ಉಡುಪುನ ಗಣ್ಯರ್ನಕಲೆ ಅಂಜನೆ ವೇದಿಕೆದ ಎದುರುಡುಪುನಂಚಿನ ಮಾತ ಆ ಅಪ್ಪನ ಭಕ್ತಾದಿಲೆ ಊರ್ದ ಅಕ್ಕನಕಲೆ ಅಮ್ಮನಕಲೆ ಅಂಜನೆ ಎನ್ನ ಮಾತ ಆತ್ಮೀಯ ಮಿತ್ರರೇ ಆ ಕ್ಷೇತ್ರದ ಭಕ್ತಾಭಿಮಾನಿಲೆ ಈ ಕ್ಷೇತ್ರ 1982 ಧರ್ಮದರ್ಶಿ ಲೈನ್ ಅಂಚಿನ ಶ್ರೀ ಬೇಬಿ ನಾರಾಯಣ ಪಂಡಿತರ ಮೇರ್ನ ದಿವ್ಯ ಹಸ್ತಡ್ ಪ್ರಾಣ ಪ್ರತಿಷ್ಠೆ ಮಲ್ತೊಂದು ಪ್ರಾರಂಭ ಆಯ್ನಂಚಿನ ಈ ಕ್ಷೇತ್ರ ಖಂಡಿತವಾದಲ ಆ ಅಪ್ಪನ ಅನುಗ್ರಹ ಇಚ್ಚಂದೆ ನಮಗೆ ಓಜಿ ಕೆಲಸಲ ಮಲ್ಪರೆ ಸಾಧ್ಯ ಹೆಚ್ಚಿಗೆ ಒಂಜಿ ಗಾಳಿ ಪಂದನ ಹಿರೇ ಪಂದನೇ ಗಾಳಿ ಬರರೆ ಸಾಧ್ಯ ಆ ಗಾಳಿ ಹಿರೇ ಪಂದೊಡನಲ್ಲ ಪರಮಾತ್ಮನ ಅನುಗ್ರಹ ಇಚ್ಚಂದೆ ಮಲ್ಪರೆ ಸಾಧ್ಯ ಹೆಚ್ಚಿ ಒಂಜಿ ಮಲ್ಲ ಗಾಳಿ ಬರ್ಸ ಬತ್ತಂದಂಡ ಪೂರ ಮರಲಾಡ್ಡ ಪೂರ್ಣ ಪೂರ ಲಾಪು ನಮ್ಮ ಮಾತ ತೂಪನ ಅಂಚಿನ ಓಲೋಲು ಮತ್ತು ಅದ ಮಾತ ನೇನು ಪೂರ ಆ ಮರನ್ಲ ಮರ ತಲಕನೆ ಒರಿಪಾದು ಆ ಗಾಳಿಲ ಆ ಸಂದರ್ಭಕ್ಕೆ ತಕ್ಕನೆ ಬತ್ತದು ನಮಗೆ ಬರ್ಸದ ಟೈಮಿಗೆ ಬರ್ಸ ಬರ್ತದೆ ಮಾತಲ್ಲ ಒಂಜಿ ಬೋಡಾಯಿನಂಚಿನ ಆ ಗಾಳಿ ನೀರು ಪ್ರತಿಯೊಂದೆಲ್ಲ ಕೊರ್ಪುನಂಚಿನ ಆ ಪರಮಾತ್ಮೆ ಖಂಡಿತವಾದ ಅಪ್ಪನ ಅನುಗ್ರಹ ಆ ಪರಮಾತ್ಮನ ಅನುಗ್ರಹ ಸಾಧ್ಯ ಅಂತ ಪನ್ಪುನೇನು ನಾನು ಪಣಿಯರ ಇಚ್ಛೆ ಪಡ್ಪೆ ಪಂಡಗ ನಮ್ಮ ದೇವರಿಗೆ ಕೈ ಮುಗಿಯೋಣ ಆತನಂಜಿ ಇಲ್ಲದೆ ನಮ್ಮ ದೀಪದೀಪುನ ಆತನ ನಿತ್ಯ ದೇವರನ್ನ ಸ್ಮರಣೆ ಮಲ್ಪುನ ಭಜನೆ ಪನ್ಪುನ ಅವು ಏತು ಪ್ರಾಮುಖ್ಯತೆ ಉಂಟು ಪನ್ಪುನೇನು ನಮ್ಮ ನನದ ಜೋಕ್ಲಿಗೆ ನಮ್ಮ ಪಂಡದು ಅಗಲ್ಡ ಅವೇನು ಮಲ್ಪವನಂಚಿನ ಅವಶ್ಯಕತೆ ಖಂಡಿತವಾದಲ ಮಸ್ತ್ ಉಂಡು ಅಂತ ಬಂದು ನಾನು ಪಣಿಯರ ಇಚ್ಛೆ ಪಡ್ಪೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಮಸ್ತ್ ಕಾರ್ಣಿಕದ ಕ್ಷೇತ್ರಗಳು ನಮಗೆ ಮಾತ್ರ ತೆರಿಯ ಮಸ್ತ್ ಕಾರ್ಣಿಕದ ದೇವಸ್ಥಾನ ಜೀರ್ಣೋದ್ಧಾರ ಅಂಡು ನಮ್ಮ ಪೊಲಳಿದ ಅಪ್ಪೆಲ್ಲ ಆದುಪ್ಪು ಅತನ ಕಟೀಲ್ದ ಆದುಪ್ಪು ಅತನ ಮಲ್ಲಮಲ್ಲ ಕ್ಷೇತ್ರಗಳು ನಮ್ಮ ಸೂರ್ಯನಾರಾಯಣ ದೇವಸ್ಥಾನ ಆದುಪ್ಪು ನನ್ನ ಮುಲ್ಪನೆ ಹಲವಾರು ಕ್ಷೇತ್ರಗಳು ಜೀರ್ಣೋದ್ಧಾರ ಆತಂಡು ಅಭಿವೃದ್ಧಿ ಆತಂಡು ಈಗ ಮಾತೆಲ್ಲ ತುಯಿನಂಚಿನ ವಿಷಯ ಒಂದು ಇಂಚೊಳಗು ನಮ್ಮ ಮಸ್ತ್ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿ ಆತಂಡು ಒಂದು ಆ ಪರಮಾತ್ಮನ ಇಚ್ಛೆ ನಮ್ಮ ದುಮ್ಮದ ಹಿರಿಯಕ್ಕಲು ಮಲ್ತಿನೇನು ಐತ ಒಂಜಿ 11 ವರ್ಷ ಆತನ 16 ವರ್ಷ 15 ವರ್ಷ ಇಂಚ ಆಯ್ತಾ ಟೈಮ್ ಬಂದಾಗ ಖಂಡಿತವಾದಲ ಆ ಕ್ಷೇತ್ರ ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಆಪನಂಚಿನ ಸಂದರ್ಭ ಬರ್ತದೆ ಬರ್ಪುಂಡು ನಿಕ್ಲಿ ಮಾತ್ರ ನಮಗೆ ಗೊತ್ತಿತ್ತಿನ ವಿಷಯ ನೇನು ಮಲ್ಪುಣ ನಮ್ಮ ಮಾತಿರಲ್ಲ ಜವಾಬ್ದಾರಿ ನಮ್ಮ ಊರ್ದಾಕಲು 10 ಅಪ್ಪನ ಜೋಕುಲು ಮಾತ ಒಟ್ಟಿಗೆ ಸೇರಿದು ಉವೇ ಜಾತಿ ಧರ್ಮ ಮತ ಭೇದ ಇಜ್ಜಂದೆ ಒಟ್ಟಿಗೆ ಸೇರಿದು ಆ ಕ್ಷೇತ್ರವನ್ನು ಒಂದು ಜೀರ್ಣೋದ್ಧಾರ ಮಾಡ್ಪುಣ ಜವಾಬ್ದಾರಿ ನಮಗೆ ಮಾತೆರೆಗಳ ಪ್ರತಿಯೊರಿಗಳ ಉಂಡು ಅಂತ ಪನ್ಪುನೇನು ಅಪ್ಪನಿಯರ ಇಚ್ಛೆ ಪಡ್ಪೆ ನೆಟ್ಟು ಕೈ ಜೋಡಿಸಿ ಅಂದಾಂಡ ಆ ಅಪ್ಪನ ಅನುಗ್ರಹ ನಂಗೆ ಒಪ್ಪುಂಡು ಆ ಪರಮಾತ್ಮನ ಅನುಗ್ರಹ ನಂಗೆ ಒಪ್ಪುಂಡು ನಮ್ಮ ಒವೇ ಕಷ್ಟ ಕಾರ್ಪಣ್ಯ ಆತ ನಂಜಿ ದೋಷ ನೀವು ಊರು ಇತ್ತಿನಲ್ಲ ಅವು ಪೂರ ದೂರ ಆದ ಆ ಸಾನ್ನಿಧ್ಯ ಆ ಕ್ಷೇತ್ರ ಐತೆ ಇಂಜಿನ ಆ ಪವಿತ್ರ ಇಂಜಿನ ಐತಿನಲ್ಲ ಅವನ ಪವಿತ್ರವಾದ ಒಂಜಿ ಆ ಕಾರ್ಣಿಕನ ದೇವರ ಸಾನ್ನಿಧ್ಯವನ್ನು ವೃದ್ಧಿ ಮಲ್ಪುನಂಚಿನ ಕೆಲಸನು ಅವು ನಮ್ಮ ಕಲಸಾಭಿಷೇಕಗಳು ಮಲ್ಪುವ ಎಂಗಲ್ನವಲ್ಲ ಎಂಗಲ್ ಪ್ರತಿ ವರ್ಷ ಮಲ್ಪ ರಾಮನವಮಿಗೆ ಪನ್ನ ಬ್ರಹ್ಮ ಕಲಶ ಮಲ್ಪ ಅಂದತ್ತು ಅಣ್ಣ ಕಲಸಾಭಿಷೇಕ ಮಲ್ಪ ನೌಕ ಕಲಶ ಮಲ್ತದ್ದು ದೇವರನ್ನ ಒಂಜಿ ಶುದ್ಧಿ ಮಲ್ತದ್ದು ರಾಮನವಮಿದ ಟೈಮಿಗೆ ಒಂಜಿ 2 ದಿನ ದುಮ್ಮುಡು ಆ ನೌಕ ಕಲಶ ಮಲ್ತದ್ದು ಆ ಶುದ್ಧಿ ಮಲ್ಪುನಂಚಿನ ಕಾರ್ಯಕ್ರಮನ ಪ್ರತಿ ವರ್ಷ ಎಂಗಲ್ ರಾಮನವಮಿದ ಮಲ್ಪ ಒಂದು ಬಹಳ ಮುಖ್ಯ ನಮಗೆ ಗೊತ್ತಿದ್ದಂದ್ರೆ ಗೊತ್ತಿದ್ದದ ಏನಾರ ತಪ್ಪುಡ ಅಲ್ಪ ಒಂಜಿ ಶುದ್ಧ ನಂಜಿನ ಶುದ್ಧಿ ಮಲ್ಪುನ ಆ ದೇವರನ್ನ ಸಾನ್ನಿಧ್ಯ ವೃದ್ಧಿ ಮಲ್ಪುನ ನಮ್ಮ ಬಹಳ ಐಕ್ ಪ್ರಾಮುಖ್ಯತೆ ಕೊರ್ಪುನಂಚಿನ ಅಗತ್ಯ ಉಂಡು ಆ ಮಲ್ಪೋಡು ಆ ಮಲ್ತನೇ ಕ್ಷೇತ್ರ ಅಭಿವೃದ್ಧಿ ಆರ ಸಾಧ್ಯ ಉಂಡು ಆ ಕ್ಷೇತ್ರ ಅಭಿವೃದ್ಧಿ ಅನ್ನೇ ನಮಗಳ ಅಭಿವೃದ್ಧಿ ಆಪ ನಮ್ಮ ಊರ್ಲ ಅಭಿವೃದ್ಧಿ ಆಗ್ಬಿಡು ಪ್ರತಿಯೊರಿನ ಇಲ್ಲಿಲ್ಲ ಅಭಿವೃದ್ಧಿ ಆಗ್ಬಿಡು ನಮ್ಮ ಕಷ್ಟ ಕಾರ್ಪಣೆ ಎಲ್ಲ ದೂರ ಆಗ್ಬಿಡು ಆ ಅಪ್ಪೆನ ಹೋಲ್ಬೋದು ನಟನಾಗ ಆ ಅಪ್ಪೆಗೆ ಶಕ್ತಿ ಕೊರನಂಜನ ಶಕ್ತಿ ಸೇರೇನಂಜನ ಅರ್ಧ ಶಕ್ತಿ ಒಂದಿರ ಅರೆ ಪರಮಾತ್ಮ ಅಪ್ಪೆಗೆ ದಾಲ ಓಲ ಶಕ್ತಿ ನಮ್ಮ ಕೊರಡು ಬಂದಿಜ್ಜಿ ಆಂಡಲ ಓ ಆಂಡಲ ರೀತಿರುವಂತೆ ಕುಂಠಿತ ಆದಿತ್ಯನ ಅವಲ ಈ ಬ್ರಹ್ಮಕಲಶದ ಮೂಲಕ ಅರೆಗೆ ನನಾತ್ ಆ ಕ್ಷೇತ್ರ ವೃದ್ಧಿ ಆಪಲೇಕ ಅಪ್ಪನ ಸಾನ್ನಿಧ್ಯ ನನಾತ್ ವೃದ್ಧಿ ಆದ ನಂಗೆ ಆಯ್ತು ಆಶೀರ್ವಾದ ನಮಗೆ ಮಾತೆರೆಗಳ ತಿಕ್ಕುಲೇಕ ದಯಪನ್ನಾಗ ಕೆಲವು ಎಲ್ಲಿಯ ವಿಷಯ ಎಲ್ಲ ಶಕ್ತಿ ಒಂದು ಕುಂಠಿತ ಅಂಡದಾಂಡ ನಮಗೆ ಓಲ ಅರ್ನ ತಿಕ್ಕೊಂಡು ದಯ ಆಶೀರ್ವಾದ ಒಂದು ಕಮ್ಮಿ ಆದಿತ್ತಂದಾಂಡ ಅವು ಕಮ್ಮಿ ಆಯ್ರ ಬಲ್ಲಿ ಮಾಡ್ಕೊಳ್ಳೋ ಉದ್ದೇಶ ನಮ್ಮ ಹಿರಿಯಕ್ಕಲ್ಲಿ ಬಾಳ್ದು ಬಂತಿನ ಈ ಮಾರ್ಗದರ್ಶನದ ಮೂಲಕ ಧಾರ್ಮಿಕ ಒಂದು ವಿಧಿವಿಧಾನಗಳ ಮೂಲಕ ಅವಳು ಒಂದು ಹೋಮ ಹವನಗಳನ್ನು ಮಲ್ತದ್ದು ಅಲ್ವ ಶುದ್ಧಿ ಮಲ್ತದ್ದು ನೌಕ ಕಲಶದ ಮಾತಾ ದೇವರನಗ್ಲಿ ನೈಟ್ ಕಲಶ ಪ್ರತಿಷ್ಠಾಪನೆ ಮಲ್ತದ್ದು ಅವೇನು ದೇವರಿಗೆ ಶುದ್ಧಿ ಮಲ್ತದ್ದು ದೇವರನ್ನ ಸಾನ್ನಿಧ್ಯನ ವೃದ್ಧಿ ಮಲ್ತದ್ದು ನಮಗೆ ಮಾತೆರೆಗಳನ್ನ ಆಶೀರ್ವಾದ ತಿಕ್ಕುಲೇಕ ನಮ್ಮ ಹಿರಿಯಕ್ಕಲ್ಲಿ ಪಾಡ್ದಿನ ಬೊಕ್ಕ ನಮ್ಮ ಧಾರ್ಮಿಕ ಮುಖಂಡರನಕಲ್ಲ ಒಂದು ಮಾರ್ಗದರ್ಶನ
ಈ ಕೆಲಸ ಮಲ್ತೊಂದು ಬೈದಾರು ನೆಟ್ಟು ಕೈ ಜೋಡಿಸ ಪ್ರತಿ ವರಿಯಾಗಲ್ಲ ಅತನ ಈ ಊರದ ಪ್ರತಿ ವರಿಯಾಗಲ್ಲ ಪ್ರತಿಯೊಂದು ಇಲ್ಲದ ಆ ಜೋಕ್ಲೆಗೆ ಅವಡ ವಿದ್ಯಾಭ್ಯಾಸ ಅವಡು ಅತನ ಹಿರಿಯಕ್ಲಿಗೆ ಮತ್ತು ಜನಕ್ಲಿಗೆಲ್ಲ ಆಯುರ ಆರೋಗ್ಯ ಕೋರ್ದು ಆ ಚಾಮುಂಡಿ ಅಪ್ಪೆ ನಮಗೆ ಕರುಣಿಸವಡು ಅಂಚೆನೆ ನಮ್ಮ ದುಂಬದ ದಿನಟ್ ಆ ದೇವರನ್ನು ಸುಗಿಪುಗ ಮಾತೆರ್ಲ ಪ್ರತಿದಿನ ಇಲ್ಲಾಡು ಒಂಜಿ ಬೊಲ್ಪು ದೀಪುನಂಚಿನ ಕೆಲಸ ನಿರಂತರ ಮಾತೆರ್ಲ ಮಲ್ಪುವರ ಖಂಡಿತವಾದಲ್ಲ ಒಂಜಿ ವೇಳೆ ಅಲ್ಪ ಭಜನೆ ಮಲ್ಪರ ಸಾಧ್ಯ ಅಂದ ನಿಕ್ಲಿಗೆ ನಿತ್ಯ ಭಜನೆ ಆಂಡ ಭಾರಿ ಸಾನ್ನಿಧ್ಯ ವೃದ್ಧಿ ಆಪುಂಡು ಕ್ಷೇತ್ರ ಲಂಚನೆ ಎಂಗೆಲ್ಲ ಒಂಜಿ ಚಾಮುಂಡಿ ಕ್ಷೇತ್ರ ಉಂಡು ನಮ್ಮ ಮರಳಿಡು ಅವು ಚಾಮುಂಡಿ ಬಣ್ಣ ದೈವ ಅವು ಆ್ಯಕ್ಚುಲಿ ಕೋಲ ಒಂದಿತ್ತಿನ ಅಂಚಿನ ಕ್ಷೇತ್ರ ಗುಳಿಗೆಲ್ಲ ಉಂಡು ಬೊಕ್ಕ ದೈವ ಎಲ್ಲ ಉಂಡು ಭೈರವ ಬೊಕ್ಕ ನಾಗನ ಉಂಡು ಮಾತ ಉಂಡು ಅಲ್ಪ ಕ್ಷೇತ್ರ ಆಂಡ ಎಂಗೆಲ್ಲ ಅವಳು ನಿತ್ಯ ಭಜನೆ ಮಲ್ಪೇರು ಹಾಕಲು ಭಜನೆ ಪನ್ನೆರದಾದ್ರ ಅಲ್ಪ ಐತೆ ದೇವೇನ ರೂಪ ಎಂಗ್ಲ ಅಂಗಾರ ಪೂಜೆ ಮಲ್ಪೇರು ಸುಮ್ಮ ಅಂತ ಸಂಕ್ರಾಂತಿ ಪೂಜೆ ಅಂಚೆ ಎಂಗ್ಲಿಗೆಲ್ಲ ಒಂಜಿ ಕೆಲವು ಸರ ಎಂಗ್ಲೆ ಒಂದು ಬಣ್ಣ ಕೇಂದ್ರ ಎಂಗ್ಲು ವಾರ ರೀತಿ ಪೂಜೆ ಮಲ್ಪಡ ಕೋಲ ಕೊಡ್ದಲ್ಲ ಕೇಂದ್ರ ಎಂಗ್ಲು ಐಕೆ ನಿಖಿಲಿತ್ತೆ ಸಾತ್ವಿಕವಾದ ಇಂಚ ಪೂಜೆ ಮಲ್ತಂದು ಹೋಲಾರು ನಿಜವಾದ ಇಂಚ ಆ ರೀತಿ ಮಂತಲ್ಲ ಏನ ಸ್ವೀಕಾರ ಮಲ್ಪೆ ಮನ್ಪನೇನೆ ಆ ದೈವ ಪಂತನ್ ಅಂಚ ಕೋಲದ ಹಾಪುಂಡು ಎಂಗ್ಲು ಭಜನೆ ಮಂತದ್ದು ದೇವರನ್ನ ಪ್ರಾರ್ಥನೆ ಮಲ್ಪುಣ ಕೆಲಸ ಎಲ್ಲ ನಿರಂತರ ಮಲ್ತೊಂದು ಬರೋದಿಲ್ಲ ದೇವರು ನಮ್ಮ ಭಕ್ತಿರು ಶ್ರದ್ಧೆ ಮಲ್ತಂಡ ನಮ್ಮನ್ನು ಒಂಜಿ ಅಪ್ಪೆ ಜೋಕ್ಲೇನಿ ಇಂಚ ಮೋಕೆ ಮಲ್ಪುಂಡ ಅಂಚನೆ ಆ ಅಪ್ಪೆ ನಮ್ಮನ್ನು ಪ್ರೀತಿಡು ಒಂಜಿ ಬಾಲೆನ ಅಪ್ಪೆ ಅಂಚ ಮಾಲೆ ಒಂದು ಪೋಪುಂಡ ಬುಲೆಪಾದ ಮಲ್ಲ ಮಲ್ಪುಂಡ ಅಂಚನೆ ಆಯ್ತಾ ಒಂಜಿ ಬಾಲೆ ಪೂರ್ಣ ಪಣ್ಣ ರಪ್ಪ ಪಾರ್ಬೋದು ನಮ್ಮ ಅಪ್ಪೆ ಪತ್ತುನು ಅಪ್ಪೆ ಏಪಲ ಆ ಜೋಕ್ಲೆಗೆ ಕೆಡವು ಮಲ್ಪೆರ ಪೋಪುಜಿ ಆ ಅಪ್ಪೆನ ಅಂಚನೆ ಆ ಅಪ್ಪೆ ನಮ್ಮನ ಚಾಮುಂಡಿ ಅಪ್ಪೆ ನಮ್ಮ ಮಾತೇನೆಲ್ಲ ಅರ್ನ ಮಟ್ಟೆಳ್ಳಿ ದಿವೊಂದು ನಮ್ಮ ಕಷ್ಟನು ಪರಿಹಾರ ಮಲ್ತದು ನಮಗೆ ದಿಕ್ಕುನ ಪುಣ್ಯದ ಫಲನ ಆ ಖಂಡಿತ ಅಪ್ಪೆ ಒದಗಾದ ಕೊರ್ಪೇರಿ ಪ್ರತಿಯೊಬ್ಬರನ್ನೆಲ್ಲ ಕಷ್ಟ ಕಾರ್ಪಣೆ ದೂರ ಮಲ್ಪೇರಿ ವೇದಿಕೆ ಘಟನೆ ನಕಲು ಉಳ್ಳೇರಿ ನಮ್ಮ ಮಾತ ಧಾರ್ಮಿಕ ಮುಖಂಡರು ಉಳ್ಳೇರಿ ಅಕಲ್ ಪಾತೆರ ಉಳ್ಳೇರಿ ಅನ್ ಹೆಚ್ಚ ಪಾತೆರ ಅಂದೆ ನಮ್ಮ ಮಾತೆರ್ಲ ಈ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ ಕೈ ಜೋಡಿಸಾಗ ಅಂಚನೆ ದುಂಬುದ ದಿನಟ್ ಈ ಕ್ಷೇತ್ರ ನಾಥ ಅಭಿವೃದ್ಧಿ ಆವಡು ಜನಕ್ಕೆ ಮಾತೆರೆಗಳ ಒಂಜಿ ಸುಖ ಶಾಂತಿ ನೆಮ್ಮದಿದ ಜೀವನ ಕೊರಡು ಒವೇ ಜಾತಿ ಧರ್ಮ ಬತ್ತ ಭೇದ ಇಜ್ಜಂದೆ ಪ್ರೀತಿ ವಿಶ್ವಾಸ ನಮ್ಮ ಬದುಕುಗ ನಮಗೆ ಅಪ್ಪನ ಅನುಗ್ರಹ ಉಪ್ಪಡಂದು ಪಂಡದ ಹಿಂಗೆ ಪಾತೆರ ಅವಕಾಶ ಮಂತ್ಕೋರಿನ ಕ್ಷೇತ್ರದ ಅಧ್ಯಕ್ಷರಿಗಳ ಸರ್ವ ಸದಸ್ಯರಿಗಳ ಮಾತಾ ಮುಖಂಡರಿಗಳ ಒಂದಿಸ ಒಂದೆರಡು ಪಾತ್ರ ಜೈ ಹಿಂದ್ ಸುಲ್ಮೆಲು ಇನ್ನಿತ ಧಾರ್ಮಿಕ ಕಜ್ಜೋಗ ಬತ್ತದು ಉದ್ಘಾಟನಾ ಮದಿಪುಕರ್ನ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಮೇರೆಗೆ ಸುಲ್ಮೆಲನ ಸಂದೇತ ಮಂದದ್ದು ಕಾರ್ಯಕ್ರಮವನ್ನು ಮುಂದುವರಿಸೊಂದು ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಸೇರೊಂದಿರೆ ಜೀರ್ಣೋದ್ಧಾರ ಮಹಿಳಾ ಸಮಿತಿಯ ಉಪಾಧ್ಯಕ್ಷರ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ನಮ್ಮೊಟ್ಟಿಗೆ ಸೇರೊಂದಿರೆ ಇದಕ್ಕೆ ಸ್ವಾಗತ ಮಲ್ತಂದು ಶ್ರೀಮತಿ ಚಂದ್ರಿಕಾ ರೈ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡ ಪಂಡದ ಪ್ರೀತಿಪೂರ್ವಕದ ಭಿನ್ನಯನ್ನು ಮಂತಂದಲ್ಲ ಇನ್ನಿತ ಕಾರ್ಯಕ್ರಮ ಪುನಂಚಿನ ಶ್ರೀ ವಿಜಯಲಕ್ಷ್ಮಿ ಕಟೀಲ್ ಮೇರೆಗೆ ಶ್ರೀಮತಿ ಚಂದ್ರಿಕಾ ರೈ ಮೇರೆ ನಡೆದು ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಸೊಲ್ಮೆಲು ಇನ್ನಿತ ಕಾರ್ಯಕ್ರಮ ನನ್ನ ದುಂಬುಗು ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರ ಶ್ರೀ ಮಂಜಪ್ಪ ಕಾರ್ನವೇರು ನಮ್ಮೊಟ್ಟಿಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶದ ಪಾತೆರಡು ಪಡೆದು ಪ್ರೀತಿಪೂರ್ವಕದ ಭಿನ್ನ ಮಂತಂದಲ್ಲ ಗ್ರಾಮದ ದೇವರೇ ಸೋಮನಾಥ ದೇವರನ್ನ ಪಾದಗು ವಂದನೆ ಮಲ್ತೊಂದು ಯಾನ ಆರಾಧನೆ ಮಲ್ಪನಂಚಿನ ಅಪ್ಪೆ ನಾಲ್ವೇರ್ನ ಪಾದಗು ಶಾಷ್ಟಾಂಗ ಪ್ರಣಾಮನ ಮಲ್ತೊಂದು ಅಂಚನೆ ಕಾಪಿಗಾಳದ ಈ ಮನಡು ಆರಾಧನೆ ಮಲ್ಪಡಂಚಿನ ಉಮಾಪುರಿತ ಉಮಾಮಹೇಶ್ವರಲ ಅಂಚನೆ ಇನ್ನಿತರ ಪರಿವಾರ ದೇವಿಗಳ ವಂದನೆ ಮಲ್ತೊಂದು ಅಂಚನೆ ಈ ಪರಿಸರ ಆರಾಧನೆ ಮಲ್ಪಡಂಚಿನ ಆ ಬಬ್ಬು ಸ್ವಾಮಿಗಳ ತರಣೆ ತಗ್ಗ ಒಂದು ಅಂಚನೆ ಸಾರತ ಹೊರಮಣವತ್ತ 82 ಆ ಪ್ರಾಣ ಪ್ರತಿಷ್ಠೆಯನ್ನು ಮಲ್ತೊಂದು ಇನಿತ ಕಾಂಡದ ಪೊರ್ತುಡು ಬ್ರಹ್ಮಕಲಶನ ಮಲ್ತೊಂದು ಈ ಸಲಡ್ ಸಾನ್ಯಡ್ ಅಪ್ಪೆ ಚಾಮುಂಡೇಶ್ವರಿಗೆ ಅಂಚನೆ ಇನ್ನಿತರ ಪರಿವಾರ ದೇವಗಳ ತರಣೆ ತಗ್ಗ ಒಂದು ಇನ್ನಿತ್ತೆ ಕಾಪಿಕಾಡದ ಈ ಪರಿಸರದ ಊರ್ದಾಗಲೇ ಇನ್ನಿ ವಿಶೇಷವಾದ ಇನ್ನಿ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಸಡಗರದ ಈ ಸಮಯ ಇನ್ನಿ ಈ ಸಭಾ ಕಾರ್ಯಕ್ರಮದ ವೇದಿಕೆಡುಪ್ಪನಂಚಿನ ಪೂರ ಗಣ್ಯರಿಗೆಲ್ಲ ಒಂದಿಸ ಒಂದು ಅಂಚನೆ ಸೇರ್ದಿನ ಮಾತೆರೆಗಳ ಒಂದಿಸ ಒಂದು ಇನಿ ಪರಶುರಾಮ ಶಿಷ್ಟಿಡು ನಮ್ಮ ಈ ತುಳುವನಾಡು ಅವೇತೋ ಬ್ರಹ್ಮಕಲಶಲು ಪುನರ್ ಪ್ರತಿಷ್ಠೆ ಅಂಚನೆ
ಏತೋಯ್ತೋ ಮಲ್ಲ ದೇವಸ್ಥಾನದ ಇನಿ ಪ್ರತಿಷ್ಠೆಗಳು ಪೂರ ಆವೊಂದುಂಡು. ಇನಿ ಈ ಬ್ರಹ್ಮಕಲಶ ಈ ತುಳುನಾಡು ಈತ ವಿಶೇಷವಾದ ಇನಿ ದಾಯ ಆಪುಂಡು ಪಂಡ ನಮ್ಮ ತುಳುವೇರ್ನ ಮನಸ್ಸು ಅಂಚೆನೆ ನಮ್ಮ ಮಲಪುಣ ಶ್ರದ್ಧೆದ ಬೇಲೆ ಪೂರ ಆ ದೇವೇರ ಗಿತ್ತಂದು ತೋಜುಂಡು. ಇನಿ ಒವೇ ಊರುಡ್ಲ ಈತೊಂಜಿ ಬ್ರಹ್ಮಕಲಶ ಒವೇ ಕಾರ್ಯಕ್ರಮ ನಡಪೂಜಿ ಆನ ಈ ದಕ್ಷಿಣ ಕನ್ನಡ ಅಂಚನೆ ಉಡುಪಿ ಜಿಲ್ಲೆಡು ಆಪುನ ಇತ್ತೆ ಒಂಜಿ 4-5 ವರ್ಷಡ್ ನಡಪುನಂಚಿನ ಬ್ರಹ್ಮಕಲಶ ವರ್ಷಂ ಪ್ರತಿ ಹೆಚ್ಚೆಚ್ಚು ಆಪುನ ತಂದೆ ಇಂಕಲು ಈ ವರ್ಷ ಎನ್ನುವ ಏತೋ ದೇವಸ್ಥಾನ ಇನ್ನಿ ಬ್ರಹ್ಮಕಲಶ ಅಂಡು ಬರ್ಪಿ ವರ್ಷಕ್ಕೆ ಬ್ರಹ್ಮಕಲಶ ಆಪುನ ಇಜ್ಜಿನ ಪಂಪುನ ಆಂಡ ಪ್ರತಿ ವರ್ಷಲ ಇನ್ನಿ ಬ್ರಹ್ಮಕಲಶ ಜಾಸ್ತಿ ದೇವಸ್ಥಾನ ಆವೊಂದುಂಡು. ಅವು ನಮ್ಮ ತುಳುವೇರಿಗೆ ಆ ಶಕ್ತಿನ ಒಂಜಿ ನಮಕ್ ಆಶೀರ್ವಾದ ಪನೊಲಿ. ಇನ್ನು ಏತೋ ದೇವಸ್ಥಾನಲು ಪಾಡಿ ಪೂರ್ಣಂಚಿನ ದೇವಸ್ಥಾನ ಇನ್ನು ಲಕ್ಕದುಂತದು ಇನ್ನು ಬ್ರಹ್ಮಕಲಶ ಅದು ಅವೇತೋ ದೇವಸ್ಥಾನಲು ಇನ್ನು ರಂಗರೂಪಡು ಮೆರೆ ಒಂದುಂಡು. ಇನ್ನು ನಮಕ್ ಮಾತೆರೆಗಳ ಒಂಜಿ ಸೌಭಾಗ್ಯನೇ ನಮ್ಮ ಈ ಕಾಲಡು ಅವೇತೋ ದೇವೇರ್ನ ಪ್ರಾಣ ಪ್ರತಿಷ್ಠೆ ಆದ ನಮಕ್ ಮಾತೆರೆಗಳ ಇನ್ನು ತೂಪನಂಚಿನ ಯೋಗ ಭಾಗ್ಯ ನಂಗೆ ತಿಕ್ಕನತ್ತ ಪನ್ಪನ ಒಂಜಿ ನಂಗೆ ಒಂಜಿ ಭಾಗ್ಯ. ಇನ್ನು ಈ ಕಾಪಿಕಾಡದ ಪರಿಸರಡೆ ಇನ್ನಿತೆ ಒಂಜಿ 2 ವರ್ಷಡ್ ಇಂದೇಡು ತುಂಬು ಆ ಬಬ್ಬು ಸ್ವಾಮಿನ ಪ್ರತಿಷ್ಠೆ ಅಂಡು ಅಂಚನೆ ಮುರಣಿ ಇದ ದಿನಟ್ಟು ಆ ಕಾಪಿಕಾಡದ ಉಮಾಮಹೇಶ್ವರದ ಉಮಾಪುರಿತ ಆ ಬ್ರಹ್ಮಕಲಶದ ಅಂಡು ಇನ್ನು ಈ ಕಾಪಿಕಾಡದ ಪರಿಸರಡೆ ಒಂಜಿ ಅವೇತೋ ಬ್ರಹ್ಮಕಲಶ ಇನ್ನು ಆಂಡು ಅವು ನಂಗೆ ಮಾತೆರೆಗಳ ಒಂಜಿ ಕೋಶದ ವಿಷಯ ಆವಡು ನಮ್ಮನ್ನು ಅಪ್ಪೆ ಅಂಚನೆ ಪೂರ ಶಕ್ತಿ ಇಲ್ಲ ನಮ್ಮನ್ನು ಶ್ರೀರಕ್ಷೆ ಮಲ್ಪೋಡು ನಮಕ್ ಬರ್ಪಣ ಹೂವೇ ಕಷ್ಟ ಎತ್ತಿನಲ್ಲ ಇನ್ನು ದೂರ ಮಲ್ತದು ನಮ್ಮನ್ನು ಮಾತಿರಲ್ಲ ಒಂಜಿ ಅಪ್ಪೆ ಲಕ ಈ ಮನ್ನಡು ನಡಪಾದ ಕೊರಡಂದು ಅಪ್ಪೆಡ ಶಾಸ್ತ್ರಾಂಗ ಪ್ರಣಾಮ ಮಲ್ತೊಂದು ಈ ಸಲಟು ಇನಿ ಪ್ರತಿಷ್ಠಾಯನಂಚಿನ ದೇವರನ ಪೂರ್ಣ ಅನುಗ್ರಹ ಈ ಊರ್ದಕ್ಲೆಗಳ ನಂಗೆ ಮಾತೆರೆಗಳ ಉಪ್ಪಾಡು ಪನ್ಪಣ ಪಾತೆರನ ಪಣೊಂದು ಇನ್ನಿತ್ತ ದಿನಟ್ಟು ನಮಕ್ ಈ ಭಾಗ್ಯ ತಿಕ್ಕಂಡತ್ತ ಪನ್ಪಣ ಕೊಶಿಟ್ಟು ನಂಗೆ 2 ಪಾತೆರ ಅವಕಾಶ ಮಲ್ತು ಕೊರ್ನಂಚಿನ ಈ ಸಮಿತಿದ ಅಧ್ಯಕ್ಷರಿಗೆ ಅಂಚನೆ ಪೂರ ಸರ್ವ ಸದಸ್ಯರುಗಳ ಒಂದು ಎನ್ನ 2 ಪಾತೆರ ಉಂತವೆ ಅಪ್ಪೆ ಭಗವತಿಗೆ ವಂದನೆ ಮಲ್ತೊಂದು ಸೊಲ್ಮೆಲು ಇನ್ನಿತ ಕಾರ್ಯಕ್ರಮಕ್ಕೆ ಬತ್ತದು ದೀಪಾರ್ಲಾವನ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊನ್ನಂಚಿನ ಶ್ರೀ ಮಂಜಪ್ಪ ಕಾರ್ನವೀರ್ನ ಶುಭ ಸಂದೇಶದ ಪಾತ್ರಕ್ಕೆ ಸೊಲ್ಮೆಲಿನ ಸಂದೇಶ ಬಂದದ್ದು. ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ KSRTC ಮಂಗಳೂರು ನೇತ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀ ರಾಜೇಶ್ ಶೆಟ್ಟಿ ನಮ್ಮೊಟ್ಟಿಗೆ ಎಲ್ಲರೇ ಕಾರ್ಯಕ್ರಮಕ್ಕೆ ಶುಭ ಸಂದೇಶದ ಪಾತ್ರ ಬಂದದ್ದು ಭಿನ್ನಯನ ಬಂತದಲ್ಲ. ವೇದಿಕೆ ಮೇಲಿರುವಂತಹ ಎಲ್ಲ ಆದರಣೀಯರಿಗೆ ನಮಸ್ಕರಿಸುತ್ತಾ ದೇವಿ ಚಾಮುಂಡೇಶ್ವರಿಯ ಆ ದಿವ್ಯ ರೂಪಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಜೀರ್ಣೋದ್ಧಾರ ಆದಂತಹ ಈ ಸಂದರ್ಭದಲ್ಲಿ ಆಗುತ್ತಿರುವಂತಹ ಈ ವಿಜೃಂಭಣೆಯ ಕಾರ್ಯಕ್ರಮ ಎಲ್ಲವೂ ಕೂಡ ಆ ದೈವ ಇಚ್ಛೆಯಿಂದ ನಡೆಯುತ್ತಿರುವಂತಹ ಒಂದು ವಿಷಯ. ಈ ಮಣ್ಣಿಗೆ ಇವತ್ತು ನಾನು ಇಲ್ಲಿ ಬಂದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದರಲ್ಲೂ ಕೂಡ ಆ ದೈವ ಇಚ್ಛೆ ಇದೆ ಅಂತ. ಶಕ್ತಿ ಆರಾಧನೆ ಅನ್ನುವಂಥದ್ದು ಭಾರತದ ಉದ್ದಗಲಕ್ಕೂ ಕೂಡ ಇದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯದಲ್ಲಿ 108 ಶಕ್ತಿಪೀಠಗಳಿದೆ ಅಂತೇಳಿ. ಶಿವ ಮತ್ತು ಶಕ್ತಿ ಆರಾಧನೆ ಮಾಡುವವರು ಈ ಶಕ್ತಿಯನ್ನು ವಿವಿಧ ರೂಪದಲ್ಲಿ ಕೂಡ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಅದರಲ್ಲಿ ಒಂದು ರೂಪ ಭಕ್ತಿ, ಒಂದು ರೂಪ ತಂತ್ರ, ಒಂದು ರೂಪ ಯಂತ್ರ, ಇನ್ನೊಂದು ರೂಪ ಮಂತ್ರ. ಇದೆಲ್ಲವೂ ಕೂಡ ವಿವಿಧ ರೂಪಗಳಲ್ಲಿ ನಾವು ಶಕ್ತಿ ಮತ್ತು ಶಿವನನ್ನು ಆರಾಧನೆ ಮಾಡುವಂತಹ ಒಂದು ವಿಷಯಗಳು. ಅದನ್ನು ವಿಚಾರ ಮಾಡಿದಾಗ ಮೂಲತಃ ಶಕ್ತಿ ಯಾವುದು ಅನ್ನುವಂಥ ಒಂದು ಈ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ಆವಾಗ ಈ ಪ್ರಪಂಚದಲ್ಲಿ ಯಾವುದೇ ವಿಷಯ ನಡೀಲಿ, ಈಗ ನಾವಿಲ್ಲಿ ಮಾತಾಡ್ತಿರ್ಬೋದು, ಇದು ವಾಕ್ ಅಂತ ಹೇಳ್ತೀವಿ.
ನೀವು ಕೇಳ್ತಿರ್ಬೋದು, ಇದು ಶ್ರವಣ ಅಂತ ಹೇಳ್ತೀವಿ. ಇನ್ನು ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು ನಮಗೆ ಈ ಜಾಗದಲ್ಲಿ ಆ ಶಕ್ತಿಯ. ಇದು ಎಲ್ಲವೂ ಕೂಡ ಶಕ್ತಿಯ ವಿವಿಧ ರೂಪಗಳು. ಶಿವ ಅತ್ಯಂತ ಜಡರೂಪದಲ್ಲಿರುವಾಗ ಈ ಸೃಷ್ಟಿಯ ಆರಂಭ ಆಗಲಿಕ್ಕೆ ಶುರುವಾಗುತ್ತೆ. ಅದು ಶಕ್ತಿ ಹೇಳಿದ ನಂತರ, ಅಂದರೆ ಆ ಶಕ್ತಿಯ ಏನು ನಾನು ಇನ್ನೂ ಈ ಸೃಷ್ಟಿ ಮಾಡಬೇಕನ್ನುವಂಥ ಒಂದು ಇಚ್ಛೆ ಏನು ಬರುತ್ತೆ ಶಿವನಿಗೆ, ಆವಾಗ ಈ ಶಕ್ತಿಯ ಆಗಮ ಆಗುತ್ತೆ. ಇದು ನಿರಂತರವಾಗಿ ನಡೀತದೆ. ಇದಕ್ಕೆ ಹಲವಾರು ಇದರ ಬಗ್ಗೆ ಉಲ್ಲೇಖಗಳಿದೆ. ಅದರಲ್ಲಿ ಅತ್ಯಂತ ಉತ್ತಮ ಹಾಗೂ ನಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಇರುವಂಥ ಒಂದು ಈ ಉದಾಹರಣೆ ಅಂತೇಳಿದರೆ ಸೌಂದರ್ಯ ಲಹರಿ. ಶಂಕರಾಚಾರ್ಯರು 100 ಶ್ಲೋಕಗಳಿರುವಂತಹ ಸೌಂದರ್ಯ ಲಹರಿಯನ್ನು ಬಹಳ ಅದ್ಭುತವಾಗಿ ಅವರು ಬರೀತಾರೆ. ಅದರಲ್ಲಿ ಆ ಮೊದಲ 41 ಶ್ಲೋಕಗಳಲ್ಲಿ ಆನಂದ ಲಹರಿ ಅಂತ ಏನಿದೆ, ಅದರಲ್ಲಿ ದೇವಿಯನ್ನು ಯಾವ ರೀತಿ ತಾಂತ್ರಿಕವಾಗಿ ನಾವು ಪೂಜೆ ಮಾಡ್ಬೋದು, ದೇವಿಯನ್ನು ಯಾವ ರೀತಿ ನಾವು ಒಲಿಸಲಿಕ್ಕೆ ನಾವು ಏನೇನು ಮಾಡಬೇಕನ್ನುವಂಥದ್ದು ಅದ್ಭುತವಾಗಿ ಅದರಲ್ಲಿದೆ. ತುಂಬಾ ಕಷ್ಟವಾದಂಥ ಒಂದು ಸಂದರ್ಭ, ನಮಗೆ ಯಾವ ಪೂಜೆಗಳು ಮಾಡಲಿಕ್ಕಾಗುವುದಿಲ್ಲ, ಏನೂ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದಾಗ ಒಂದು ಕೆಂಪು ಹೂವಿನಿಂದ ಕೂಡ ದೇವಿಯನ್ನು ನಾವು ಆರಾಧಿಸಬಹುದು, ಆ ದೇವಿಯ ಅನುಗ್ರಹವನ್ನು ಪಡಿಬಹುದು ಅಂತೇಳಿ. ಆನಂದ ಲಹರಿ ಅದ್ಭುತವಾದಂಥ ಇದನ್ನು ನಾವು ಹಾಗೆ ತಗೊಂಡು ಹೋದರೆ ಅದರ ನೆಕ್ಸ್ಟ್ ಭಾಗದಲ್ಲಿ ಸೌಂದರ್ಯ ಲಹರಿ, ಅದು ದೇವಿಯ ಸೌಂದರ್ಯದ ವರ್ಣನೆ ಇದೆ. ಯಾಕೆ ಇದು ವಿಷ್ಣು ಮಾಯೇತಿ ಶಬ್ದಿತ, ಈ ಮಾಯೆ ಯಾಕೆ ಇದು ಕ್ರಿಯೇಟ್ ಆಯಿತು ಅಂತೇಳಿ ಅಲ್ಲಿ ಬರುತ್ತೆ. ಆ ಇದರಲ್ಲಿ ದೇವಿಯ ಉಗುರಿನಿಂದ ಹಿಡಿದು ಈ ಏನು ಹೇಳ್ತಾರೆ ಕಾಲ ಬೆರಳಿನಿಂದ ಹಿಡಿದು ಕೂದಲಿನ ವರ್ಣನೆ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಇದು ಎಲ್ಲರೂ ಕೂಡ ಒಮ್ಮೆ ಆದರೂ ಓದಬೇಕಾದಂಥ ಒಂದು ಗ್ರಂಥ. ಈ ಸೌಂದರ್ಯ ಲಹರಿಯಲ್ಲಿ ಒಂದು ಭಾಗದಲ್ಲಿ ಅಮ್ಮ ನೀನು ಎಷ್ಟು ಸುಂದರಳಾಗಿದ್ದೀಯಾ ಅಂತೇಳಿ ಅವರು ಶಂಕರಾಚಾರ್ಯರು ವರ್ಣನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಇನ್ನೊಂದು ಭಾಗಕ್ಕೆ ಬರುವಾಗ ಅವರಿಗೆ ಜಿಜ್ಞಾಸೆಗಳು ಬರಲಿಕ್ಕೆ ಶುರುವಾಗ್ತದೆ. ಅಂದರೆ ಪ್ರಪಂಚ ಏನು, ಸೃಷ್ಟಿ ಏನು, ಎಲ್ಲಿಗೆ ಹೋಗಿ ಎಂಡಾಗ್ತದೆ, ಹಾಗಾದರೆ ಶಿವ ಅನ್ನುವಂಥ ಶಕ್ತಿ ಯಾರು, ದೇವಿ ಯಾರು, ಹಾಗಾದರೆ ಯಾರು ಮೂಲ ಅಂತೇಳಿ ಇಂತಹ ಒಂದು ಅವರಿಗೆ ಜಿಜ್ಞಾಸೆ ಬಂದಾಗ ದೇವಿಗೆ ಪ್ರಶ್ನೆ ಹಾಕ್ತಾರೆ ಅವರು. ಆವಾಗ ದೇವಿಯಿಂದ ಉತ್ತರ ಬರುತ್ತೆ, ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನನ್ನಿಂದಲೇ ನಡೀತಾ ಇರೋದು, ಅಂದರೆ ಶಕ್ತಿಯಿಂದಲೇ. ಎಲ್ಲದಕ್ಕೂ ಶಕ್ತಿಯ ಅವಶ್ಯಕತೆ ಇದೆ. ಶಕ್ತಿಯು ಅಗೋಚರವಾಗಿದೆ, ಅದು ನಮಗೆ ಕಾಣೋದಿಲ್ಲ. ಎಕ್ಸಾಂಪಲ್ ಕರೆಂಟು, ಅದು ಕಾಣಲಿಕ್ಕಿಲ್ಲ, ಮುಟ್ಟಿದ್ರಲ್ಲಿ ಇದೆ ಅಂತೇಳಿ ನಮಗೆ ಅನುಭವ ಆಗ್ತದೆ. ಅಗೋಚರವಾದಂಥ ಶಕ್ತಿ. ಸೊ ಎಲ್ಲದರಲ್ಲೂ ಶಕ್ತಿ ಸಂಚಯ ಆಗುತ್ತೆ. ನಾನು ಎಲ್ಲವನ್ನು ಮಾಡುವವಳು ನಾನೇ ಅಂತೇಳಿ. ಅವಾಗ ಇವರು ಹೇಳ್ತಾರೆ, ಹಾಗಾದರೆ ಶಿವನ ಕೆಲಸ ಏನು ಅಂತೇಳಿ. ಇದು ಸನಾತನ ಧರ್ಮದ ಅದ್ಭುತವಾದ ವಿಷಯ. ಇದು ಇಲ್ಲಿಗೆ ನಾವು ಬರುವಾಗ ಒಂದು ವಿಚಾರ ಬರ್ತದೆ, ಏನು ಅಂತ ಹೇಳಿದರೆ ಎಲ್ಲವೂ ಶಕ್ತಿಯಿಂದ ಆಗುತ್ತೆ ಅಂತ ಅಮ್ಮ ವರ್ಣನೆ ಮಾಡ್ತಾ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಅವ್ರು ಹೇಳ್ತಾರೆ, ಎಲ್ಲವನ್ನು ನನಗೆ ಮುಗಿಸಬೇಕು ಅಂತ ಒಂದು ನನಗೆ ಮನಸ್ಸಾಗ್ತದೆ. ಈಗ ನಾನು ಪ್ರಾರಂಭ ಮಾಡಿದವಳು ನಾನೇ, ಎಲ್ಲವನ್ನು ಮುಗಿಸಬೇಕು ಅಂತ ನನಗೆ ಮನಸ್ಸಾದಾಗ ನಾನು ಆ ಪ್ರಳಯ ಕಾಲವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಎಲ್ಲವನ್ನು ನನ್ನೊಳಗೆ ಅಬ್ಸಾರ್ಬ್ ಮಾಡ್ತೀನಿ ಅಂತೇಳಿ, ಎಲ್ಲವನ್ನು ನನ್ನ ಒಳಗೆ ತೆಗೋತೀನಿ. ಆವಾಗ ಎಲ್ಲ ಜೀವರಾಶಿಗಳು ನನ್ನೊಳಗೆ ಮಾಯ ಆಗ್ತಾ ಬರ್ತಾ ಇರಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಪಾದ ತಳದಲ್ಲಿ ಬಂದು ನನ್ನಲ್ಲಿ ಮರ್ಜ್ ಆಗ್ತಾರೆ ಅಂತೇಳಿ. ಆವಾಗ ಇನ್ನೊಂದು ಜಿಜ್ಞಾಸೆ ಸ್ಟಾರ್ಟ್ ಆಗ್ತದೆ ಶಂಕರಾಚಾರ್ಯರಿಗೆ. ಅವ್ರು ಹೇಳ್ತಾರೆ, ಹೌದಾ ಅವರು ಮರ್ಜ್ ಆಗೋದಾದ್ರೆ ಮತ್ತೆ ಆ ಶಿವ ಕಾನ್ಸೆಪ್ಟ್ ಏನು, ಬ್ರಹ್ಮ ವಿಷ್ಣು ಮಹೇಶ್ವರರು ಮರ್ಜ್ ಆಗ್ತಾರೆ, ಅಲ್ಲಿ ಮುಗೀತಲ್ವಾ ಅಂತ. ಆವಾಗ ಇನ್ನೊಂದು ವಾಕ್ಯ ಬರುತ್ತೆ ಅಲ್ಲಿ, ಏನು ಅಂತೇಳಿದರೆ ಅವರೆಲ್ಲರೂ ಬಂದು ನನ್ನಲ್ಲಿ ಮರ್ಜಾದಾಗ ನಾನು ಅವರೆಲ್ಲರನ್ನು ನನ್ನೊಳಗೆ ತೆಗೆದುಕೊಂಡು ಆ ಪರಮಶಿವನಲ್ಲಿ ಐಕ್ಯಳಾಗ್ತೀನಿ ಅಂತೇಳಿ ದೇವಿ ಹೇಳ್ತಾಳೆ. ಎಷ್ಟು ಅದ್ಭುತವಾಗಿದೆ ಅಂತೇಳಿದರೆ ಎಲ್ಲಿಗೆ ಬಂದು ಅದು ಕೊನೆಯಾಯಿತು ಅಂತೇಳಿ. ಸೃಷ್ಟಿ ಪ್ರಾರಂಭ ಆದದ್ದು ಶಿವನಿಂದಲೇ, ಆ ಜಡತತ್ವದಿಂದಲೇ. ಅದು ಹೋಗಿ ಎಂಡಾಗೋದು ಕೂಡ ಶಿವನ ಒಳಗೆ.
ಅಂದರೆ ಶಿವನಲ್ಲಿ ಅದು ಅಬ್ಸಾರ್ಬ್ ಆಗ್ತದೆ ಅಂತೇಳಿ. ಇಷ್ಟೊಂದು ಅದ್ಭುತವಾದ ಗ್ರಂಥ. ಶಕ್ತಿ ಆರಾಧನೆ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ದಶ ಮಹಾವಿದ್ಯೆಗಳನ್ನು ಒಮ್ಮೆ ನಾವು ಜಸ್ಟ್ ಅದರ ಬಗ್ಗೆ ಕಣ್ಣಾಡಿಸಬೇಕು, ಯಾವ ರೀತಿ ಇದೆ ಇದು ಅಂತೇಳಿ. ನಮಗೆ ಅನ್ನಿಸ್ಬೋದು ಅಂಥ ದೊಡ್ಡ ದೊಡ್ಡ ವಿದ್ಯೆಗಳಲ್ಲಿ ನಮಗೆ ಬೇಕಾಗಲ್ಲ ಅಂತೇಳಿ, ಬಟ್ ತಿಳಿದುಕೊಳ್ಳುವುದರಲ್ಲಿ ಯಾವ ತಪ್ಪಿಲ್ಲ. ಯಾಕೆಂದರೆ ನಾನು ದಿನನಿತ್ಯ ಪೂಜೆ ಮಾಡುವಂತಹ ಒಂದು ಶಕ್ತಿಯ ಆರಾಧನೆಯನ್ನು ನಾನು ಮಾಡಬೇಕಾದ್ರೆ ಅದರ ಬಗ್ಗೆ ಸ್ವಲ್ಪ ಆದರೂ ವಿಚಾರಗಳನ್ನು ನಾನು ತಿಳಿಬೇಕನ್ನುವಂಥ ಒಂದು ಆ ಕುತೂಹಲ ನನ್ನಲ್ಲಿರುವುದು ಅದು ಇರಲೇಬೇಕಾಗತ್ತೆ ಅಂತೇಳಿ. ಅದರಲ್ಲಿ ಅದ್ಭುತವಾದಂಥ ವಿದ್ಯೆಗಳಿದೆ. ಬಾಲ ತ್ರಿಪುರ ಸುಂದರಿಯಿಂದ ಹಿಡಿದು ಕಾಳಿ, ತಾರ, ಮಾತಂಗಿ, ಭುವನೇಶ್ವರಿ, ಇದು ಚಿನ್ನಮಸ್ತ, ಅದು ಇನ್ನು ತಾಂತ್ರಿಕ ಇದು, ಅದು ಬಗಳಾಮುಖಿ, ಭೈರವಿ, ಇಂತಹ ರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥ ಅನೇಕ ವಿದ್ಯೆಗಳಿದೆ. ಚಾಮುಂಡೇಶ್ವರಿ ದೇವಿಯ ಉತ್ಪತ್ತಿ ದೇವಿ ಕೌಶಕಿಯ 3ನೇ ಕಣ್ಣಿನಿಂದ ಆಯಿತು ಅಂತೇಳಿ ಉಲ್ಲೇಖ ಇದೆ. ಚಂಡಮುಂಡರನ್ನು ಸಂಹಾರ ಮಾಡಲಿಕ್ಕೆ ಅವಳು ಬಂದಳು ಅಂತೇಳಿ. ಇದು ಎಲ್ಲವನ್ನು ನಾವು ಕೂಲಂಕುಷವಾಗಿ ಹಾಗೂ ಸೈಂಟಿಫಿಕ್ ಆಗಿ ಇದನ್ನು ನಾವು ಇದರ ಬಗ್ಗೆ ನಾವು ಏನು ಇದು ಮಾಡಿದಾಗ ವಿಚಾರ ಮಾಡಿದಾಗ ಒಂದು ನಮಗೆ ಅನಿಸ್ತದೆ ಏನು ಅಂತ ಹೇಳಿದರೆ, ಶಕ್ತಿಯಿಂದ ಇನ್ನೊಂದು ಶಕ್ತಿ ಈ ರೀತಿ ಶಕ್ತಿಯ ಸಂಚಯ ಆಗ್ತಾ ಹೋಗುತ್ತೆ ಅಂತೇಳಿ. ಒಂದು ಎನರ್ಜಿ ಉತ್ಪತ್ತಿ ಆಗಬೇಕಾದ್ರೆ ಯಾವ ರೀತಿ ಕರೆಂಟ್ ಬೇಕೋ, ಇನ್ನೊಂದು ಇದೇ ಎನರ್ಜಿಯನ್ನು ನಾನು ವಿಂಡ್ ಎನರ್ಜಿಯಿಂದ, ಫ್ಯಾನಿಂದಲೂ ಕೂಡ ಮಾಡ್ಬೋದು, ದೊಡ್ಡ ಫ್ಯಾನಿಂದ, ನೀರಿಂದಲೂ ಕೂಡ ಮಾಡ್ಬೋದು, ಬೇರೆ ಬೇರೆ ರೀತಿಯಿಂದ ನಾನು ಮಾಡ್ಬೋದು. ಈ ರೀತಿ ದೇವಿಯ ಹಲವು ರೂಪಗಳು ಕೂಡ ಇದನ್ನು ನಾವು ವಾಸ್ತವಾಂಶಕ್ಕೆ ಹೋಲಿಕೆ ಮಾಡಿದಾಗ ಇದು ಕಂಡು ಬರ್ತದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಇದೆ, ಅದು ಒಂದು ದಿವಸ ಎಲ್ಲ ಜಾಸ್ತಿ ಬೇಕಾಗ್ತದೆ, ಅಷ್ಟೊಂದು ಶಕ್ತಿಯ ಬಗ್ಗೆ ವಿಚಾರಗಳಿದೆ. ಬಹಳ ಸಿಂಪಲಾಗಿ ಹೇಳಬೇಕಾದ್ರೆ ನಾವೆಲ್ಲರೂ ಪ್ರತಿನಿತ್ಯ ಹೇಳ್ತಾ ಇರ್ತೀವಿ, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಆಗಿ ಮಾತಾಡಬೇಕು, ಪಾಸಿಟಿವ್ ಆಗಿ ಇರಬೇಕು, ನಾವು ಪಾಸಿಟಿವ್ ಆಗಿ ಏನನ್ನು ಕೂಡ ಹೇಳಬೇಕು, ವಿಚಾರ ಮಾಡಬೇಕು ಅಂತೇಳಿ. ಈ ಪಾಸಿಟಿವ್ ಅನ್ನುವಂಥದ್ದನ್ನು ಏನು ಅಂತೇಳಿ ಯಾರು ಕೂಡ ನಮಗೆ ಹೇಳಿಕೊಟ್ಟಿಲ್ಲ. ಏನು ಪಾಸಿಟಿವ್ ಹೇಳಿದರೆ ಏನು ಅಂತೇಳಿ. ಸರಿ ಮತ್ತು ತಪ್ಪು ಅನ್ನುವಂಥ 2 ವಿಚಾರಗಳಲ್ಲಿ ಒಂದು ವಿಷಯ ಒಬ್ಬನಿಗೆ ಸರಿಯಾದರೆ ಮತ್ತೊಬ್ಬನಿಗೆ ಅದು ತಪ್ಪಾಗಿರ್ತದೆ. ಸರಿ ಮತ್ತು ಈ ತಪ್ಪು ಅನ್ನುವಂಥದ್ದು ರಿಲೇಟಿವ್ ಫ್ಯಾಕ್ಟ್ರಿ ಇದು ಪ್ರತಿಯೊಂದು ಇದಕ್ಕೂ ಕೂಡ ಅಂಟುಕೊಂಡಂಥ ಒಂದು ವಿಷಯ. ಆ ಒಂದು ಪರಿಸ್ಥಿತಿಗೆ, ಆ ಒಂದು ವ್ಯಕ್ತಿಗೆ ಅದು ಸರಿ, ಇನ್ನೊಬ್ಬನಿಗೆ ಅದು ತಪ್ಪು ಅಂತ. ಇಂತಹ ವಿಚಾರಗಳನ್ನು ಮಾಡ್ತಾ ಹೋದಾಗ ಪಾಸಿಟಿವಿಟಿಯನ್ನು ಮನೆಯಲ್ಲಿ ತರುವುದು ಹೇಗೆ ಅಂತ ಬಹಳ ಒಂದು ಈಸಿಯೆಸ್ಟ್ ಮೆಥಡ್ ಇದೆ. ನಾವು ಯಾಕೆ ಪೂಜೆಗಳನ್ನು ನಾವು ದೇವಸ್ಥಾನದಲ್ಲಿ ಮಾಡ್ತೀವಿ? ಈಗ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದಾಗಲಿ, ದೇವಸ್ಥಾನದಲ್ಲಿ ಶಕ್ತಿಯ ಪ್ರತಿಷ್ಠೆ ಮಾಡುವುದಾಗಲಿ, ಅದಕ್ಕಿಂತಲೂ ದೊಡ್ಡ ಜವಾಬ್ದಾರಿ ಏನು ಅಂತೇಳಿದರೆ, ಆ ಶಕ್ತಿಯ ಪ್ರತಿಷ್ಠೆ ಆದ ಮೇಲೆ ಅದನ್ನು ಮೇಂಟೈನ್ ಮಾಡುವಂಥ, ನಿರ್ವಹಣೆ ಮಾಡುವಂಥದ್ದು ದೊಡ್ಡ ಜವಾಬ್ದಾರಿ. ಅದು ಆಗಮಶಾಸ್ತ್ರದಲ್ಲಿ ಇದಕ್ಕೆ ನಿರಂತರವಾಗಿ ಶಕ್ತಿ ಸಂಚಯನ ಆಗಬೇಕಾದ್ರೆ 3 ಹೊತ್ತಿನ ಪೂಜೆಯ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಯಾಕೆ? ನಮಗೆ ಡಾಕ್ಟ್ರು ವೈರಲ್ ಫೀವರ್ ಬಂದಾಗ 3 ಹೊತ್ತಿಗೆ ಮಾತ್ರೆ ಕೊಡ್ತಾರೆ, 1 ಹೊತ್ತಿಗೆ ಮಾತ್ರೆ ಕೊಡೋದಿಲ್ಲ. ಯಾಕೆ? 3 ಹೊತ್ತಿಗೆ ಮಾತ್ರೆ ಕೊಟ್ಟಾಗ ನಿರಂತರವಾಗಿ ಆ ಮಾತ್ರೆಯ ಎಫೆಕ್ಟ್ ಬಾಡಿಗೆ ಬಿದ್ದಾಗ ಬಾಡಿಯಲ್ಲಿರುವಂಥ ಏನು ಡಿಫೆಕ್ಟ್ ಏನಿದೆ ಅದು ಹೊರಗೆ ಹೋಗುತ್ತೆ ಅಂತೇಳಿ. ಅದೇ ರೀತಿ ಒಂದು ಶಕ್ತಿಯನ್ನು ಒಂದು ಕಡೆ ಸೇರಿಸಲಿಕ್ಕೆ ಪ್ರಾಣದ ಮುಖಾಂತರ ಪ್ರತಿಷ್ಠೆ ಮಾಡುವಂಥ ಏನು ಒಂದು ಕ್ರಿಯೆ ಇದೆ, ಅದರ ನಂತರ ಅದನ್ನು ಅಲ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಅತ್ಯಂತ ದೊಡ್ಡ ಜವಾಬ್ದಾರಿ. ಇದನ್ನು ನಿರಂತರ ಪೂಜೆ ಮಾಡಿದಾಗ ಮಾತ್ರ ಅದು ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದರೆ ಶಕ್ತಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ 12 ವರ್ಷಗಳು ಕಾಯಬೇಕು. 12 ವರ್ಷ ಆದಮೇಲೆ ಮತ್ತೆ ಬ್ರಹ್ಮಕಲಶ ಆಗುವಂಥ ಒಂದು ಇದು ಲೆಕ್ಕಾಚಾರ. 12 ವರ್ಷ ಅಂತ ಇಟ್ಟಿದ್ದಾರೆ. 12 ರಾಶಿ, 12 ವರ್ಷ, ಇದಕ್ಕೂ ಒಂದು ಲೆಕ್ಕಾಚಾರ ಇದೆ. ನಾವು ದಿನನಿತ್ಯ ಮಾಡುವಂಥ ಪೂಜೆ ಮನೆಯಲ್ಲಿ ಬೆಳಿಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡ್ತೀವಿ, ಒಂದು ನಮಸ್ಕಾರ ಮಾಡ್ತೀವಿ. ಏನೂ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಹೂ ಇಟ್ಟು ಅಥವಾ ಒಂದು ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ದಿನವನ್ನು ನಾವು ಆರಂಭಿಸ್ತೀವಿ. ಯಾಕೆ ಅಂತೇಳಿದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಶಕ್ತಿ ಸಂಚಯ ಆಗಲಿ, ಒಂದು ಪಾಸಿಟಿವ್ ಎನರ್ಜಿ ಇರಲಿ ಅಂತೇಳಿ. ದೀಪವನ್ನು ಬೆಳಗಿಸಿದ್ದು ನಾವೀಗ ದೀಪವನ್ನು ಒಂದು ಈ ಸೂರ್ಯ ಅಸ್ತ ಆಗುವಂಥ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸಬೇಕು ಮನೆಯಲ್ಲಿ, ಅಥವಾ ಬೆಳಗ್ಗೆಯೂ ಬೆಳಗಿಸ್ಬೇಕು. ದೀಪ ಇರುವಂಥ ಒಂದು ಶಕ್ತಿಯ ಒಂದು ರೂಪ ಅದು. ಅಲ್ಲಿ ಒಂದು ಎನರ್ಜಿ ಇದೆ, ಒಂದು ದೀಪಾರಾಧನೆ ಆಗಬೇಕು ಅನ್ನುವಂಥ ವಿಷಯಕ್ಕೆ ನಾವು ಮಾಡ್ತೀವಿ. ಇದೆಲ್ಲವೂ ಶಕ್ತಿಯ ನಾವು
ಹಲವು ರೀತಿಯಲ್ಲಿ ಭಜನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಇದೆಲ್ಲ ರೀತಿಯಲ್ಲಿ ನಾವು ಮಾಡ್ತೀವಿ. ಆದರೆ ಇನ್ನೊಂದು ಭಾಳ ಸಿಂಪಲ್ ಆದ ಒಂದು ವಿಷಯ ಇದೆ. ಏನು ಅಂತ ಹೇಳಿದರೆ, ನಾವು ಮನೆಯಲ್ಲಿ ಏನು ಮಾಡ್ತೀವಿ, ಸಣ್ಣ ಸಣ್ಣ ಮಕ್ಕಳಿರ್ತಾರೆ. ಈ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ದಿನನಿತ್ಯ ಬೈತಾ ಇರ್ತೀವಿ ಹೆಚ್ಚಿನ ಮನೆಗಳಲ್ಲಿ. ಏನು ಅಂತ ಹೇಳಿದರೆ, ಸರಿ ಕಲ್ಪುಜಿ, ಇಂಚು ಉಪದ್ರೆ ಸರಿ ಇಜ್ಜಿ. ಯಾರಾದರೂ ಬಂದವ್ರ ಹತ್ರ ನಾವು ಹೇಳೋದು ನಮ್ಮ ಮಕ್ಕಳ ಬಗ್ಗೆ, ಏತ್ತು ಪನ್ಪುನ ಇಂಚಿನ ಪೋಖರಿ ಸರಿ ಇಜ್ಜೆ, ಈ ಸರಿ ಇಜ್ಜೆ ಸರಿ ಕಲ್ಪುಜೆ ಅನ್ನುವಂಥ ಮಾತುಗಳು ಮನೆಯಲ್ಲಿ ಜಾಸ್ತಿ ಆದಾಗ ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಒಂದು ಬೆಸ್ಟ್ ಮೆಥಡ್ ಏನು ಅಂತ ಹೇಳಿದರೆ, ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಹತ್ರ ಏನಾದರೂ ಒಂದು ಕೆಲಸ ಮಾಡಿ, ಏನಾದರೂ ಒಂದು ಮಾಡಿಸಿ. ಒಂದು ಲೋಟ ನೀರು ತಗೊಂಬ, ಒಂದು ನೀವೇ ತಗೊಂಬರ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಯಾಕೆ ಅಂತ ಹೇಳ್ತೀನಿ. ಒಂದು ಲೋಟ ನೀರು ತಗೊಂಡು ಬಾ, ಒಂದು ಪೆನ್ ತಗೊಂಡು ಬಾ, ಒಂದು ಪೇಪರ್ ತಗೊಂಡು ಬಾ, ಏನಾದರೂ ಒಂದು ಕೆಲಸ ಮಾಡಿಸೋದು. ಕೆಲಸವನ್ನು ಪೂರ್ಣಗೊಂಡಾಗ ದೇವರು ನಿನಗೆ ಒಳ್ಳೆಯದು ಮಾಡಲಿ, ಗಾಡ್ ಬ್ಲೆಸ್ ಯು, ನೀನು ಈ ಕೆಲಸ ಮಾಡಿದ್ದಕ್ಕೆ ಅಂತ ಹೇಳಿದಾಗ ಅಲ್ಲಿ ಉತ್ಪತ್ತಿಯಾಗುವಂಥ ಶಕ್ತಿ ಸಂಚಯನ ಬೇರೆ ಯಾವ ಪ್ರಾರ್ಥನೆ ಮತ್ತು ಆರಾಧನೆಯಿಂದ ಇಂತಲೂ ಕೂಡ ಅಧಿಕವಾಗಿರುತ್ತೆ. ಯಾಕೆ ಅಂತ ಹೇಳಿದರೆ, ನೀವು ಮಾಡುವಂಥ ಬ್ಲೆಸ್ಸಿಂಗ್ ಏನಿದೆ ಇದು ಮಕ್ಕಳಿಗೆ ತಟ್ಟುತ್ತೆ. ಒಂದು ಅವ್ರಿಗೆ ಒಳ್ಳೆಯದಾಗುತ್ತೆ, ಇಡೀ ಮನೆಯ ವಾತಾವರಣವೂ ಕೂಡ ಚೇಂಜ್ ಆಗ್ತದೆ. ಸೊ ನಾವು ನಮ್ಮ ಧರ್ಮದಲ್ಲಿ ಅನೇಕ ವಿಷಯಗಳಿದೆ. ಇದರಲ್ಲಿ ಒಂದು ಅತಿ ಸಿಂಪಲ್ ಆದಂಥ ವಿಷಯ ಇದು ಯಾವುದು, ಆಶೀರ್ವಾದವನ್ನು ಮಾಡುವಂಥದ್ದು. ಹಿರಿಯರು, ಯಾರೇ ಹಿರಿಯರು ನಮಗೆ ಮುಂದೆ ಸಿಕ್ಕಿದಾಗ ಅವ್ರು ನಮಗಿಂತ ಏಜಲ್ಲಿ ದೊಡ್ಡ ಇದ್ದಾರೆ ಅಂತ ಆದಾಗ ನಾವು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ, ನನ್ನ ಬೆನ್ನು ಏನಿದೆ ಇದು ಕುಂಡಲಿನಿ ಶಕ್ತಿಯನ್ನು ಮೇಲೆ ಜಾಗೃತ ಮಾಡುವಂತಹ ಒಂದು ಅಸ್ತ್ರ. ಅದು ಯಾವಾಗ ಬೆಂಡ್ ಆಯಿತು ಅಂತ ಆದಾಗ, ಬೆಂಡಾಗಿ ಅವರೊಂದು ಬ್ಲೆಸ್ ಮಾಡಿ ನಾವು ಮೇಲೆ ಎದ್ದಾಗ ಅಲ್ಲಿ ಉತ್ಪತ್ತಿಯಾಗುವಂಥ ಶಕ್ತಿಯೇ ಬೇರೆ. ಈ ರೀತಿ ಶಕ್ತಿ ಸಂಚಯನದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಅಗಾಧವಾದಂಥ ವಿಚಾರಗಳಿದೆ. ದೇವಿ ಚಾಮುಂಡೇಶ್ವರಿಯ ಅದ್ಭುತವಾದಂಥ ರೂಪಗಳಲ್ಲಿ ಅನೇಕವಾದ ವಿವಿಧ ಒಂದು ಏನು ಆಕಾರಗಳು, ರೂಪಗಳನ್ನು ನಾವು ನೋಡ್ತೀವಿ. ನಮಗೆ ಒಂದು ಜಿಜ್ಞಾಸೆ ಬರ್ಬೋದು, ಏನು ಅಂತ ಹೇಳಿದರೆ, ಈ ಮೂರ್ತಿ ಪೂಜೆ, ಈ ಆಕಾರ, ಈ ವಿಷಯಗಳನ್ನೆಲ್ಲ ನಾವು ಏನು ಇದಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ. ನಾನೊಬ್ಬ ಶಂಕರಾಚಾರ್ಯರ ಒಂದು ಅನುಯಾಯಿ ಅವ್ರದ್ದು, ಅಂದರೆ ಅವರನ್ನೇ ಫಾಲೋ ಮಾಡ್ತೀನಿ ನಾನು, ಅವರ ವಿಚಾರಗಳನ್ನು. ಯಾಕೆ ಅಂತೇಳಿದರೆ, ಶಂಕರಾಚಾರ್ಯರು 4 ಪೀಠಗಳನ್ನು ಸ್ಥಾಪನೆ ಮಾಡಿ ಅದ್ಭುತವಾದಂತಹ ಒಂದು ಧರ್ಮದ ಕೆಲಸವನ್ನು ಭಾರತದಲ್ಲಿ ಮಾಡ್ತಾರೆ. ಬೌದ್ಧ ಧರ್ಮ ಹಿಂದೂ ಧರ್ಮವನ್ನು ಪೂರ್ತಿಯಾಗಿ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರ ಜನನ ಆಗುತ್ತೆ. ಅವರು ಈ ರೀತಿಯ ಒಂದು ಅದ್ವೈತ ಫಿಲಾಸಫಿಯನ್ನು ತರ್ತಾರೆ. ಅದರಲ್ಲಿ ಮೂರ್ತಿ ಪೂಜೆಯಿಂದ ಶುರು ಮಾಡ್ತಾರೆ. ಅವರು ಎಲ್ಲ ಪೀಠಗಳಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಮೂರ್ತಿಯನ್ನು ಆರಾಧನೆ ಮಾಡುವಂಥ ಒಂದು ವಿಧಾನಗಳನ್ನು ತಗೊಂಡು ಹೋಗಿ ಕೊನೆಗೆ ಎಲ್ಲಿ ಬರ್ತಾರೆ ಅಂತ ಹೇಳಿದರೆ, ಅಲ್ಟಿಮೇಟ್ಲಿ ಅವರು ನಿರಾಕಾರ ಬ್ರಹ್ಮನ ಹತ್ರ ಬರ್ತಾರೆ, ನಿರಾಕಾರ ರೂಪಕ್ಕೆ ಬರ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತೇಳಿ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ನಮ್ಮ ಅಮ್ಮ ಪಾರ್ವತಿ ದೇವಿ ಒಂದು ಬೆಸ್ಟ್ ಎಕ್ಸಾಂಪಲ್. ಹೇಗೆ ಅಂತ ನೀವು ಕೇಳ್ಬೋದು. ಮನುಷ್ಯ ರೂಪದಲ್ಲಿ ಹುಟ್ಟಿ ಶಿವನ ಮೂಲಕ ದೈವತ್ವವನ್ನು ಪಡೆದಂತಹ ಅವರು ಪ್ರಥಮ ಅವ್ರ ಪಾರ್ವತಿ ದೇವಿ. ಅದರಿಂದ ಶಂಕರಾಚಾರ್ಯರು ಇದನ್ನು ಮೂರ್ತಿ ಪೂಜೆಯಿಂದ ಅದ್ವೈತ ನಿರಾಕಾರಕ್ಕೆ ಅವರು ಯಾಕೆ ಬರ್ತಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಮಗೆ ಯಾವುದೇ ಒಂದು ಆಕಾರ ಇಲ್ಲ ಅಂತ ಹೇಳಿದರೆ ಅದರ ಬಗ್ಗೆ ನಮಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಆಕಾರ ಬೇಕೇ. ನಾವು ಸುಮ್ಮನೆ ಕೂತು ಇದು ಆಕಾರನೇ ಇಲ್ಲ, ನೀವು ಅದರ ಬಗ್ಗೆ ಒಂದು ವಿಚಾರ ಮಾಡಿ ಅಂತ ಹೇಳಿದರೆ ತುಂಬ ಕಷ್ಟಕರವಾದ ಕೆಲಸ. ಅಂತಹ ಅದ್ಭುತವಾದಂತಹ ಇದು ಹುಟ್ಟಿದಾಗಲೇ ಅಂತಹ ಒಂದು ಆತ್ಮ ಏನು ಆ ವಿಚಾರಗಳನ್ನು ತೆಗೆದುಕೊಂಡು ಬಂದರೆ ಅದಾಗ್ತದೆ, ಇಲ್ಲ ಅಂತ ಹೇಳಿದರೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಿರಾಕಾರವನ್ನು ನಾವು ಪ್ರಾರಂಭದಿಂದಲೂ ಕೂಡ ಅದನ್ನು ಆರಾಧನೆ ಮಾಡುವಂಥ ಇದು ತುಂಬ ಕಷ್ಟ ಇದೆ. ಆವಾಗೇನು ಮಾಡಬೇಕು, ಅದಕ್ಕೊಂದು ಆಕಾರ ಬೇಕು. ಆಕಾರವನ್ನು ಪೂಜೆ ಮಾಡ್ತಾ ಮಾಡ್ತಾ ನಾವೆಲ್ಲರೂ ಸಿಕ್ಕಾಕೊಂಡಿದ್ದೀವಿ ಎಲ್ಲಿ ಅಂತ ಹೇಳಿದರೆ ಆಕಾರದಲ್ಲೇ ಸಿಕ್ಕಾಕೊಂಡಿದ್ದೀವಿ. ಆಕಾರದಲ್ಲೇ ಸಿಕ್ಕಾಕೊಂಡು ಅದನ್ನೇ ನಾವು ಇದು ಮಾಡಿ ಪೂಜೆ ಮಾಡಿಕೊಂಡು ಕೊನೆಗೆ ನಾವು ಅದರಲ್ಲೇ ನಮ್ಮದು ಪೂರ್ತಿ ಜೀವನವನ್ನು ಮುಗಿಸ್ತೀವಿ. ಇದು ನಿರಾಕಾರಕ್ಕೆ ಬರುವುದೇ ಇಲ್ಲ. ನಾವು ನಿರಾಕಾರ ಬರುವುದು ಹೇಗೆ? ಆಕಾರದಲ್ಲಿದ್ದಂಥ ಭಗವಂತನನ್ನು ಕೊನೆಗೆ ನಾನು ಕಣ್ಣು ಮುಚ್ಚಿದಾಗ ನನ್ನ ಹೃದಯದಲ್ಲಿ ತಂದು ನಾನು ಪೂಜೆ ಮಾಡಿದಾಗ ಆ ಭಗವಂತ ನನ್ನೊಳಗೆ ಬರ್ತಾನೆ.
ಇದು ಸನಾತನದ ಬಹುದೊಡ್ಡ ರಹಸ್ಯ. ಇದು ಮೂರ್ತಿ ಪೂಜೆಯೇ ಪ್ರಥಮ ಮತ್ತು ಅಂತ್ಯ ಅಲ್ಲ. ಮೂರ್ತಿ ಪೂಜೆ ಒಂದು ವಿಧಾನ, ಮೂರ್ತಿಯನ್ನು ಪೂಜೆ ಮಾಡುವಂಥ ಒಂದು ಆಚರಣೆ ಏನಿದೆ ನಮಗೆ ಒಂದು ಅದು ಮೆಟ್ಟಿಲು ಮಾತ್ರ. ಅದು ಗುರಿ ಮುಟ್ಟಲಿಕ್ಕೆ ಗುರಿ ಯಾವುದು? ನನ್ನನ್ನೇ ಬ್ರಹ್ಮನನ್ನಾಗಿ ಮಾಡುವಂತಹ ಅದ್ಭುತವಾದಂಥ ಒಂದು ಗುರಿ ನಮಗೆ ಹಿಂದೆ ಅನೇಕರು ಹಾಕಿ ಕೊಟ್ಟಿದ್ದಾರೆ. ಇದಕ್ಕೆ ಅವಕಾಶ ಇದೆ. ನಾವು ಏನಂದ್ಕೋತೀವಿ, ಎಂಕ್ ದೇವರಾಯರಾಪಣ ಅಂತ. ಯಾವಾಗ ಈ ಪ್ರಶ್ನಾರ್ಥಕ ಚಿಹ್ನೆ ಬರ್ತದೆ ಆವಾಗ ಸಾಧ್ಯನೇ ಇಲ್ಲ. ಒಂದು ವೇಳೆ ಅದೇ ಚಿಹ್ನೆ ನಿತ್ಯಾನಂದ ಗುರುಗಳಿಗೆ ಬಂದಿದ್ದರೆ, ಅದೇ ಚಿಹ್ನೆ ಇನ್ನೂ ಅನೇಕ ಗುರುಗಳಿಗೆ ರಮಣ ಮಹರ್ಷಿಗಳಿಗೆ ಬಂದಿದ್ದರೆ, ಅದೇ ಏನು ಪ್ರಶ್ನಾರ್ಥಕ ಚಿಹ್ನೆ ಇನ್ನು ಅನೇಕ ಮಹರ್ಷಿಗಳಿಗೆಲ್ಲ ಬಂದಿದ್ದರೆ ಅವರೆಲ್ಲ ಆ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆದ್ದರಿಂದ ಭಗವಂತನನ್ನು ಪೂಜೆ ಮಾಡೋದು ಒಂದು ರೂಪದಲ್ಲಿ, ಆಕಾರದಲ್ಲಿ ಇದು ನಮಗೆ ಅವಶ್ಯಕತೆ ಇದೆ. ಅದು ಮುಂದುವರಿತಾ ಹೋದಾಗ ಕೊನೆಗೆ ಆ ಭಗವಂತನನ್ನು ನನ್ನ ಒಳಗೆ ನಾನು ಸಾಕಾರ ರೂಪದಲ್ಲಿ ನೋಡಿದಾಗ ನಾನು ಶುರು ಮಾಡಿದ ಪೂಜೆಯ ಅಂತ್ಯ ಏನಿದೆ ಅದು ಒಂದು ಅರ್ಥಗರ್ಭಿತವಾಗುತ್ತೆ. ಆವಾಗ ಮಾತ್ರ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ. ಆದ್ದರಿಂದ ಕೊನೆಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ವಿಜ್ಞಾನ ಭೈರವ ತಂತ್ರ ಅಂತೇಳಿ ಶಿವಂದು ಒಂದು 112 ತಂತ್ರಗಳ ಒಂದು ಗ್ರಂಥ ಇದೆ. ಅದರಲ್ಲಿ ಒಂದು ಮಾತು ಅದು ಹೇಳುವಾಗಲೇ ಒಂದು ಶಕ್ತಿ ಸಂಚಯನ ಆಗ್ತದೆ. ಏನು ಅಂತೇಳಿದರೆ, ದೇವಿ ಎಲ್ಲಿದ್ದಾಳೆ ಅಂತ. ದೇವಿ ಚಾಮುಂಡೇಶ್ವರಿ ನಾವೀಗ ಪೂಜೆ ಮಾಡಿದ್ವಿ. ಎಲ್ಲಿದ್ದಾಳೆ ದೇವಿ ಅಂತೇಳಿ? ದೇವಿ ನಿನ್ನ ಉಸಿರಿನಲ್ಲಿದ್ದಾಳೆ. ದೇವಿ ನಿನ್ನ ಉಸಿರಿನಲ್ಲಿದ್ದಾಳೆ. ಈ ಭೂಮಿಗೆ ನಾನು ಬಂದಾಗ ಮೊದಲ ಉಸಿರು ನಾನೇನು ತಗೊಂಡೆ, ದೇವಿಯ ಸಂಚಯನ ನನ್ನ ಶರೀರದಲ್ಲಿ ಆಯಿತು. ಆ ಉಸಿರು ನಿರಂತರವಾಗಿ ನಡೀತಾ ಇದೆ. ಆ ದೇವಿಯ ಶಕ್ತಿ ನನ್ನಲ್ಲಿದೆ. ಹಾಗಾದರೆ ಶಿವ ಎಲ್ಲಿದ್ದಾನೆ ಅಂತ. ಸೊ ವಿಜ್ಞಾನ ಭೈರವ ತಂತ್ರ ಏನು ಹೇಳುತ್ತೆ, ನಿನ್ನ ಉಸಿರಿನಲ್ಲಿ ಪಾರ್ವತಿ ಇದ್ದಾಳೆ. ನಿನ್ನ ಉಸಿರಿನ ಪಾಸ್ ಏನಿದೆ, ಅಥವಾ ಆ ಉಸಿರನ್ನು ಎಲ್ಲಿ ನಿಲ್ಲಿಸ್ತೀಯ ನೀನು, ಒಂದು ಪಾಸ್ ಇರುತ್ತೆ ನಮ್ಮ ಉಸಿರಿಗೆ. ಒಂದು ಉಚ್ಛ್ವಾಸ ಆದಮೇಲೆ ಒಂದು ನಿಶ್ವಾಸಕ್ಕೆ ಒಂದು ಪಾಸ್ ಇರುತ್ತೆ ಸಣ್ಣದು. ಈ ಪಾಸಲ್ಲಿ ಶಿವ ಇದ್ದಾನೆ ಅಂತ. ಶಿವನನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಇಷ್ಟೇ ಸಾಕು. ನಾವು ನಿರಂತರ ಮಾಡುವಂಥ ಉಸಿರನ್ನು ಗಮನಿಸಿ ಆ ಪಾಸನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಅದರಷ್ಟಕ್ಕೆ ಶಿವನ ಒಂದು ಅನುಗ್ರಹ ನಮಗೆ ಆಗ್ತದೆ ಅಂಥೇಳಿ. ಇಂತಹ ಅದ್ಭುತವಾದ ಗ್ರಂಥಗಳಿದೆ ನಮ್ಮಲ್ಲಿ. ದಯವಿಟ್ಟು ಸ್ವಲ್ಪ ಇದರ ಬಗ್ಗೆ ಎಲ್ಲರೂ ಕೂಡ ಒಂಚೂರು ಆಲೋಚನೆ ಮಾಡಿಕೊಂಡು ಇದರ ಬಗ್ಗೆ ಓದಬೇಕು. ಸಪ್ನ ಬುಕ್ ಸೆಂಟರಲ್ಲಿ ಇತ್ತೀಚೆಗೆ ಒಂದು ಬಂದಿದೆ, ಭಾರಿ ಬ್ಯೂಟಿಫುಲ್ ಇದೆ ಅದು. ಸ್ವಲ್ಪ ನಾವು ಈ ಥರ ನಾವು ಇಂಥ ಒಂದು ಸಮಾರಂಭಕ್ಕೆ ಎಲ್ಲ ಸೇರಿದಾಗ ಆ ವಿಚಾರಗಳು ಏನು ಅನ್ನುವ ಕುತೂಹಲ ನಮಗೆ ಬಂದರೆ, ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಎಲ್ಲ ಏನು ವಿಷಯಗಳೇನಿದೆ ಇದು ನಿಜವಾಗಲೂ ಒಂದು ಅರ್ಥಪೂರ್ಣವಾಗಿದೆ. ಇದರ ಹಿಂದೆ ನಾವು ನೋಡಿದಾಗ ತುಂಬ ಇದರಲ್ಲಿ ವಿಚಾರಗಳಿದೆ. ಒಂದು ಅದರ ಬಗ್ಗೆ ಹೇಳಬೇಕಾದ್ರೆ ಒಂದು ಸಿಂಪಲ್ ಇದು ಹೇಳಿ ನಾನು ಮುಗಿಸ್ತೀನಿ. ನಾವು ಸ್ನಾನ ಮಾಡುವಂಥ ಒಂದು ವಿಷಯ. ನಮ್ಮ ಹಿರಿಯರು ಹೇಳ್ತಾರೆ, ನೀನು ಮಲಗಿದ ಮೇಲೆ ಬೆಳಿಗ್ಗೆ ಎದ್ದಾಗ ಹಾಸಿಗೆಯನ್ನು ಮಡಚು. ಭಾರಿ ಸಿಂಪಲ್ ಇದೆ ಇದು. ಯಾಕೆ? ಯಾರಾದರೂ ಇದರ ಬಗ್ಗೆ ನಾವು ಆಲೋಚನೆ ಮಾಡಿದ್ವಿ? ನಾವು ಸಣ್ಣ ಮಕ್ಕಳು ಈಗಿನ ಯೂತ್ ಹೇಳ್ತಾರೆ, ಹೆಂಚಿನ ಮಡಪುನು ಮಾರ್ರೆ ಎಂಗ್ಲಿಗೆ ಟೈಮ್ ಇಜ್ಜಿ ಮೂಲು ಅಲ್ವಾ? ಅದರ ಅರ್ಥ ಏನು ಅಂತ ಹೇಳಿದರೆ, ಮನುಷ್ಯನ ಬಾಡಿಯಲ್ಲಿ ಟ್ರಿಲಿಯನ್ಸ್ ಆಫ್ ಜೀವಕೋಶಗಳಿದೆ. ಈ ಜೀವಕೋಶಗಳು ಪ್ರತಿನಿತ್ಯ ಸಾಯುತ್ತೆ, ಆಮೇಲೆ ಪ್ರತಿನಿತ್ಯ ಹೊಸದಾಗಿ ಹುಟ್ಟುತ್ತೆ. ಸತ್ತಂಥ ಜೀವಕೋಶಗಳೇನಿದೆ, ನಾವು ಎಲ್ಲಿ ಮಲಗಿರ್ತೀವಿ ಜಾಸ್ತಿ ಹೊರತು ಎಲ್ಲಿರ್ತೀವಿ, 8 ಗಂಟೆ ಮಲಗ್ತೀವಿ ನಾವು ಅಲ್ವಾ? ಇನ್ನುಳಿದದೆಲ್ಲ ನಾವು ತಿರುಗಾಡ್ತಿರ್ತೀವಿ, ಅದು ಅಲ್ಲಲ್ಲಿ ಉದುರುತ್ತೆ ಅಲ್ಲಿ. ಬಟ್ ಎಲ್ಲಿ ಮಲಗಿರ್ತೀವಿ ಅಲ್ಲಿ ನಮ್ಮ ಹಾಸಿಗೆಯಲ್ಲಿ, ಅಲ್ಲಿ ನಮ್ಮ ಬಟ್ಟೆಗಳಲ್ಲಿ ಎಲ್ಲ ಈ ಜೀವಕೋಶಗಳ ಒಂದೊಂದು ಇದು ಪೌಡರ್ ರೂಪದಲ್ಲಿ ಬಿದ್ದಿರ್ತದೆ. ಅದು ಹೀಗೆ ಮಾಡುವಾಗ ಧೂಳಿನ ರೂಪದಲ್ಲಿ ಹೊರಗೆ ಬರ್ತದೆ ಅದು. ಸೊ ಸಮಸ್ಯೆ ಏನು ಇಲ್ಲಿ ಅಂತೇಳಿದರೆ, ಈ ಜೀವಕೋಶಗಳು ನಿನ್ನೆ ನಾನೇನೋ ಆಲೋಚನೆ ಮಾಡ್ತಾ ಇದ್ದೆ, ಎಂಕೊಂಜಿ ಸಾಲ ತಿಕ್ಕಿಜಿ ಮಾರ್ರೆ ಭಾರಿ ಕಷ್ಟ ಇನ್ನೊಂಜಿ ದೋಸ್ತಿ ಬತ್ತಿಜೀರ ಅಂತೇಳಿ ಏನೋ ಒಂದು ನೆಗೆಟಿವ್ ಥಾಟ್ಸ್ ಇರುತ್ತೆ. ಇದು ಜೀವಕೋಶಗಳಿಗೆ ಅಂಟುಕೊಂಡಿರುತ್ತೆ. ಈ ಜೀವಕೋಶಗಳು ಅಲ್ಲಿ ಬಿದ್ದಿರುವಾಗ ಅದನ್ನು ನಾವು ಶುದ್ಧ ಮಾಡದೆ ಮರುದಿನ ಅದೇ ಜಾಗದಲ್ಲಿ ಅದೇ ರೀತಿ ಮಲಗಿದರೆ ಹೊಸ ಜೀವಕೋಶಗಳಿಗೆ ಸತ್ತ ಜೀವಕೋಶಗಳು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಏನು ನಿನ್ನೆದು ಆಲೋಚನೆ ಏನಿದೆಯಲ್ಲ ಅದು ಓವರ್ಟೇಕ್ ಮಾಡುತ್ತೆ ಇವತ್ತಿನ ಜೀವಕೋಶಗಳಿಗೆ. ಸೊ ಡಿಪ್ರೆಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಪ್ರತಿನಿತ್ಯ ನೀವು ಶುದ್ಧವಾಗಬೇಕು, ಸ್ನಾನ ಮಾಡಬೇಕು, ಈ ಬಟ್ಟೆಗಳನ್ನೆಲ್ಲ ನಾವು ಇದು ಮಾಡಿ ಇಡಬೇಕು ಅನ್ನೋದು ಈ ಮಾತಿಗೆ. ದೇವಸ್ಥಾನಕ್ಕೆ ಹೋಗುವಾಗ ಶುದ್ಧವಾಗಿ ಹೋಗಬೇಕು. ಯಾಕೆ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆ
ದೇವಸ್ಥಾನಕ್ಕೆ ಹೋಗುವಾಗ ನಾನು ಎಲ್ಲ ಮೈಯಲ್ಲಿ ನೀರು ಹಾಕ್ಕೊಂಡು ಹಳೆಯ ಜೀವಕೋಶಗಳೆಲ್ಲ ಉದುರಿ ಹೋಗಿ ನಾನು ಫ್ರೆಶ್ ಆಗಿ ಹೋದಾಗ ನನ್ನಲ್ಲಿರುವಂಥ ಹೊಸ ಜೀವಕೋಶಗಳಿಗೆ ಆ ಶಕ್ತಿ ಒಳಗೆ ಬಂದು ಸೇರಿಕೊಳ್ಳಿ. ಆವಾಗ ಆ ಶಕ್ತಿಯ ಸಂಚಾರ ನನ್ನ ಶರೀರದಲ್ಲಿ ಆಗಲಿ ಅಂತೇಳಿ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವು ಕುಂಭಮೇಳದ ಬಗ್ಗೆ ಮಾತಾಡ್ತೀವಿ. ಮಹಾಕುಂಭಮೇಳ ಇದೆ, ಕುಂಭಮೇಳಗಳೆಲ್ಲ ತುಂಬ ಆಗ್ತದೆ. ಯಾಕೆ? 12 ವರ್ಷಕ್ಕೊಮ್ಮೆ, 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ. ಯಾಕೆ ಈ ಕುಂಭಮೇಳದಲ್ಲಿ ನಾಗಾಸಾಧುಗಳು ಎಲ್ಲರೂ ಬಂದು ಶಾಹಿ ಸ್ನಾನ ಮಾಡಿದ ನಂತರ ಆವತ್ತಿನ ದಿನ ಯಾರು ಬೇಕಾದರೂ ಧುಮುಕ್ತಾರೆ, ಇದಕ್ಕೆ ನೀರಿಗೆ ಹಾರ್ತಾರೆ ಎಲ್ಲರೂ. ಯಾಕೆ? ಅಷ್ಟೊಂದು ಕೋಟಿಗಟ್ಟಲೆ ಜನ ಸೇರ್ತಾರೆ. ಯಾಕೆ? ಇದರಲ್ಲೂ ವಿಚಾರ ಇದೆ. ಇದೇ ವಿಚಾರ ನಾನೀಗ ಹೇಳೋದಲ್ಲಿ ಈಗ ಅದು ನೆಗೆಟಿವ್ ರೂಪದಲ್ಲಿ. ಯಾವುದು? ನಮ್ಮ ಡೈಲಿ ಈ ಜೀವಕೋಶಗಳನ್ನು ನಾವು ಈ ರೀತಿ ಸ್ನಾನ ಮಾಡಿ ಬಟ್ಟೆಯನ್ನು ಉದುರಿಸಿ ಎಲ್ಲ ಕ್ಲಿಯರ್ ಮಾಡಿ ನಾವು ಫ್ರೆಶ್ ಆಗಿರಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, ಈ ನಾಗಾಸಾಧುಗಳು, ಈ ಅಘೋರಿಗಳೆಲ್ಲ ಅವರು ನಿರಂತರ ಜಪ ಆಮೇಲೆ ತಪ ಮಾಡ್ತಾ ಇರ್ತಾರೆ. ಅವರ ಜೀವಕೋಶಗಳಲ್ಲಿ ಶಿವನ ಶಕ್ತಿ ತುಂಬ್ತಾ ಹೋಗ್ತದೆ ಪ್ರತಿದಿನ. ಆ ಶಕ್ತಿ ಅದು ಜಾಗೃತ ಆಗಿ ತುಂಬ್ತಾ ಹೋಗುತ್ತೆ. 12 ವರ್ಷಕ್ಕೊಮ್ಮೆ ಬಂದವರು ಆ ನೀರಿಗೆ ಮುಳುಗ್ತಾರೆ. ಅವರಲ್ಲಿ ಇದ್ದಂಥ ಎಲ್ಲ ಶಕ್ತಿ ಜೀವಕೋಶಗಳೇನಿದೆ ಅಲ್ಲಿ ಅಂಟ್ಕೊಂಡಿರುತ್ತೆ, ಅವರ ಜಟೆಗೆ ಅವರ ಬಾಡಿಗೆ ಆ ನೀರಲ್ಲಿರುತ್ತೆ. ಇದು ನಮ್ಮ ಹಿರಿಯರು ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಅಂತಹ ಮಹಾಕುಂಭದಲ್ಲಿ ಸ್ನಾನ ಮಾಡಿದರೆ ನೀವು ಬೇರೆ ಏನು ಮಾಡೋದು ಬೇಡ, ಅಲ್ಲಿ ಪೂರ್ತಿ ಪುಣ್ಯ ನನಗೆ ಲಾಭ ಆಯಿತು ಅಂತೇಳಿ. ಇದು ಇದರ ಅರ್ಥ. ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳಬೇಕು ನಾವು. ಯಾಕೆ ಅಂತ ಹೇಳಿದರೆ ಅವ್ರು ಕೇಳ್ತಾರೆ, ಕೈಕಾಲು ತೆಗೆದು ಪೋಣೆ ಯಾವ ದೇವಸ್ಥಾನಕ್ಕೆ ಅಂತೇಳಿ. ಸಿಂಪಲ್ ಈಸಿ ಟೆಕ್ನಿಕ್. ಹೌದು, ನೀವು ಕೈಕಾಲು ತೊಳೆದು ಕೂಡ ಹೋಗ್ಬೋದು, ಆದರೆ ಪ್ರಯೋಜನ ಇಲ್ಲ. ಏನಾಯಿತು, ಹೋಗಿ ನಾವು ಪ್ರಾರ್ಥನೆ ಮಾಡಿ ಬರ್ತೇವೆ. ನಿಜವಾದ ಶಕ್ತಿ ಸಂಚಾರ ನಮ್ಮಲ್ಲಿ ಆಗಬೇಕು ಅಂತ ಆದರೆ ಶುದ್ಧಾಚಾರದಲ್ಲಿ ನಾವು ಯಾಕೆ ಹೋಗಬೇಕು ಅಂತೇಳಿದ್ರೆ ಈ ಅರ್ಥಕ್ಕೆ ಹೋಗಬೇಕು. ಇಂತಹ ಅನೇಕ ವಿಚಾರಗಳಿದೆ. ಇವತ್ತು ನಾವು ಚಾಮುಂಡೇಶ್ವರಿ ಅಮ್ಮನವರ ಏನು ಜೀರ್ಣೋದ್ಧಾರ ಆದ ನಂತರ ಪರಿವಾರ ಸಾನ್ನಿಧ್ಯಗಳ ಪುನರ್ ಪ್ರತಿಷ್ಠಾ ಕಲಶೋತ್ಸವ ಆದ ನಂತರದ ಈ ಕಾರ್ಯಕ್ರಮ ಏನು ನಾವು ಇವತ್ತಿದ್ದೀವಿ, ಇದಕ್ಕೂ ಆ ತಾಯಿಯ ಪ್ರೇರಣೆಯಿಂದಲೇ ಇಲ್ಲಿ ನಾವೆಲ್ಲ ಸೇರಿದ್ದೀವಿ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಎಲ್ಲ ಮುಂದೆ ಕೂತಿರುವವರು, ವೇದಿಕೆಯಲ್ಲಿರುವವರು ಎಲ್ಲರೂ ಕೂಡ ಆ ದೇವಿಯ ಆಶೀರ್ವಾದ ಹೊಂದಿರುವವರು. ಇಲ್ಲ ಅಂತೇಳಿದರೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆದ್ದರಿಂದ ಎಲ್ಲರಿಗೂ ಆ ದೇವಿ ಆ ದಿವ್ಯ ಅವರದ್ದು ಆಶೀರ್ವಾದ ಕೊಡಲಿ. ಈಗಾಗಲೇ ಸ್ವಾಮಿಗಳು ಒಂದು ಮಾತು ಹೇಳಿದರು, ಅವ್ರ ಬಾಯಿಂದ ಬಂತು, ಭಗವತಿ ಕ್ಷೇತ್ರದ ಆರಾಧನೆ ಮಾಡುವಂಥವ್ರ ಬಾಯಿಂದ ಬಂತು, ಎಲ್ಲರಿಗೂ ಕೂಡ ಒಂದು ಆಶೀರ್ವಾದ ಮಾಡಿದರು ಅವರು. ಇದೇ ರೀತಿ ನಾನು ಹೇಳಿದ ಒಂದು ಎಕ್ಸಸೈಸ್ ಏನಿದೆ ಅಲ್ಲಿ, ಈಗ ದಯವಿಟ್ಟು ನೀವು ಮನೆಗೆ ಹೋದ್ಮೇಲೆ ಮಕ್ಕಳಿಗೆ ಸಣ್ಣ ಸಣ್ಣ ಕೆಲಸ ಮಾಡಿ ಆಶೀರ್ವಾದ ಮಾಡ್ತಾ ಇರಿ. ಅದರ ಎಫೆಕ್ಟ್ ಮತ್ತು ರಿಸಲ್ಟ್ ಏನಿದೆ ಬೇಗ ಸಿಗುತ್ತೆ. ಅದು ತುಂಬ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಯಾರು ಬಂದರೂ ಅವ್ರ ಮುಂದೆ ಅವರನ್ನು ತೆಗೊಳ್ಳೋದು ಅಥವಾ ಅವ್ರನ್ನ ಡೌನ್ ಮಾಡುವಂಥದ್ದು ಯಾವುದನ್ನು ಮಾಡೋದು ಬೇಡ. ಯಾವ ರೀತಿ ನಾವು ನಿರಂತರ ಆ ಶಕ್ತಿಯನ್ನು ನಾವು ಆರಾಧನೆ ಮಾಡ್ತೀವಿ, ಅದೇ ಶಕ್ತಿಯನ್ನು ನಮ್ಮ ಮುಖಾಂತರ ಆ ಮಕ್ಕಳಿಗೆ ನಾವು ಆಶೀರ್ವಾದ ರೂಪದಲ್ಲಿ ಕೊಡುವ ಅಂತ ಹೇಳುತ್ತಾ, ಇವತ್ತು ನನಗೆ ಇಲ್ಲಿಗೆ ಅವಕಾಶ ಕೊಟ್ಟಂತಹ ಭಾಸ್ಕರ್ ತೊಕ್ಕೊಟ್ಟು ಅವರು ಮಾತಾಡಬೇಕು ಅಂತ. KSRTC ಅಂತೇಳಿ ನಾವು ಬಸ್ಸಿನ ಬಗ್ಗೆ ಮಾತ್ರ ಮಾತಾಡ್ತೀವಿ. ಬಸ್ಸು ಎಲ್ಲಿಗೆ ಹಾಕಬೇಕು, ಎಲ್ಲಿಗೆ ಬಿಡಬೇಕು, ಇಂಥದ್ದೆಲ್ಲ ಆಲೋಚನೆಗಳು ಬರ್ತಾ ಇರ್ತದೆ. ಧಾರ್ಮಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಇಂಥದ್ರಲ್ಲಿ ಅವಕಾಶ ಸಿಕ್ತು. ನಾನು ಏನು ಇಷ್ಟು ವರ್ಷಗಳಲ್ಲಿ ನನ್ನ ಒಳಗಡೆ ಆರಾಧನೆ ಮಾಡಿ ಬಂದಂತಹ ಅದೇ ಮೂರ್ತಿ ಏನಿದೆ ಅದು ಅಲ್ಲಿದೆ. ನನ್ನ ತಾಯಿ ಪ್ರತಿ ಶುಕ್ರವಾರ ಅವರದೇ ರೀತಿಯಲ್ಲಿ ಅವರು ಮಾಡಿ ಹೋದಂಥ ಪೂಜೆ ನಾನು ಮುಂದುವರಿಸ್ತಾ ಇದ್ದೀನಿ. ಆ ಆಶೀರ್ವಾದ ನಿಜವಾಗ್ಲೂ ನನ್ನ ಮೇಲಿದೆ ಅಂತ ನನಗೆ ಅನಿಸುತ್ತೆ. ಇಲ್ಲ ಅಂತೇಳಿದರೆ ಇಲ್ಲಿ ಬಂದು ನಿಂತು ಮಾತಾಡಲಿಕ್ಕೆ ಅವಕಾಶ ಆಗ್ತಾನೆ ಇರಲಿಲ್ಲ. ಆ ಭಗವಂತನಿಗೆ, ಅಮ್ಮನಿಗೆ ಅದೇ ರೀತಿ ನಮಸ್ಕಾರ ಮಾಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಬಹಳಷ್ಟು ಉತ್ತಮವಾಗಿ ನಿರರ್ಗಳವಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಂದೇಶವನ್ನು ನೀಡಿದ್ದಾರೆ. ಖಂಡಿತವಾಗಲೂ ತಮಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿದ ಶ್ರೀ ರಾಜೇಶ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಇದೀಗ ಮುಂದೆ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಇನ್ನೊಬ್ಬರಿದ್ದಾರೆ ನಿರರ್ಗಳವಾಗಿ ಮಾತಾಡುವವರು. ತಾವು ತಮ್ಮ ಶುಭ ಸಂದೇಶದ ಮಾತುಗಳನ್ನು ಇನ್ನು ಮುಂದೆ ತಾವು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ, ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಗಟ್ಟಿ ಇವರಿಂದ ಶುಭ ಸಂದೇಶದ ಮಾತು ಈ ಒಂದು ವೇದಿಕೆಯಿಂದ. ಅಪ್ಪೆ ಚಾಮುಂಡೇಶ್ವರಿ ಅಮ್ಮಗೆ ಒಂದು ವೇದಿಕೆ ಡಿಪ್ಪುನ ಅಧ್ಯಕ್ಷರಿಗೆ ಮಾತ ಗಣ್ಯಾತಿ ಗಣ್ಯರಿಗೆಲ್ಲ ಒಂದು ಈ ಒಂಜಿ ಕಾರ್ಯಕ್ರಮಡ್ ಮೂಜಿ ಕ್ಷೇತ್ರದಕ್ಕಲು
ಕಾರ್ಯಕ್ರಮನ ಉದಿಪನ ಮಂತಿರು ಭಗವತಿ ಕ್ಷೇತ್ರ ಎಂಕ್ಲ ವಿಶ್ವಾಸಿರು ಅರ್ನ ಸಾಯಿಬಾಬಾ ಮಂದಿರ ಅಂಚನೆ ಇರೊಂಜಿ ಸಾಯಿಬಾಬಾ ಮಂದಿರ ಮೂಜಿ ಕ್ಷೇತ್ರದ ಸಾನ್ನಿಧ್ಯದ ಧರ್ಮದರ್ಶನಕ್ಲು ಬತ್ತದು ಈ ಕಾರ್ಯಕ್ರಮನ ಉದಿಪನ ಮಂತೇರು ಅಂಚದು ಬಾರ್ಯಾತ್ ಪುರ್ಲುಡೆ ನಮ್ಮ ಈ ಕ್ಷೇತ್ರದ ಕಾರ್ಯಕ್ರಮ ಉದ್ಘಾಟನೆ ಆಣಂದು ಯಾನು ಪನೊಂದುಲ್ಲೆ ರೆಡ್ನೆತ್ತ ಅವರ ವಿಶ್ವಾಸ ಪಾತಿರಿಯರು ಪೊರ್ಲುಡೆ ಐದು ಬೊಕ್ಕ ಎಂಗ್ಲ ರಾಜೇಶರು ಬಾರ್ಯಾತ್ ಪೊರ್ಲುಡೆ ಮನ ಮುಟ್ಟಲೆಕ್ಕ ಪಾತೇರಿಯರು ಸರ್ ಇರೇಗ ಮಲ್ಲ ಒಂಜಿ ಒಂದನೆ ಅಂದು ಯಾನು ಪನೊಂದುಲ್ಲೆ ದಾಯಪಂಡ ಇಡೀ ವಾಸ್ತವಗ ಅರ ಪಾತೇರ್ನ ವಿಷಯನ ನಿಜವಾದ ನಮ್ಮ ಕೇಣಂದಾಂಡ ಅವು ಅಂತರ್ಗತವಾದ ನಮ್ಮ ದೆತೊನ್ನಂಚಿನ ವಿಷಯ ನಿಜವಾದ್ಲವು ವಾಸ್ತವ ಸತ್ಯ ಶಂಕರಾಚಾರ್ಯರನ ಬಗ್ಗೆ ಪಂಡಿರು ಮುರಣಿ ಇಂಚಿ ಶಂಕರಾಚಾರ್ಯರನ ಜಯಂತಿ ಅಣ್ಣ ಅರ್ನ ಆನಿ ದಿನ ಯಾಲ್ನ ಭಾಗವಹಿಸ್ತಿತ್ತೆ ಅರ್ನ ಜೀವನ ಚರಿತ್ರೆ ಪೂರ ಪಂಡಿರು ಅರ್ಲ ಶಂಕರಾಚಾರ್ಯರು ಸ್ವಾಮಿ ವಿವೇಕಾನಂದರು ಪೂರ ಈ ಭೂಮಿಡೆ ಹೆಚ್ಚು ವರ್ಷ ಬದುಕದಿಜೇರು ಪೂರ 31-32 ವರ್ಷ ಅಕಲ್ನ ಆಯುಷ್ಯ ಜೀವನ ಆಂಡ ಅಕ್ಲು ಇಡೀ ಏತು ಪೊಗರ್ತೆದು ಪೋತಿರು ಬಂಡ ಇಡೀ ಪ್ರಪಂಚಗೆ ಅಕ್ಲು ಎಡ್ಡೆ ಸಂದೇಶಗಳನ್ನು ಕೊರ್ದು ಈ ಮಾನವ ಜನ್ಮೊಡ್ದು ದೇವರಾದ ಅಕ್ಲು ಆ ಒಂಜಿ ಪೋಯಿನ ಆ ವ್ಯಕ್ತಿ ಅಕ್ಲು ಅಂಚಾದಿ ಪುನಗ ಇನಿ ಯಾನ ದಾಲ ಹೆಚ್ಚಪಾತಿರ್ಜಿ ಎಕಡೆ ಪಂಡಿರು ಇನಿ ಮನುಷ್ಯನ ಜೀವನ ಒಂತೆ ದಿನತ ಒಂಜಿ ಪೂ ಕುಲ ಒಂಜಿ ದಿನತ ಆಯುಷ್ಯ ಅವು ದೇವೇರ್ನ ಮುಡಿಮುಟ್ಟ ಪೋದು ಬರ್ಪುಣು ಆತು ಪಾವಿತ್ರ್ಯತೆಯನ್ನು ಪಡೆಪುಣು ಅಂಚನೆ ಅಪ್ಪೆನ ಬಂಜಿಡು ಬತ್ತಿನಕ್ಲು ನಮ್ಮ ಏಪ ಒಂಜಿ ಕ್ಷಣ ಮನುಷ್ಯನ ಜೀವನ ಪಂಡ ಒಂಜಿ ಕ್ಷಣ ಪೂ ಕಾಣಲ ಒಂಜಿ ದಿನತ ಇಪ್ಪು ಮನುಷ್ಯಗ ಒಂಜಿ ಕ್ಷಣ ಅಂಡ నేను ಜನಕ್ಕಲು ಏರ್ಲ ಅರ್ಥ ಮನ್ಪುಜೇರು ಅಂಡ ಆ ಕ್ಷಣ ದೇವೇರು ಕೊರ್ನಂಚಿನ ಆ ಕ್ಷಣತ ಆಯುಷ್ಯ ಅಪ್ಪೆನ ಬಂಜಿರ್ದು ಬನ್ನಾಗ ಉಸುರಿಪ್ಪುಂಡು ಪುದರಿಪ್ಪುಜಿ ಭೂಮಿನು ಬುರ್ದು ಪೋನಾಗ ಉಸಿರಿಪ್ಪುಜಿ ಅಮ್ಮದಿನ ಪುದರ್ ಮಾತ್ರ ಇಪ್ಪುನಿ ಅಂಚಾದು ನಮಕ್ ಪೂರೆಗ್ಲ ನಮ್ಮ ಅಮ್ಮ ಪ್ರಾಧಾನ್ಯ ನಮ್ಮ ಅಮ್ಮ ಪ್ರಾಧಾನ್ಯ ಒವೇ ದೇವಸ್ಥಾನಕ್ಕೆ ಪೋಲೆ ಓಡೆಲಾ ಪೋಲೆ ಆಂಡ ನಮ್ಮ ಅಪ್ಪೆಮ್ಮಗೆ ಗೌರವ ಕೊರ್ದು ಅಕ್ಲಿನ ನಮ್ಮ ತೂದು ದಿನನಿತ್ಯ ಸೇವೆ ನಮ್ಮ ಮೇರ್ ಪಂಡಿರು ಇತ್ತೆ ನಮ್ಮ ರಾಜೇಶ್ವರಿ ಪಂಡಿರು ಅಮ್ಮ ಮನ್ಪುನ ಸೇವೆನೆ ಯಾನು ಮಂತೊಂದುಲ್ಲ ಅಂಚಾದು ನಮ್ಮ ಅಮ್ಮ ಕೊರ್ನಂಚಿನ ಧರ್ಮ ಅಮ್ಮ ಕಲ್ಪಾಯಿನ ಸಂಸ್ಕೃತಿ ಅವು ಪೂರ ನಮ್ಮ ಆದರ್ಶ ಅದು ನಮ್ಮ ಜೀವನ ಗುಪ್ಪುಂಡು ಅಂಚಾದು ನಮ್ಮ ಅಪ್ಪಮ್ಮನ ತೂಪುನಲ ಅವು ಮಲ್ಲ ಧರ್ಮ ಮಲ್ಲ ದೇವಿ ಶಕ್ತಿ ಮಲ್ಲ ಧರ್ಮ ಶಕ್ತಿಯಿಂದ ಯಾನು ಪನೊಂದಿಪ್ಪುನಾಲು ಅಂಚಾದು ಈ ಸಮಾಜನ ಪೂರಲ್ಲ ಒಟ್ಟಾದು ಒಟ್ಟಿಗೆ ಕಟ್ಟೊಂದು ಪೋಯಿ ಇನಿ ಒಂಜಿ ಪಾತೆರ ಪನ್ಪೆ ದ್ರೋಣಾಚಾರ್ಯರು ಧರ್ಮರಾಯಗಲ ಗುರು ದ್ರೋಣಾಚಾರ್ಯರು ಅಂಚೆನೆ ನಮ್ಮ ದುರ್ಯೋಧನಗಲ ಗುರು ಮೇರೆ ದ್ರೋಣಾಚಾರ್ಯರು ರಡ್ಡು ಜನ ಅಲ್ಲ ಆರು ಕಡಪಾಯರಿಗೆ ನಿಕ್ಲು ರಡ್ಡು ಜನ ಊರು ಸುತ್ತೊಂದು ಬಲೆ ಧರ್ಮರಾಯ ಎಡಪಣಿಗೆ ನಿಕ್ ಓಲು ಏರು ಹಾಳು ಜನಕ್ಕೊರಿ ತೋಜುವೆರಿ ಎಂಕ್ ಬತ್ತಪ್ಪ ನೋಡೊಂದು ಅಂಚೆನೆ ದುರ್ಯೋಧನಡೆಲ್ಲ ಪಂಡಿರಿಗೆ ನಿಕ್ ಏರು ಎಡ್ಡೆ ಜನಕ್ಕಲು ತಿಕ್ವೇರು ಅಕ್ಕಲ್ನ ಪುದರುಪ ನೋಡೊಂದು ಅಂಚೆ ರಡ್ಡು ಜನಲ್ನ ರೈಟ್ ಲೆಫ್ಟ್ಗೆ ಆನಿಂದ ದಿನೊಟ್ಟಾರು ಕಡಪಾಯರಿಗೆ ರಡ್ಡು ಜನ ಊರು ಸುತ್ತೊಂದು ಪೂರ ರಡ್ಡು ಜನಲ ಬತ್ತಿರಿಗೆ ಅಪ್ಪಗ ಫಸ್ಟ್ ಧರ್ಮರಾಯಡ ಕೇಂಡಿಗೆ ಏರು ಹಾಳು ಜನಕ್ಕಲು ತೋಜೇರ ಅಂದ್ ಕೇಂಡಿರಿಗೆ ಧರ್ಮರಾಯರ ಪಂಡಿಗೆ ಎಂಕ ಮಾತ ತೂಯಿನಾಕಲ್ಲ ಎಡ್ಡೆನೇ ತೋಜೇರಂದು ಪಂಡಿರಿಗೆ ತುಲೆ ಪಾತೆರ ಅಂಚೆನೆ ದುರ್ಯೋಧನಡೆಲ್ಲ ಕೇಂಡಿರಿಗೆ ದುರ್ಯೋಧನೆ ಪಂಡಿಗೆ ಎಂಕೇರ್ಲ ಎಡ್ಡೆ ಜನಕ್ಕಲು ತೋಜಿಜೇರು ಪಂಡಿರಿಗೆ ಅಂಚಾದು ರಡ್ಡು ಜನಕ್ಕಲ ಗುರು ಒಂಜೆ ದ್ರೋಣಾಚಾರ್ಯರೇ ಅಂಚೆ ರಡ್ಡು ಜನಕ್ಕಲ ಮನಸ್ಸು ಮೆಗ್ಗಿ ಪಲಾಯನ ಜೋಕುಲು ಒರಿಯಾಗ ಎಡ್ಡೆನೇ ತೋಜಿನ ಸಮಾಜಡ್ ಒರಿಯಾಗ ಹಾಳೇ ತೋಜುಡು ಅಂಚಾದು ಯಾನೊಂಜಿ ನಿಕ್ಲೆ ಪಂಡಿನಿ ಕಾಲ್ಪನಿಕವಾದ ಆಂಡ ಅವು ವ್ಯಕ್ತಿತ್ವವಾದ ಮನಸ್ಸುಲು ಎಂಚ ಉಪ್ಪುನು ಪಂಡ ಅವು ಆಯನ ಆದರ್ಶದ ಬದುಕುಡು ನಮಕ್ ಕೊರ್ನ ಈ ದೇವೇರ್ನ ಒಂಜಿ ಎಡ್ಡೆ ಈ ಒಂಜಿ ಆಯುಷ್ಯ ಮಾನವ ಜನ್ಮ ದೊಡ್ಡದೂನು ಪಂಡಿಲಕನೆ ಎಡ್ಡೆ ಮಂತೊಂದು ಪೋಯಿ ಸಮಾಜನು ಎಡ್ಡೆ ಕಟ್ಟಗ ಇನಿ ಭಾರತ ದೇಶದ ರೂಪಾಯಿದ ಮೌಲ್ಯ ಅಮೇರಿಕದ ಡಾಲರ್ದ ಎದುರುಡು ಕುಸಿತ ಆಂಡಲ ಅಮೇರಿಕದ ಡಾಲರ್ ಜಾಸ್ತಿ ರೇಟ್ ಇತ್ತುಂಡಲ ಇನಿ ಭಾರತ ಇಡೀ ಪ್ರಪಂಚಡು ಏರೆಗಲ ಹಾಕ್ಯಾರ ಅಪ್ಪುಜಿ
ದಾಯ ಪಂಡ ನಮ್ಮ ಸಂಸ್ಕೃತಿ ಭಾರತ ದೇಶದ ಸಂಸ್ಕೃತಿ ಅವು ಇಡೀ ಪ್ರಪಂಚಡೆ ವಿಶ್ವವಿಖ್ಯಾತಿನ ಪಡೆಯೊಂದುಂಡು ನಮ್ಮ ಸಂಸ್ಕೃತಿ ಅಂಚಾದ ನಮ್ಮ ಓಲು ಪೋಂಡಲ ನಮ್ಮ ಆ ಒಂಜಿ ಭಾರತೀಯ ಸಂಸ್ಕೃತಿ ನಮ್ಮ ಪೂರ ಆಯ್ನ ಸಮಾಜಡು ಒರಿಪ ಒಂದು ಪೋಯಿ ನಮ್ಮ ಧರ್ಮಲೇನು ಪ್ರೀತಿಸ ಒಂದು ಪಿರೊಂಜಿ ಧರ್ಮಲ್ನ ಸಮಾಜಡ್ ಗೌರವಿಸ ಒಂದು ಪೋಯಿಂದು ಪನೊಂದು ಇಂಚಿನ ಒಂಜಿ ಪುಣ್ಯಕ್ಷೇತ್ರ ಚಾಮುಂಡೇಶ್ವರಿ ಅಪ್ಪೆನ ಈ ಕ್ಷೇತ್ರಡು ಎಂಕ್ಲೆಗ್ಲ ಬತ್ತದೊಂಜಿ ಪಾತೆರ್ರೆ ಒಂಜಿ ಅವಕಾಶ ಆಂಡ್ ಭಾಸ್ಕರಣ್ಯ ಪಂಡೇರು ಮಸ್ತ್ ವರ್ಷರ್ದಿಂಚ ಇಂದು ಇಲ್ಲದ ಒಂಜಿ ಕ್ಷೇತ್ರ ಆಯ್ತುಂಡಲ ಊರ್ದಕ್ಲು ಸೇರ್ದು ಎಡ್ಡೆ ಮಂತೊಂದು ಬತ್ತೇರು ಅಂಚಾದ ಮಾತ ಸಮಿತಿದ ಅಧ್ಯಕ್ಷರೆಗ್ಲ ಪದಾಧಿಕಾರಿನಕ್ಲೆಗ್ಲ ಮಾತೆರೆಗ್ಲ ಯಾನು ಒಂದಿಸ ಒಂದು ನೆಟ್ಟ ಮಹಿಳಾ ಸಮಿತಿಲ ಎಂಗ್ಲ ಸುರೇಖಾ ಚಂದ್ರ ಸೇರು ಬಕ ಪೂರ ಮಹಿಳಾ ಸಮಿತಿದ ಮಾತ ಪದಾಧಿಕಾರಿನಕ್ಲೆ ಎಂಗ್ಲ ಭಾಸ್ಕರಣ್ಣನ ನೇತೃತ್ವದ ಪೂರ ಸಮಿತಕ್ಲು ಕಾಯ ವಾಚ ಮನಸ್ಸ ಕೆಲಸ ಮಂತದ್ದು ಎಡ್ಡೆ ಪೂರ ರೀತಿಡ್ಲ ಪಂಚಮ ಶಕ್ತಿಲ್ಲ ಯೂಸ್ ಮಂತೊಂದು ಈ ಕೆಲಸ ಕಾರ್ಯಕ್ಕೆ ಜತ್ತಾರೆ ನಿಕ್ಲೆಗ ಮಾತಿರೆಗಲ ಒಂದಿಸ ಒಂದು ಪಂಚಮ ಶಕ್ತಿ ಬಾರ್ಯಾತ್ ಮಲ್ಲಾಂದ್ ಪನೊಂದು ನಿಕ್ಲೆಗ ಒಂದಿಸ ಒಂದು ಎನ್ನ ರೆಡ್ಡ ಬಾತರನ ಮುಕ್ತಾಯ ಮನ್ಪೆ ಅಂಚನೆ ಎಂಗ್ಲ ಸದಾಶಿವ ಉಳ್ಳಾಲ್ರ ಬತ್ತೀರಿ ಅರೆಗಲ ಒಂದಿಸ ಒಂದು ಸ್ವಾಗತಿಸಂದಲ್ಲೇ ಥ್ಯಾಂಕ್ ಯು. ಸೊಲ್ಮೆಲು ಮಮತಕ್ಕ ಇನ್ನಿತ ಕಾರ್ಯಕ್ರಮಕ್ಕೆ ಬರ್ತದೆ. ಕಾರ್ಯಕ್ರಮದ ಶುಭ ಸಂದೇಶದ ಪಾತ್ರ ಕೊರ್ನಂಚಿನ ಇರಿಗೆ ಸೊಲ್ಮೆನೆ ಸಂದೈತ ಮಂತ ದುಮ್ಮುಗು ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಕರ್ನಾಟಕ ವಿಧಾನಸಭೆದ ಸಭಾಧ್ಯಕ್ಷರ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ನಮ್ಮೊಟ್ಟಿಗೆ ಉರ್ಲೇರಿ ಈ ಕಾರ್ಯಕ್ರಮಗೂ ಇರಿಗೆ ಪ್ರೀತಿದ ಸ್ವಾಗತವನ್ನು ಮಲ್ತಂದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆನೆ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಗಿರೀಶ್ ಯುಕೆ ಮೇರೆ ಮಲ್ಪೋಡು ಪಂಡದ ಪ್ರೀತಿಪೂರ್ವಕವಾದ ವಿನಯನ ಮಂತಂದಲ್ಲ. ಅದೇ ರೀತಿ ನಮ್ಮೊಟ್ಟಿಗೆ ಶ್ರೀ ಸದಾಶಿವ ಉಳ್ಳಲು ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಸೇರಿದರೆ ಇದಕ್ಕೆ ಸ್ವಾಗತ ಮಲ್ತಂದು ಇರಿಗೆ ರೋಹಿತ್ ಅಣ್ಣೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪಡು ಪಡೆದು ಪ್ರೀತಿಕದ ಭಿನ್ನ ಮಂತದಲ್ಲ. ಸೊಲ್ಮೆಲು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪುನರ್ಪ್ರತಿಷ್ಠಾನ ಕಲಶೋತ್ಸವದ ಕಾರ್ಯಕ್ರಮದ ವೇದಿಕೆ ಉಪನಂಚಿನ ನಮ್ಮ ಭಾಗದ ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಲ್ಲ ನಮ್ಮ ಮಾತಿನಲ್ಲ ನೆಚ್ಚಿನ ನಾಯಕರೈನ ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಅವರೇ, ಅದೇ ರೀತಿ ವೇದಿಕೆ ಉಪನಂಚಿನ ನಮ್ಮ ಗಣ್ಯರೇ, ದುಂಬದ ಕುಳ್ಳಿನಂಚಿನ ನಮ್ಮ ಬಂಧು ಭಗಿನಿಯರೇ, ಚಾಮುಂಡೇಶ್ವರಿ ದೇವಸ್ಥಾನ ಬಾರಿ ಎಡ್ಡೆ ರೀತಿಯ ಆಡಳಿತ ಮತ್ತೊಂದು ಮಾತಿನ ಸಹಕಾರದೊಂದು ಒಟ್ಟಿಗೆ ಎಡ್ಡೆಡ್ಡೆ ಕಾರ್ಯಕ್ರಮ ಪಾಡೊಂದು ಪ್ರತಿ ವರ್ಷಲ ಎಡ್ಡೆ ವ್ಯವಸ್ಥೆಯನ್ನು ಮಲ್ತೊಂದು ಬೈದರು. ಎಡ್ಡೆಂತಿನ ಕಾರ್ಯಕ್ರಮ ಈ ನೆತ್ತ ವೇದಿಕೆದ ಮಿತ್ತು ಆವಾಡು ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ ನಂಗೆ ಮಾತೆರೆಗಳ ಉಪ್ಪಡ ಪಣದ ನಿಕ್ಲೆ ಮಾತೆರೆಗಳ ಸೊಲ್ಮೆ ಸಂದಾದ ಎನ್ನ ಪಾತ್ರನ ಮುಕ್ತಾಯ ಮಾಡಿ ಸೊಲ್ಮೆಲು ಸದಸ್ಯವಣ್ಣ ಈ ಕಾರ್ಯಕ್ರಮಕ್ಕೆ ಬರ್ತದೆ. ಶುಭ ಸಂದೇಶದ ಪಾತ್ರನ ಕೀರೆಗೆ ಸೊಲ್ಮೆಲಿನ ಸಂದೇಶ ಬಂದದ್ದು ಕಾರ್ಯಕ್ರಮವನ್ನು ತುಂಬರಿಸಲು ಈ ಒಂಜಿ ಕ್ಷೇತ್ರಕ್ಕೂ ಬೆಂತಿನ ಅಕ್ಲೆಗೆ ಗೌರವದ ಅಭಿನಂದನೆ ಕೊರ್ಪನಂಚಿನ ಕಾರ್ಯಕ್ರಮ ಉಂಡು. ಈ ಒಂಜಿ ಅಭಿನಂದನೆ ಕಾರ್ಯಕ್ರಮ ಆಯ್ನ ಹಿಡ್ಬಕ್ಕ ಸಭಾಧ್ಯಕ್ಷರನ ಪಾತ್ರೆಗೂ ಅನುಮಂತ ಕೊರ್ಪ ಖಂಡಿತವಾದ್ಲ ಈ ಒಂಜಿ ದೇವಸ್ಥಾನಗೂ ನಮಗೆ ಬೆಂತಿನಕ್ಲೆಗೆ ಗೌರವದ ಅಭಿನಂದನೆ ಮನ್ಪನಂಚಿನ ಕಾರ್ಯಕ್ರಮ ದಮಲ್ತದ ಗಿರೀಶಣ್ಣ ಈ ಒಂಜಿ ಕಾರ್ಯಕ್ರಮವನ್ನು ನಡಪಾದ ಕೊರಡು ಬಂಡದ ಪ್ರೀತಿಪೂರ್ವಕದ ಭಿನ್ನಯನ ಮಂತದಲ್ಲ. ವೇದಿಕೆಗೆ ಸತೀಶ್ ದೀಪಂ, ರವಿ ಗಾಂಧಿನಗರ, ಉಮೇಶ್ ಅಬ್ಬಂಜರ, ಭಾಸ್ಕರ್ ತೊಕ್ಕೋಟು, ಪ್ರಕಾಶ್ ಸಿಂಪೋನಿ, ಸುರೇಖಾ ಚಂದ್ರಹಾಸ್ ದಮಲ್ತದ ಚಾವಡಿಗೆ ಬರಡು ಬಂಡದ ಪ್ರೀತಿಪೂರ್ವಕದ ಭಿನ್ನಯನ ಮಂತದಲ್ಲ. ವೇದಿಕೆ ಉನ್ನ ಮಾತಾ ಗಣ್ಯರೇ ಅಂಚನೆ ಎದುರು ಹಾಸಿನ ರಾತಿನಂಚಿನ ಪೂರ ಭಕ್ತಾಭಿಮಾನಿಲೆ ಇನ್ನು ಎಂಕಲು 1980 ಸ್ಟಾರ್ಟ್ ಆಯಿನಂಚಿನ ಈ ಒಂಜಿ ಇಲ್ಲಿಯ ಗುಡಿ 86 ಗೌ ದೇವಸ್ಥಾನ ಅಂಡ್ 5 ಬಕ್ಕ ಇತ್ತೆ ಮುರಣಿ ಅಷ್ಟಮಂಗಲ ಪ್ರಶ್ನೆ ಹಜ್ಜ ಸ್ವರ್ಣ ಪ್ರಶ್ನೆ ತೋಜಿದ ಬತ್ತಿರ ಪ್ರಕಾರ ಅಂದು ಪುನರ್ ನಿರ್ಮಾಣ ಅವಡು ಹಚ್ಚ ನಿಕ್ಕಲು ಪೂರ ಇಡೀ ಊರು ಸೇರಿದು ಹಿಂದೇನು ಮಲ್ಪೋಡು ಪಂಪಿನ ಒಂಜಿ ಪಾತ್ರದ ಪ್ರಕಾರ ಎಂಕಲು ಐಕ್ ಜತದ ಐಟ್ ಎಂಕಲು ಒಂಜಿ
ಜೀರ್ಣೋದ್ಧಾರ ಸಮಿತಿ ಮಲ್ತದ ಐತ ಸುರೇಶ್ ಭಟ್ನಾಗರ ಐತ ಉಸ್ತುವಾರಿದೆ ತೊಂದಿರು ಅಂಚನೆ ನಮ್ಮ ಬ್ರಹ್ಮಕಲಶದ ಕಾರ್ಯಾಧ್ಯಕ್ಷರಾದ ನಮ್ಮ ಭಾಸ್ಕರ್ ತೊಕೊಟ್ಟು ಆರ ನಿಜವಾದ ಆ ಫೀಲ್ಡ್ ಲೆಜೆಂಡ್ ಅವಾಗ ಮಾತೆಲ್ಲ ಬಂದಿರ ಅರೊಂಚೂರು ಪುರ್ಸೊತ್ತುಡ್ಲೇರು ಅಂಚ ಅದು ಅರೇನೆ ಮಲ್ಪ್ಲಿಂದ ಆಂಡ ಎಂಕ ಆರು ಈತ ಆ್ಯಕ್ಟಿವ್ ಉಳ್ಳೇರು ಬಂದದ್ದು ಇಂಚಾಗೆ ಗೊತ್ತಾಯ್ನಿ ದಯ ಬಂಡ ಆರು ಪಾತೆರು ದುಂಬು ಖಾಲಿ ಬಾಡಿ ಬಿಲ್ಡಿಂಗ್ ಮಾತ್ರ ಹರ್ರ ಪಾತೆರೊಂದು ಜಂಡ್ ಎಂಕಲ್ ತೋಂತ ಹಾಡು ಪ್ರತಿ ಕಡೆಕ್ಲ ಪ್ರತಿ ಅವ್ರಿಯಾಗ್ಲೈತೆ ಫೋನ್ ಮಲ್ತದ್ದು ಬರೀ ಪಾತಲಿಂದ ಒಂಜಿ ನಮ್ಮನ್ನ ಕಮಾಂಡಿಂಗ್ ಉಂಡೊಂದು ಭಾರಿ ಖುಷಿ ಅಂಡು ಹಚ್ಚಾದಾರಿಗೆ ಈ ಒಂಜಿ ವೇದಿಕೆ ನಮ್ಮ ಒಂಜಿ ಎಲ್ಲೇ ರೀತಿದ ಒಂಜಿ ಸನ್ಮಾನ ಮಲ್ಪ ಗಂಧ ಹೊಲ್ದ ಆರು ನನಾದ ಇತ್ತ ಕೆಲವರು ಬಂದ್ಪೇರು ನನ್ನ ಇರು ಕೆಲವು ಬ್ರಹ್ಮಕಲಶೋಗ ಬಾರಿ ಫೇಮಸ್ ಆಪರು ಬಂದದ್ದು ಹಚ್ಚಾದ ಪುನಗ ಅಪ್ಪೆ ಅರೆಗೆ ಒಂಜಿ ಎಡ್ಡೆ ಒಂಜಿ ಕೆಲಸವನ್ನು ಒದಗದು ಕೊಡ್ತೀರು ಅರೆಗೆ ಎಂಕಲ ಸಮಿತಿದ ಪರವಾದ ಸ್ವಾಗತ ಮಲ್ತೊಂದುಲ್ಲ ಅಂಚನೆ ನಮ್ಮ ರವಿ ಎಸ್ ಗಾಂಧಿನಗರ ಬೇರು ಇದು ಈ ಒಂಜಿ ಸಮಿತಿದ ಒಂಜಿ ಪದಾಧಿಕಾರಿ ಅಂಡಲ ಭಾರಿ ಕೆಲಸ ಮಲ್ದೇರು ದಯಪಂಡ ಅರೆಗಿಡಿ ಕಾಪಿ ಕಾರ್ಡ್ ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಥರ್ಡ್ ಕ್ರಾಸ್ ಅಂಚನೆ ಗಾಂಧಿನಗರ ಭಟ್ನಗರ ಚೊಂಬುಗುಡ್ಡೆ ಪಿಲಾರು ಪೂರ ಮಾತೆಲ್ಲ ಪರಿಚಯ ಉಂಟು ಅಂಚಾದ ಆರ್ಲ ಒಂಜಿ ಅರ್ನ ಒಂಜಿ ಮಿತ್ರರನ್ನು ಲೆತೊಂಬೋದು ಈ ಇನ್ವಿಟೇಷನ್ ಡಿಸ್ಟ್ರಿಬ್ಯೂಟ್ ಮಲ್ಪುನಂಚಿನ ಒಂಜಿ ಕೆಲಸನ ಮಲ್ದೇರು ಅವು ನಿಜವಾದ ಬಾರಿ ಮಲ್ಲ ಒಂಜಿ ಪುಣ್ಯದ ಕೆಲಸ ಅಂಚಾದ ಅರೆಗೆ ಎಂಕಲ್ನ ಸಂಪೂರ್ಣ ಸಹಕಾರ ಉಂಟು ದಯಪಂಡ ಆರು ನಾಮಿನೇಟೆಡ್ ಮೆಂಬರ್ ಅದು ಮಸ್ತ್ ಪರಿಚಯ ಉಂಡಲ್ಲ ಎಡ್ಡೆ ಕೆಲಸ ಮಲ್ದೇರು ಮುಲ್ಪ ನೀರು ಇಜ್ಜಿದ ನೀರ್ದ ವ್ಯವಸ್ಥೆ ಲೈಟ್ ಇಜ್ಜಿದ ಲೈಟ್ದ ವ್ಯವಸ್ಥೆ ಅಂಚೆ ಇತ್ತ ಮಾತೆಲ್ಲ ಬಂದ್ಬೇರು ಮುರಾಣಿ ಉಮಾಮೇಶ್ವರ ಇದ್ಲ ಬಂದಿರು ಎಂಕಲ್ಲ ಈ ನಡಪುನಂಚಿನ ಒಂಜಿ ಉಳ್ಳಾಲ ನಗರಸಭೆದ ಕ್ಯಾಂಡಿಡೇಟ್ ಈರೆಂದು ಅಂಚೆ ಎಂಕಲ ಬಂದ ಇರ್ನ ಬೆರಿಯ ಎಂಕಲ್ ಜತ್ತದ ಕೆಲಸ ಮಲ್ಪ ಬಂದದು ಅಂಚದ ಅರಿಗೆ ಅಪ್ಪೆನ ಒಂಜಿ ಆಶೀರ್ವಾದ ಪಡ್ ಈ ಸಂದರ್ಭದ ಅರಿಗೆ ಸ್ವಾಗತ ಮಲ್ಪ ಅಂಚನೆ ನಮ್ಮ ಮಹಿಳಾ ಪದಾಧಿಕಾರಿ ಅಂಚಿನ ಸುರೇಖಾ ಚಂದ್ರಾಸ್ ಆರ್ಲಂಚನೆ ಭಾರಿ ಆ್ಯಕ್ಟಿವ್ ದಯಪಂಡ ಎಂಕಲ್ ಎನ್ನಿದ್ದಿಜ್ಜೆ ಎಂಕಲ್ ಪಂಡ ಕಮಿಟಿಗೆ ಒಂಜಿ ಪೊಂಜೋಲ ಅವಡು ಪಂಡದ ಅಂಚ ಆರೇನೊಂಜಿ ಆಯ್ಕೆ ಮಲ್ದಿತ್ತ ಆಂಡ ಆರು ಪ್ರತಿ ಸರಿಲ ಬರ್ತದ್ದು ಇನ್ನಿಲ್ಲೊಂಜಿ 2-3 ಸಾರಿ ಬತ್ತೇರು ಬಕ್ಕ ಒಂಜಿ ಏರು ಮೇಡಮ್ ಅವು ಬತ್ತೀನಿ ಶಾಲೆಟ್ ಪಿಂಟು ಆರೇನೂರಲ್ಲಿ ತಂದು ಒಂಜಿ ಬಕ್ಕ ಸುಂದರ ಉಳ್ಳಲ್ಲ ಮಗಳಲ್ಲಿ ತೊಂಬತ್ತದು ಒಂಜಿ 2-3 ಸಾರಿ ನಿಲವೈದೇರು ಯಾಪಲ ಬರೋದು ಉಪ್ಪೇರು ಹಚ್ಚಾದ ಪುನಗ ಹಾರ್ಲ ಈ ಒಂಜಿ ಎಂಕಲ ಸಮಿತಿ ಭಾರಿ ಕೆಲಸ ಒಂಜಿ ಮಲ್ತೇರು ಅರೆಗ್ಲ ಎಂಕಲ ಈ ಸಮಿತಿ ಒಂದು ಈ ಕಾರ್ಯಕ್ರಮದ ಬರೋದು ಸ್ವಾಗತ ಮಲ್ತದ ಮಲ್ಪ ಅಂಚನೆ ನಮ್ಮ ಸತೀಶ್ ದೀಪಂ ಹಾರು ನಮ್ಮ ದಿನೇಶ್ ಪಣಿಕರ್ ಮೂಲ ಅಷ್ಟಮಂಗಲ ಪ್ರಶ್ನದೀತಿನಾರ ಮೆಗ್ಗೆ ಆರು ಪೂರ ಕಾರ್ಯಕ್ರಮ ಯಶಸ್ವಿ ಅವಡಂಡ ಆರು ಕಾರಣ ದಯಪಂಡ ಆರು ಜಿಟ ಸತ್ಯವಾದ ಎಂಗ್ಲೆಗ್ ಆತು ಪರಿಚಯ ಇರಲಿಲ್ಲ ಆಂಡ ಪ್ರತಿ ಒಂಜಿ ಭಜನ ತಂಡ ಒಡು ಜನ ಸೇರಿಸವನ್ನ ಒಂಜಿ ಕಾರ್ಯನ ಎಡ್ಡ ಕೆಲಸ ಮಲ್ದಿರು ಅರೆಗ್ಲ ಈ ಸಂದರ್ಭಗಳು ಸ್ವಾಗತವನ್ನು ಕೊರೋದಿಲ್ಲ ಅಂಚನೆ ಪ್ರಕಾಶ್ ಸಿಂಪೋನಿ ಬೇರೆ ಡ್ಯಾನ್ಸ್ ರೂಪದ ಒಂಜಿ ಬಾರಿ ಮಲ್ಲ ಒಂಜಿ ಪುದಾರ್ ಪಡೆದಿಂದ ಅಂಚಿನಾರು ಆರು ಸಾಧಾರಣ ಒಂಜಿ 10-30 ವರ್ಷ ಹೊಡೆದುಂಚ ಮಾತ ಕಟ್ಟಿಟ್ಲ ಡ್ಯಾನ್ಸ್ ಕ್ಲಾಸ್ ನಡಪ ಒಂದು ಅಂಚನೆ ಇನಿಲು ಅಂಚನೆ ಈ ಒಂಜಿ ಕಾರ್ಯಕ್ರಮಗಾರು ಮಸ್ತ್ ಪ್ರಯತ್ನ ಬೈದ್ಯರು ಇಂಚೆಂಚ ಕಾರ್ಯಕ್ರಮ ಸಟ್ ಮಲ್ಪುನು ಅತಡ ಇಂಚೆ ಜನ ಸೇರವನು ಪುರಂದು ಅಂಚೆ ಅರೆಲ್ಲ ಈ ಸಂದರ್ಭಗಳು ಗುರುತಿಸಿದ ಅರೆಗೂ ಸ್ವಾಗತವನ್ನು ಮಲ್ತೊಂದಿಲ್ಲ ಅಂಚದಪ್ಪನಾಗ ಉಮೇಶ್ ಅಬ್ಬಂಜರ ಬೇರೆ ಈ ದೇವಸ್ಥಾನದ ಬಕ್ಕಂಕಲ ಈ ತರವಾಡು ಇಲ್ಲದ ನಿರ್ಮಾಣದ ಒಂಜಿ ರೂವಾರಿ ಆರ್ಲಂಚನೆ ಗೋಪಾಲಕೃಷ್ಣ ಭಜನಾ ಮಂದಿರದ ಒಂಜಿ ಅಧ್ಯಕ್ಷರಾದ ಸ್ಥಾಪಕ ಅಧ್ಯಕ್ಷರು ಆರು ಅರ್ನ ಒಂಜಿ ಪ್ರಯತ್ನ ಖಾಲಿ 4 ತಿಂಗಳು ಈ ಒಂಜಿ ದೇವಸ್ಥಾನ ನಿರ್ಮಾಣ ಆತನ ದಯಪಂಡ ಎಂಕಲ್ ಜೂನ್ 1 ಒಂದೇನು ಶಿಲಾನ್ಯಾಸ ಮಲ್ತ ಜೂನ್ 1 ಹಿಡ್ದು ಬಕ್ಕ ಕಲ್ಲು ಪೊಯ್ಯ ಸ್ಟಾಪ್ ಆದ ಮಣಿಪಂದ ಕೊಡ್ಲಿ 4 ತಿಂಗಳು ಐದು ಬಕ್ಕ ಸಾಧಾರಣ ಒಂಜಿ ನವಂಬರ್ ಬಕ್ಕ ಎಂಕಲ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂಚೆ ಒಂಜಿ 10-15 ಜನ ಪಾಡ್ದು ಆರನೇನು ನಾನು ಒಂಚೂರು ಬಾಕಿ ಉಂಟು ಆಂಡಲ ಸಾಧಾರಣ ಎಂಕ್ಲಿಗೆ ಈ ದೇವಸ್ಥಾನದ ಕಂಪ್ಲೀಟ್ ಕೆಲಸ ಮುಗಿದನು ಅರ್ನ ಈ ಒಂಜಿ ಸಾಧನೆಲ್ಲ ಈ ಸಂದರ್ಭ ಎಂಕ್ಲು ಗುರುತಿಸೊಂದಲ್ಲ ಅಂಚೆ ಅದೇ ನಿಕ್ಲಿಗೆ ಮಾತೆರೆಗ್ಲ ನಮ್ಮ ಗಣ್ಯರು ಒಂಜಿ ಎಲ್ಲ ಮಟ್ಟದ ಕಿಂಚಿತ ಒಂಜಿ ಸನ್ಮಾನವನ್ನು ಮಲ್ಪಡು ಬಂದು ಎಂಕ್ಲು ರಿಕ್ವೆಸ್ಟ್ ಮಲ್ತೊಂದಿಲ್ಲ ಗೌರವದ ಅಭಿನಂದನೆ ಈ ಒಂಜಿ ಚಾವಡಿയുടെ ಬೆನ್ನಿಂತಿನ ಮಾತ ಭಿನ್ನರೆಗ್ಲ ಮಾತ ಈ ಒಂಜಿ ಬೆನ್ನಿನ ಸದಸ್ಯರಿಗೆ ಸತೀಶ್ ದೀಪಂ ಅದಪ್ಪು ರವಿ ಗಾಂಧಿನಗರ ಅದಪ್ಪು ಉಮೇಶ್ ಅಭ್ಯಂಜರ ಅದಪ್ಪು ಭಾಸ್ಕರ್ ತೊಕ್ಕೋಟ ಅದಪ್ಪು ಪ್ರಕಾಶ್ ಸಿಂಪೋನಿ ಅದಪ್ಪು ಸುರೇಖಾ ಚಂದ್ರಾಸ್ ಅಪ್ಪು ಪ್ರತಿಯೊರಿಯಲ್ಲ ಈ ಒಂಜಿ ನಮ್ಮ ದೇವಸ್ಥಾನಗೂ ಬೆನ್ನಿಂತಿನ ಸದಸ್ಯರು ಮೆಕ್ಲಿಗೆ ಗೌರವದ ಅಭಿನಂದನೆ ಈ ಚಾವಡಿ ಬ್ರಹ್ಮಕಲಶೋತ್ಸವ ನಂಚಿನ ಈ ಸುಸಂದರ್ಭದ ಪೊರ್ತುಡು ಮಾನ್ಯ ಸಭಾಧ್ಯಕ್ಷರನ ಉಪಸ್ಥಿತಿ ಗಣ್ಯಾತಿ ಬಿನ್ನರ ಉಪಸ್ಥಿತಿ ಇನ್ನಿತ ಕೊರ್ಪುನಂಚಿನ ಗೌರವ ಮಾನಾದಿಗೆ ಇನ್ನಿತ ಈ ಚಾವಡಿ ವರ ಜೋರಾಯಿನ ಕೈತಾಟಿದ ಹೊರಟು ಆಜಿ ಜನ ಆ ಒಂಜಿ ಬೇಲೆ ಬೆಂತಿನಂಚಿನ ಸದಸ್ಯರಿಗೆ ಗೌರವದ ಮಾನಾದಿಗೆಯನ್ನು ಕೊರ್ಪುನಂಚಿನ ಕಾರ್ಯಕ್ರಮ ಇನ್ನಿತ ಈ ಚಾಬಡ್ಡು
ಗೌರವದ ಮಾನಾದಿಗೆ ಏನಿದೆ ಕಾರ್ಯಕ್ಷೇತ್ರಡು ಕೊರ್ಪನಂಚಿನ ಗೌರವ ಮಾನಾದಿಗೆ ಏನಿದೆ ಈ ವೇದಿಕೆ ಕೊರ್ಪನಂಚಿನ ಗೌರವ ಮಾನಾದಿಗೆ ಸ್ವೀಕಾರ ಮಲ್ತನಂಚಿನ ಆಜು ಜನ ಸಾಧಕರಿಗ್ಲ ಏನಿತ ಗೌರವದ ಕೈ ಚಪ್ಪಾಳದ ದೊರಟು ಅಕ್ಲಿಗೆ ಪ್ರೀತಿದ ಸ್ವಾಗತನು ಸೊಲ್ಮೆ ನಡೆಸದ್ದಾಯ್ತ ಮನ್ಪುಗ ಧನಾಥ ಕ್ಷೇತ್ರಡು ಬಿನ್ನಿನ ಬೆನ್ಪುನಂಚಿನ ಅವಜ್ಜಿ ಅವಕಾಶ ತಿಕ್ಕಡು ಪಂಡದಕ್ಕೆ ಏನೊಂದು ನೆಕ್ಲಿಗೆ ಮಾತರಿಗ್ಲ ಸೊಲ್ಮೆ ನೆನೆ ಸಂದಾಯ್ತ ಮಂತ ಹೊಂದಲ್ಲ ಸೊಲ್ಮೆಲ್ಲ ಮಾತಿರಗ್ಲ ನನ್ನ ದುಂಬುಗು ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಒಪ್ಪುನಾರು ನಮ್ಮ ಆತ್ಮೀಯರ ಕರ್ನಾಟಕ ವಿಧಾನಸಭೆದ ಸಭಾಧ್ಯಕ್ಷರ ಹೆಂಚಿನ ಸನ್ಮಾನ್ಯ ಯುಟಿ ಖಾದರ್ ಏನ್ ಹೇಳಿದೆ ಗೌರವದ ಈ ವೇದಿಕೆಯ ಮದಿಪನ ಮನ್ಪಡಪಂಡದು ಪ್ರೀತಿಪೂರ್ವಕದ ಭಿನ್ನಾಯ ಮಂತದಲ್ಲೇ ಪವಿತ್ರವಾದ ಚಾಮುಂಡೇಶ್ವರಿ ದೇವಸ್ಥಾನ ಇದರ ಸನ್ನಿಧಿರುವಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮತ್ತು ಪರಿವಾರ ಸಾನ್ನಿಧ್ಯಗಳ ಪುನರ್ ಪ್ರತಿಷ್ಠಾ ಕಲಶೋತ್ಸವದ ಈ ಒಂದು ಅರ್ಥಪೂರ್ಣ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮೆಲ್ಲರೂ ಆತ್ಮೀಯರು ಗೌರವಿತರಾಗಿರುವಂಥ ನಮ್ಮ ಇದರ ಕಾರ್ಯದರ್ಶಿ ಆಗುವಂಥ ನಮ್ಮ ಸನ್ಮಿತ್ರ ಅಂತ ಭಾಸ್ಕರ್ ತೊಕ್ಕೋಟ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮೆಲ್ಲ ಆತ್ಮೀಯರು ಸನ್ಮಿತ್ರ ಅಂತ ಅನಿಲ್ ದಾಸ್ ಅವರೇ, ಸುರೇಶ್ ಭಟ್ನಗರ್ ಅವರೇ, ಮಂಜಪ್ಪ ಕಾರ್ನವರವರೇ, ಬಹುಶಃ ಶಾಲಾ ಕಾಲೇಜಿನಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ದುಕೊಂಡು ಇದೀಗ KSRTCಯ ಜಿಲ್ಲಾ DC ಆಗಿರುವಂಥ ರಾಜೇಶ್ ಶೆಟ್ಟಿ ಅವರೇ, ನನ್ನ ಆತ್ಮೀಯರು ಗೌರವಿತ ಆಗಿರುವಂಥ ನಮ್ಮ ರವೀಂದ್ರ ಉಳ್ಳಿದೊಟ್ಟಿರವರೇ, ಅದೇ ರೀತಿ ಗೌರವ ಅಂತ ಪೂಜೆ ಸ್ವಾಮಿ ಅಂತ ದಿನೇಶ್ ಅವರೇ, ಮೂಡದ ಅಧ್ಯಕ್ಷ ಆಗಿರುವಂಥ ಸದಾಶಿವ ಉಲ್ಲಾಲ್ ಅವರೇ, ಕರ್ನಾಟಕ ರಾಜ್ಯ ಗೇರು ಅಭಿನಯ ನಿಗಮದ ಅಧ್ಯಕ್ಷರಾದ ಮಮತಾ DS ಗಟ್ಟೀರವರೇ, ವಿಜಯಲಕ್ಷ್ಮೀರವರೇ, ಸುರೇಖಾ ಚಂದ್ರಾಸ್ ಅವರೇ, ನಮ್ಮ ಗೌರವ ಅಂತ ಇಲ್ಲಿ ಜಗದೀಶರವರೇ, ಅದೇ ರೀತಿ ನಮ್ಮ ಗಿರೀಶ್ ಅವರೇ, ಅಸ್ಮತ್ ಅಲಿರವರೇ, ಪುರುಷೋತ್ತಮ್ ಗಟ್ಟೀರವರೇ, ಹರಿಶ್ಚಂದ್ರರವರೇ, ವಿಶ್ವಾಸ್ ದಾಸ್ ಅವರೇ, ನನ್ನ ಮುಂದಿರುವಂಥ ನಮ್ಮ ಭಗವಾನ್ ದಾಸ್ ಅವರೇ ಮತ್ತು ನಮ್ಮ ರೋಹಿತ್ ಅವರೇ, ಪ್ರವೀಣ್ ಅವರೇ, ಅದೇ ರೀತಿ ಸನ್ಮಾನ ಸ್ವೀಕರಿಸಂಥ ನಮ್ಮ ಸನ್ಮಿತ್ರರೇ ಮತ್ತು ಬಹುಶಃ ನಮ್ಮಲ್ಲಿರುವಂಥ ಪ್ರೇಮರವರೇ, ಅದೇ ರೀತಿ ರೇವತಿರವರೇ, ಚಂದ್ರಿಕರವರೇ, ವಿಜಯಕ್ಕನವರೇ, ಮೀರರವ ಯಾಕೆ ಇದನ್ನ ಬರ ಮರತು ಹೋಗ್ನು ಅಪ್ಪ ನಾಡ ಮಲ್ಪು ನಾನು ಓರವರ ದುಮ್ಮಾನ ಅಪ್ಪಗ ಮರ ದಿಕ್ಕು ಒಂದು ನೆನಪಿತ್ತು ನಿತ್ಯ ಓರವರ ದಿಕ್ಕ ಹೊರ ಮರತು ಹೋಗ್ಬಿಡಿ ನಿಮ್ಗೆ ಆದ ಅಂಚ ಪಂಡ ಹೆಂಗೆ ಫಸ್ಟ್ ದಿನ ನೆನಪಿಕೊಂಡು ಎಲ್ಲ ಇಲ್ಲಿ ಮುಂದಿರುವ ಎಲ್ಲ ನಮ್ಮ ಇನ್ನಿತರ ಹಿರಿಯ ಗಣ್ಯ ವ್ಯಕ್ತಿಗಳೇ, ಬಹುಶಃ ರೂಪೇಶಲ್ಲ ದೊಡ್ಡಿಗೆ ನಮಗೆ ಅತ್ಯಂತ ಧನುಲಲ್ಲಿ ನಮಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬೇರೆ ಕಾರ್ಯಕ್ರಮ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ತಡವಾಯಿತು. ನಾನಿವತ್ತು ಗಿರೀಶ್ ಅವರನ್ನು ಮತ್ತು ಅವರ ಕುಟುಂಬಸ್ಥರನ್ನು ಮತ್ತು ಅವ್ರ ತಂದೆದ ಕೃಷ್ಣಾಪುರವನ್ನು ಎಲ್ಲರ ಪರ ನಾನು ಅವರನ್ನು ನೆನಪಿಸಿಕೊಂಡು ಬಹುಶಃ ನಿಮ್ಮೆಲ್ಲರ ಪರವಾಗಿ ನಾನು ನಿಮಗೆ ವಿಶೇಷವಾದ ಒಂದು ಅಭಿನವ ಶುಭಾಶಯ ಸಲ್ಲಿಸ್ತೇನೆ. ದೇವರು ನಿಮಗೆ ವಿಶೇಷವಾದ ಅನುಗ್ರಹ ಮತ್ತು ಶಕ್ತಿ ಕೊಟ್ಟಿದ್ದಾರೆ. ಅದರಿಂದಾಗಿ ಚಾಮುಂಡೇಶ್ವರಿ ಅಮ್ಮನವರ ಅದನ್ನು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಒಂದು ಪ್ರದೇಶದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಕಲಶೋತ್ಸವ ಮಾಡುವ ಮುಖಾಂತರ ಈ ಊರ ಸುತ್ತಮುತ್ತ ಎಲ್ಲರಿಗೂ ಕೂಡ ಒಂದು ಸಂತೋಷದ ನೆಮ್ಮದಿಯ ಸಮಾಧಾನ ಜೀವನ ಮಾಡಲಿಕ್ಕೆ ದೊಡ್ಡ ಮಟ್ಟದ ಒಂದು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ಆತ್ಮವಿಶ್ವಾಸ ಮತ್ತು ಶಕ್ತಿ ಕೊಡುವಂಥದ್ದು ಖಂಡಿತವಾಗಿ ಆಗ್ತದೆಂಬ ವಿಶ್ವಾಸ ಕೂಡ ಇದೆ. ಗಾಂಧಿನಗರ ಇದೀಗ ಅತ್ಯಂತ ಪಾವಿತ್ರತೆ ಮತ್ತು ಧಾರ್ಮಿಕತೆ ಒಂದು ಮಣ್ಣಿನ ದೊಡ್ಡ ಶಕ್ತಿ ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಇತಿಹಾಸ ಉಮಾಮಹೇಶ್ವರಿ ದೇವಸ್ಥಾನ, ಕೋರದಬ್ಬು ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ, ಅದು ಇದೀಗ ಬಹುಶಃ ಚಾಮುಂಡೇಶ್ವರಿ ಈ ಒಂದು ಸಣ್ಣ ಒಂದು ಇಷ್ಟ ವ್ಯಾಪ್ತಿಯಲ್ಲೇ ಇಷ್ಟೆಲ್ಲ ಪವಿತ್ರವಾದ ಕೇಂದ್ರಗಳಿದ್ದು ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅದರದಾದ ಒಂದು ಶಕ್ತಿ ಖಂಡಿತ ಇದ್ದೇ ಇದೆ. ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಧರ್ಮವು ಕೂಡ ಪ್ರೀತಿ, ವಿಶ್ವಾಸ ಮತ್ತು ಸಹೋದರತೆಯ ಸಂದೇಶ ನಮಗೆ ಇವತ್ತು ಕಲಿಸುವಂಥ ಆಗಿದೆ ಅಂತ ನಾವು ಇವತ್ತು ಅರ್ಥ ಮಾಡಿ ಅವಕಾಶ ಆಗಬೇಕು. ಆದ ಕಾರಣ ಬಹುಶಃ ಈ ಒಂದು ಪವಿತ್ರವಾದ ದೇವಸ್ಥಾನ ಮುಖಾಂತರ ಸರ್ವರಿಗೂ ಕೂಡ ಇದು ನೆಮ್ಮದಿ ಸಿಕ್ಕುವಂಥ ಅವಕಾಶ ಆಗಲಿ, ಎಲ್ಲರೂ ಕೂಡ ಬಂದು ತಮ್ಮ ನೋವನ್ನು ಬಹುಶಃ ಹಂಚುವ ಮೂಲಕ ನಮ್ಮ ಸಮಾಧಾನ ಪಡುವಂಥ ಅವಕಾಶ ಸಿಕ್ಕುವಂಥ ವ್ಯವಸ್ಥೆ ಮಾಡಿಕೊಂಡು ಒಂದು ಪ್ರೀತಿಯ, ಸೋದರತೆಯ, ಏಕತೆಯ, ಸಮಾನತೆ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದು ದೊಡ್ಡ ಮಟ್ಟ ಒಂದು ಸೌಹಾರ್ದತೆಯ ಶಕ್ತಿ ಕೇಂದ್ರ ಕೂಡ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಮ್ಮ ಊರಿನ ದೊಡ್ಡ ಮಟ್ಟ ಶಕ್ತಿ ಯಾವುದಂತ ಹೇಳಿದರೆ ಅದು ನಾನು ಯಾವಾಗಲೂ ಹೇಳ್ತೇನೆ, ಒಗ್ಗಟ್ಟೆ ನಮ್ಮ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಒಗ್ಗಟ್ಟು ಅಂತ ಹೇಳಿದರೆ ಅದು ನಾನು ಹೇಳಿದ್ದೇ ಸರಿ ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ಒಗ್ಗಟ್ಟು ಅಂತ ಹೇಳಿದರೆ ಅದು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡೋದೇ ಅದು ಒಗ್ಗಟ್ಟು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯ ಅಂತ ಹೇಳಿದರೆ ಭಿನ್ನ ಅಭಿಪ್ರಾಯ, ವಿವಿಧ ಅಭಿಪ್ರಾಯ ಇಲ್ಲ ಅಂತಲ್ಲ. ಭಿನ್ನಾಭಿಪ್ರಾಯ ಮತ್ತು ಬೇರೆ ಬೇರೆ ಅಭಿಪ್ರಾಯ ದೂರವಿಟ್ಟು ಸಾಮರಸ್ಯ ಇರಲಿಕ್ಕೇ ಸಾಧ್ಯ ಇಲ್ಲ. ಸಾಮರಸ್ಯ ಇರಬೇಕಾದ್ರೆ ಈ ಬೇರೆ ಬೇರೆ ಅಭಿಪ್ರಾಯ ಇರಲೇಬೇಕು.
ಆದ ಕಾರಣ ಯಾಕೆಂದರೆ ಎರಡು ಮನುಷ್ಯರಲ್ಲಿದ್ದಾರ ಅಲ್ಲಿ ಬೇರೆ ಬೇರೆ ಅಭಿಪ್ರಾಯ ಬಂದೇ ಬರ್ತದೆ. ಅದು ಫ್ರೆಂಡ್ಸ್ ಮಧ್ಯೆ ಬರ್ತದೆ, ಕುಟುಂಬದಲ್ಲಿ ಬರ್ತದೆ, ಸಮಾಜದಲ್ಲಿ ಬರ್ತದೆ, ಜಾತಿ ವರ್ಗ ಎಲ್ಲ ಕೂಡ ಅಭಿಪ್ರಾಯ ಬೇರೆ ಬೇರೆ ಬಂದೇ ಬರ್ತದೆ. ಆದರೆ ಈ ಎಲ್ಲ ಅಭಿಪ್ರಾಯಗಳನ್ನು ಸಕ್ರಮ ಸ್ವೀಕರಿಸಿಕೊಂಡು ನಾವು ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೆ ಇಲ್ಲಿ ಒಗ್ಗಟ್ಟಿನಿಂದ ಕೈ ಹಿಡಿದು ಮುಂದೆ ಹೋಗ್ತೇವೆಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವಂಥ ಕನಸು ಆಗಬೇಕು. ಅದಕ್ಕೆ ಇದು ದೊಡ್ಡ ಮಟ್ಟದ ಶಕ್ತಿ ಕೇಂದ್ರ ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಅಂಥ ಒಂದು ಅತ್ಯುತ್ತಮವಾದ ಪ್ರದೇಶ ಆಗಲಿ, ಮುಂದಿನ ದಿನದಲ್ಲಿ ಇನ್ನಷ್ಟು ಇದು ವಿಜೃಂಭಣೆ ಆಗುವ ಮುಖಾಂತರ ಅತ್ಯಂತ ಪಾವಿತ್ರತೆಯ ಒಂದು ಕೇಂದ್ರ ಇವತ್ತು ಆಗಲಿ ಅಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ಬಯಸಿಕೊಂಡು ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ಈಗಾಗಲೇ ಈ ಪ್ರದೇಶ ಅಭಿವೃದ್ಧಿ ಹೊಂದಿದೆ. ಈ ಒಂದು ಪವಿತ್ರವಾದ ಸ್ಥಳ ಬಂದ ಕಾರಣ ಇನ್ನಷ್ಟು ಇದು ಮುಂದಿನ ಅಭಿವೃದ್ಧಿ ಆಗುವಂಥ ಒಂದು ಸ್ಥಳ ಈ ಎಲ್ಲ ಪ್ರದೇಶ ಆಗ್ತದೆ ಅಂತ ಹೇಳಿಕೊಳ್ತಾ ಬಹುಶಃ ನಾನು ಎಲ್ಲರಿಂದ ಹಿಡಿದು ಬಹುಶಃ ಭಾಸ್ಕರ ತೊಕ್ಕೋಟಿಂದ ಹಿಡಿದು ನಮ್ಮ ಸುರೇಶ್ ಭಟ್ನಾಗ್ ಹಿಡಿದು ನಮ್ಮ ಅನಿಲ್ ದಾಸಿಂದ ಹಿಡಿದು ಕಮಿಟಿಯ ಯಾರೆಲ್ಲ ಬಹುಶಃ ಸೂರ್ಯಕರ್ ಯಾರೆಲ್ಲ ಇದರಲ್ಲಿ ದುಡಿದಿದ್ದಾರೆ ಅವ್ರನ್ನೆಲ್ಲನೂ ಕೂಡ ನಾನು ವಿಶೇಷವಾಗಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಈಗ ನಮಗೆ ಎಲ್ಲಕ್ಕಿಂತ ಜಾಸ್ತಿ ಪವರ್ ಈಗ ನಿಮಗಿದೆ. ನೀವು ಇಷ್ಟು ದಿವಸ ಕೆಲಸ ಮಾಡಿದ ಕಾರಣ ಅದು ನಿಮ್ಮ ಪವರ್ ಸ್ವಲ್ಪ ನಮಗೂ ಕೂಡ ಬರಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಬಹುಶಃ ಮತ್ತೊಮ್ಮೆ ನನ್ನ ವಿಶೇಷ ಸಲ್ಲಿಸ ನನಗೆ ಅತ್ಯಂತ ಸಂತೋಷ. ಒಂದು ರಾಜೇಶ್ ಅವರು ನಾನು ಕ್ಲಾಸ್ಮೇಟ್, 5 ವರ್ಷ ನಾವು ಸತತವಾಗಿ ಒಂದೇ ಕ್ಲಾಸಿನಲ್ಲಿ ಬಹುಶಃ ನಾವು ಲಾ ಕಾಲೇಜಿನಲ್ಲಿ ನಾವು ಇರುವಂಥದ್ದು. ಆದ ಕಾರಣ ನಾನು ರಾಜಕೀಯ ಬಂದ ನಂತರ ಹೇಗಿದೆ ಅಂತ ನಿಮಗೆ ಮಾತ್ರ ಗೊತ್ತಿದೆ. ನಾನು ಕಾಲೇಜಿನಲ್ಲಿ ಹೇಗಿದೆ ಅಂತೇಳಿ ರಾಜೇಶ್ವರ ಕೇಳಿ ಅವನ್ನೆಲ್ಲೋ ಕೂಡ ಹೇಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲ ಆಶೀರ್ವಾದವನ್ನು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ಶುಭಾಶಯ ಸಲ್ಲಿಸಿಕೊಂಡು ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಹೋಗಿಕೊಂಡು ಇಡೀ ನಮ್ಮ ಉಲಾಲ ಕ್ಷೇತ್ರ ಅತ್ಯಂತ ಗೌರವದ ಹೆಮ್ಮೆಯ ಒಂದು ಸರ್ವರಿಗೂ ಕೂಡ ಅಚ್ಚುಮೆಚ್ಚಿನ ಪ್ರದೇಶ ಆಗಲಿ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್, ಬಹಳಷ್ಟು ಉತ್ತಮವಾದ ಮಾತುಗಳನ್ನು ಈ ಒಂದು ವೇದಿಕೆಯಲ್ಲಿ ಆಡಿರಿ. ತಮಗೆ ಶುಭ ಸಂದೇಶದ ಮಾತುಗಳನ್ನು ಆಡ್ತಿದ್ದೇವೆ. ಇನ್ನಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂತಹ ಶ್ರೀ ಯು ಟಿ ಖಾದರ್ ಅವರ ಆಪ್ತ ಸಹಾಯಕರಾಗಿರುವಂತಹ ಶ್ರೀ ಪ್ರವೀಣ್ ಕುಮಾರ್ ಜೆಪಿ ಇವರಿದ್ದಾರೆ. ಇವರ ಶಾಲ್ನ ಗೌರವವನ್ನು ಶ್ರೀ ಗಿರೀಶ್ ಅವರು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗಿರೀಶ್ ರವರು ಇವರಿಗೆ ಶಾಲನ್ನು ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಪ್ರವೀಣ್ ಜೆಪಿ ಇವರಿಗೆ ಗೌರವದ ಶಾಲಿನ ಗೌರವ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶುಭ ಸಂದೇಶ ಮಾತುಗಳಿಗಾಗಿ ಶ್ರೀ ಅನಿಲ್ ದಾಸ್ ರವರಿಗೆ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಶುಭ ಸಂದೇಶದ ಮಾತುಗಳನ್ನ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಚಾಮುಂಡೇಶ್ವರಿ ದೇವಸ್ಥಾನದ ಈ ಒಂಜಿ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದ ವೇದಿಕೆಡು ಇತ್ತಿನಂಚಿನ ಮಾತಗಣ್ಯರ ಇತ್ತಾತೆ ನಮಗೆ ಪೂರ್ಯಗಳ ಸಂದೇಶ ಕೊಡದು ಪಿದಣ್ಣಂಚಿನ ನಮ್ಮ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಸರ್ ಅವೇಲಕ ಸಮಾರಂಭದ ಅಧ್ಯಕ್ಷತೆ ವಹಿಸಿನಂಚಿನ ಭಾಸ್ಕರ್ ತೊಕ್ಕೋಟ ಅವೇಲಕ ಈ ವೇದಿಕೆ ಇತ್ತಿನಂಚಿನ ಮಾತ ಅನ್ಯನ್ಯ ಜವಾಬ್ದಾರಿತಿನ ಗಣ್ಯರ ಇನ್ನು ಸೇರಿದಿನಂಚಿನ ಮಾತ ಭಗತ್ ಬಾಂಧವರೇ, ಚಾಮುಂಡೇಶ್ವರಿ ಕ್ಷೇತ್ರದ ಮಹಾತ್ಮೆ ಅವೇಲಕ ಮುಲ್ಪದ ಈ ಪರಿಸರ ಇತ್ತಿನ ಮಾತ ಶಕ್ತಿಗೆ ದೈವಶಕ್ತಿ ಕೇಂದ್ರದ ಪೂರ ವಿಷಯ ನಿತ್ತಾತೆ ನಮ್ಮ ಮಾತೆರ್ಲ ಗಣ್ಯರು ಪಂಡ್ಯರು ಈ ಭಾಗದ ಒಂಜಿ ಪರಿಸರದ ನಿವಾಸಿಯಾದ ಉಮಾಮೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಮ್ಮ ಇತ್ತಿನ ಈ ಟೀಮ್ದೊಟ್ಟಿಗೆ ಎಲ್ಲ ಇತ್ತೆ ಅವೇಲಕ ಮುಲ್ಪದ ಮಾತಾ ದೈವ ದೇವಸ್ಥಾನದ ವಿಷಯ ಮಾತಾ ವಿಶೇಷವಾದ ಕಾರ್ಯಕರ್ತರು ಜವನಿಯರಾದ ಬೇರೆ ಬೇರೆ ಜವಾಬ್ದಾರಿ ತಿನ್ನಕ್ಲು ಮಸ್ತ್ ಜನ ಬೇಂತೇರು. ಇನ್ನು ಗಿರೀಶನ ಈ ಒಂಜಿ ಜವಾಬ್ದಾರಿ ಇನ್ನು ಇಡೀ ಬ್ರಹ್ಮಕಲಶೋತ್ಸವ ತಂಡ ಯಶಸ್ವಿಯಾದ ಇನ್ನು 2ನೇ ದಿನದ ಈ ಪ್ರೋಗ್ರಾಮ್ದ ಈ ಪೊರ್ತುಡು ತಾಯಿ ಚಾಮುಂಡೇಶ್ವರಿನ ಈ ಒಂಜಿ ಸನ್ನಿಧಾನಡು ವಿಶೇಷವಾದ ಭಕ್ತಿಡು ನಮ್ಮ ಮಾತೆರಲ ಊರದಾಕ್ಲು ಪರಿಸರದಾಕ್ಲು ಬ್ರಹ್ಮಕಲಶೋತ್ಸವದಲ್ಲಿ ಮಾತ್ರ ಆಯ್ತು ಪ್ರತಿ ದಿನನಿತ್ಯಲ ಈ ಒಂಜಿ ಆರಾಧನಾ ಕ್ಷೇತ್ರಕ್ಕೆ ನಮ್ಮ ಮಾತೆರಲ ಈ ಒಂಜಿ ಶ್ರದ್ಧಾ ಭಕ್ತಿಡು ಪಾಲ್ದೆ ತೊಂಡ ಮುಲ್ಪದ ಶಕ್ತಿ ನಮಕ್ ದೈವ ಶಕ್ತಿ ಅವೇಲಕ ಈ ಕೊರಗಜ್ಜನ ಸಾನ್ನಿಧ್ಯ ಉಂಡು ಅವೇಲಕ ಗುರಿಗಜ್ಜನ ಸಾನ್ನಿಧ್ಯ ಉಂಡು ಮಾತಾ ದೈವದೇವರ ಆಶ್ವಾದಡು ಇನಿ ದಕ್ಷಿಣ ಕನ್ನಡ ಜಿಲ್ಲೆಡು ನಮ್ಮ ಉಳ್ಳಾಲ ಪರಿಸರಡು ಆಯ್ನಾಥದ ಮಲ್ಲ ಮಟ್ಟದ ಒಂಜಿ ಶಕ್ತಿ ಕೇಂದ್ರ ನಮ್ಮ ಸೋಮೇಶ್ವರ ಸೋಮನಾಥ ದೇವಸ್ಥಾನ ಅವೇಲಕ ಉಮಾಮೇಶ್ವರ ದೇವಸ್ಥಾನ ಅವೇಲಕ ಮುಲ್ ಬಬ್ಬು ಸ್ವಾಮಿ ಮುಲ್ಪ ಮಾಕಲಿ ನಮ್ಮ ಚಮ್ಮಗುಡಿ ದೇವಸ್ಥಾನ ಅವೇಲಕ ಇನಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲ ನಮ್ಮ ಈ ಒಂಜಿ ಸಾರ್ಡು ಉಂಡು ಅಂಚೆಡಾದ್ರ ಈ ಒಂಜಿ ಪರಿಸರಡು ವೀರಮಾರುತಿ ವ್ಯಾಯಾಮಶಾಲೆದ ಮುಖಾಂತರ ಏತೋ ವರಕಾಣಿಕೆ ಈ ಮೆಟ್ಟೆ ಯಶಸ್ವಿಯಾತನ ಅವೇಲಕ ಈ ಬ್ರಹ್ಮಕಲಶೋತ್ಸವ ಯಶಸ್ವಿಯಾದ ಊರ್ದ ಪರವರ್ದ ಮಸ್ತ್ ದಾನಿನಕ್ಲು ಭಕ್ತರು ಮಾತೆರ ನಮ್ಮಲಕ ಬತ್ತದು ಈ ಒಂಜಿ ಪ್ರಾರ್ಥನೆ ಚಾಮುಂಡೇಶ್ವರ ಮುಖಾಂತರ ಮಂತದು ಅಕ್ಲಿಗೆ ಅಕ್ಲನ ಇಲ್ಲದೈತಿನ ಅವೇಲಕ ಈ ಪರಿಸರ ಇತ್ತಿನ ಪ್ರತಿ ಒಂಜಿ ಜನಕ್ಲ ಆಯುಷ್ಯ ಆರೋಗ್ಯ ಅವೇಲಕ
ಬುದ್ಧಿ ಅವೇಲಕ ವಿದ್ಯೆ ಬರ್ಪನಂಚಿನ ಮಾತ ಒಂಜಿ ಜವಾಬ್ದಾರಿ ಒಂಜಿ ಅಂತಡ್ ಆ ಉದ್ದಿಮೆ ಕ್ಷೇತ್ರ ಅಥವಾ ಬೆದಬೇ ತಾಕಲ ಕ್ಷೇತ್ರ ನನಾತ್ ಮಲ್ಲ ಸಾಧನೆ ಮನ್ಪೆರೆ ಮುಲ್ಪದ ಈ ಕ್ಷೇತ್ರ ನಮಗೆ ಮಾತ್ರ ಆಶೀರ್ವಾದ ಮನ್ಪಡು ಅವೇಲಕ ಚಾಮುಂಡೇಶ್ವರಿ ದೇವಸ್ಥಾನದ ಈ ಪರಿಸರ ಅಡಿತಿನ ಪ್ರತಿವರಿಲ ನನಾತ್ ಮಲ್ಲ ಮಟ್ಟದ ಸಮಾಜ ಸೇವೆ ಅವೇಲಕ ಬೆದಬೇತ ಕ್ಷೇತ್ರದ ಆಪಣಂಚಿನ ಕೆಲಸಕ್ಕೆ ಈ ಶಕ್ತಿಗಳು ನಮಗೆ ಆಶೀರ್ವಾದ ಮನ್ಪಡಂದು ಪನೊಂದು ಇನ್ನಿತ ಈ ಒಂಜಿ ಸಭಾ ಕಾರ್ಯಕ್ರಮ ಯಾನ ರಡ್ಡು ಪಾತ್ರ ಅವಕಾಶ ಕೊಡ್ತೀನಿ ಮುಲ್ತ ಗಿರೀಶಣ್ಣ ಅದಪ್ಪ ಮುಲ್ತ ಸೇವಾ ಸಮಿತಿದ ಮಾತಾ ಆಡಳಿತ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳ ಅವೇಲಕ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರತಿವರೆಗಳ ಯಾನು ಅಭಿನಂದನೆ ಪನೊಂದು ಇನ್ನಿತ ಈ ರಡ್ಡು ಪಾತ್ರೆಗೆ ವಿರಾಮ ಚಿಕ್ಕದೀಪೆ ಜೈ ಹಿಂದ್ ಜೈ ಕರ್ನಾಟಕ. ಸೊಲ್ಮೆಲು ಅನಿಲ್ ದಾಸಣ್ಣ ನನ್ನ ದುಂಬುಗು ಈ ಕಾರ್ಯಕ್ರಮಡು ಅಧ್ಯಕ್ಷರನ್ನ ಪಾತ್ರ ಪೂರ್ವರಿಗೆ ನಮಸ್ಕಾರ. ವೇದಿಕೆ ಹಿಡಿದ ಗಣ್ಯ ವ್ಯಕ್ತಿಲೇ ಎನ್ನ ಬಂಧು ಬಾಂಧವರೇ, ಇದು ಇತ್ತಿನ ತಡ ಆತಂಡು ಮಸ್ತ್ ತಡ ಆತಂಡು ಎನ್ನ ಅಧ್ಯಕ್ಷೀಯ ಭಾಷಣ ಒಂದು ಮಂಡ ಒಂಜಿ ಸಾಂಕೇತಿಕವಾದ ಒಂಜಿ ಅರ್ಥಪೂರ್ಣವಾದ ಒಂಜಿ ರಡ್ಡು ಪಾತ್ರ ಒಂದು ಆಲೋಚನೆ ಮಲ್ತೆ. ಯಾನು ರಿಟೈರ್ಡ್ ಆದ ಪುಣ್ಯ ತುಂಬ ಒಂಜಿ ಅಲ್ಪ ಕೋಟಿ ಚೆನ್ನಯ ಕಂಬ್ಲಾದಿತ್ತು ಅಲ್ಪರ್ದಕ್ಕೆ ಯೂಟಿ ಖಾದರ್ ನೋಡಿ ಕಾರ್ಡ್ ಬಂದಾಗ ಆರಪ್ಪಗ MLA ಏನನ್ನು ಕಾರ್ಡ್ ಬಿಡ್ದು ಮುಲ್ಪ ಪೋನಾಗ ಎನ್ನ ಇಲ್ಲದ ಅಲ್ಪ ಮಂಡ್ಯರು ಇರಲ್ಲ ಸಾಮಾಜಿಕ ಸೇವೆಗೆ ಬರೋಡು ರಿಟೈರ್ಡ್ ಆಗ್ಬೇಕಂದು ಅಂಚ ಆರ್ನ ಒಂಜಿ ಒತ್ತಾಸೆಗೆ ಸರಿಯಾದ ಯಾನು ಈ ಒಂಜಿ ಸಾರ್ವಜನಿಕ ಸಮಾಜಮುಖಿ ಕೆಲಸಡು ಬತ್ತೆ. ಆ್ಯಕ್ಚುಲಿ ಯಾನು ರಾಜೇಶ್ ಶೆಟ್ಟರನ ಅನುಯಾಯಿ ಬಕ ಆರೆನ ಗುರು ಎನ್ನ ದೇವೇರನ ವಿಷಯ ಬಂದಾಗ ಯಾನು ಅಂತರ್ಮುಖಿ ಹೊಂದಿತ್ತೆ, ಯಾನು ಸಮಾಜಮುಖಿ ಅತ್ತ ಆ ವಿಷಯಡು ಯಾನು ಇಲ್ಲಡೆ ಧ್ಯಾನ ಮಲ್ತೊಂತೆ ಯಾರು ಪಣದಿತ್ತಿಲ್ಲ ಕನಿ ಧ್ಯಾನ ಮಲ್ತೊಂದೆ 40 ನಿಮಿಷ ಧ್ಯಾನ ಮಲ್ತೊಂತೆ ಒಂದೊಂದು ಸರಿ ಎನ್ನ ಮಿಸಸ್ ಬಡದಿ ಪಣದ ನಾನು ಇಂಚ ಧ್ಯಾನ ಮಲ್ತೊಂದ ಕೇದಾರ್ನಾಥ ಗರಜಲ್ಲ ಪೋಪರ ಅಂತ ಅಂಚಿನ ಸಂದರ್ಭ ವೈದ್ಯರು ಅಂಚಾದ ಧ್ಯಾನ ಎಂಕ್ ಭಾರಿ ಖುಷಿ ಕೊಡ್ತನು ಯಾಪಲ ಈ ದೇವರನ ಸಾನ್ನಿಧ್ಯಡು ಚಾಮುಂಡೇಶ್ವರನ ವಿಷಯ ಬಂದಾಗ ಯಾನು ಈ ಮುಲ್ಪ ಒಂಜಿ ಕಾರ್ಯಾಧ್ಯಕ್ಷ ಆವಡು ಒಂಜಿ ಒತ್ತಾಸೆ ತಿನಾಯಲತ್ತು ಆಯ್ತ ಒಂಜಿ ಆಕಾಂಕ್ಷಲತ್ತು ಒವ್ವೇ ಒಂಜಿ ಆಕಾಂಕ್ಷೆ ಎಂಕಿಜ್ಜಿ ಯಾನು ಒಂಜಿ ಸಾರ್ವಜನಿಕ ಸೇವೆಡು ಧಾರ್ಮಿಕ ಸೇವೆಡು ಒಂಜಿ ಕೆಲಸ ಮಲ್ಪಡು ಬಂದ್ರೆ ಒಂಜಿ ಎಡ್ಡೆ ಸದುದ್ದೇಶಡು KSRTC ಏನ 38 ವರ್ಷದ ಇಂಚಿನ ಅನುಭವ ಉಂಡು ಆ ಒಂಜಿ ಕಮಾಂಡಿಂಗ್ ಮನ್ಪೇರು ನಮ್ಮ ಗಿರೀಶರು ಅವು ಪೂರ ಇಂಚಿನ ಇನಿಯಾನ್ ಒಂಜಿ ಜನ ಆತೆ ಐಕ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಯಾನು ಪ್ರತಿ ಹಂತಡ್ಲ ನಾನು ಬುಲೆಪದನು ನಾನು ಪೂರ ವಿಷಯ ಇಡ್ಲ ಯಾನು ಫಾರಿನ್ ಪೋದಿನಿ ಏಕಲವ್ಯ ಆತೆ ಇಂಟರ್ನ್ಯಾಷನಲ್ ಆತೆ ಎನ್ನ ಗರಡಿ ಮನೆ ಹಿಡ್ದು ಯಾನು ಪಿದೈ ಬತ್ತದು ಯಾನು ಪ್ರಪಂಚನೇ ಕೊಂಜಿ ಇತ್ತೆ ಗರಡಿ ಮನೆ ಆತನ ಅಂಚಿನ ಒಂಜಿ ಸಂದರ್ಭ ಇನಿ ಬೈದನು ಅಂಚಿನ ಸಂದರ್ಭಗೂ ಕಾರಣ ಕರೆದು ನಮ್ಮ ರಾಜೇಶ್ ಶೆಟ್ಟರು ಆರ್ಲ ಪಣದಿತ್ತೇರು ಇರು ಒಂಜಿ ಸಮಾಜಮುಖಿ ಅದು ಪೋಡು ಅಲ್ಪ ತೊಕ್ಕೊಡು ಇರ್ನ ಮನಸ್ಸು ಎಡ್ಡೆ ಉಂಟು ಮನ ಬೇರೆ ಅಂಕೆ ಗೊತ್ತಾಪು ಜಂಜನ ಅಂದು ಅಂಚ ಯಾನು ಈ ಕೆಲಸಕ್ಕೂ ಜೊತೆ ಈ ಒಂಜಿ ಕುಟುಂಬದ ಫಸ್ಟ್ ಯಾನು ಬಬ್ಬು ಸ್ವಾಮಿ ಒಂದು ಚೂರು ಬೇಲೆ ಮಂತೆ ಇತ್ತೆ ಮುಖನ ಒತ್ತಾಸೆಗೆ ನಮ್ಮ ಕುಟುಂಬದ ಗಿರೀಶರ್ನ ಕುಟುಂಬದ ಪೂರೆಲ್ಲ ನನಗೆ ಭಾರಿ ಪ್ರೀತಿ ಮೆಗಿಪಲ್ಲ ಏನಕ್ಲಕ ಎಂಗ್ಲು ಕೆಲಸ ಮಾಡ್ತಾ ಒಂಜಿ ತಿಂಗಳು ಪೂರೆಲ್ಲ ದೀಪಮ್ಮ ಇಪ್ಪಾಡು ಆನಂದ್ ಶೆಟ್ರು ಇಪ್ಪಾಡು ಪೂರೆಲ್ಲ ನಮ್ಮ ಸುರೇಖ ಚಂದ್ರ ಪೂರೆಲ್ಲ ನಮಗೆ ಒಂಜಿ ಅಪ್ಪೆ ಜೋಕುಲ್ಲಕ ಕೆಲಸ ಮಾಡ್ತಾ ಪೂರೆಲ್ಲ ಈ ಒಂಜಿ ಚಾಮುಂಡೇಶ್ವರನ ಈ ಕಲಶೋತ್ಸವಗೂ ಎನ್ನೊಟ್ಟಿ ಕೈ ಜೋಡಿಸೋದು ಪೂರ ಅವು ಅಡುಗೆದ ಭಟ್ರು ಉಪ್ಪಾಡು ಪೂಜೆದ ಭಟ್ರು ಉಪ್ಪಾಡು ಇನ್ನಿತರ ಕೆಲಸ ಒಪ್ಪಾಡು ದೈವದ ಕೆಲಸ ಒಪ್ಪಾಡು ಪೂರ ವಿಷಯ ಇಡ್ಲ ಎನ್ನೊಟ್ಟಿಗೆ ಇತ್ತಿನ ಸುರೇಶ್ ಭಟ್ನಗರಲ್ಲುಳ್ಳೇರು ಪೂರೆರೆಗ್ಲ ಯಾನು ಈ ಸಂದರ್ಭ ಎನ್ನ ಕಾರ್ಯಾಧ್ಯಕ್ಷನ ಪರವಾದ ಯಾನು ಅನಂತ ಧನ್ಯವಾದನು ಕೋರೊಂದುಲೆ ಸುರುಟ್ ನಮ್ಮ ಭಗವಂದಾಸ್ ತಾಟಿ ಪಟ್ಟೊಂದುಲ್ಲೇರು ಅರ್ಲ ಪೂರ ಈ ನಾವು ಹೊರೆ ಕಾಣಿಕೆ ಉಪ್ಪಾಡು ಪೂರೆಟ್ಲ ಒಂಜಿ ಊರೇ ಸಂಭ್ರಮಿಸಿದ್ರು ಯಾನ್ಲ ಒಂಜಿ ಎಡ್ಡೆ ಡ್ರೆಸ್ ಪಾಡ್ದು ಈ ಒಂಜಿ ಚಾಮುಂಡೇಶ್ವರನ ಪ್ರತಿಷ್ಠೆ ಆಯ್ಬೊಕ್ಕದ ಒಂಜಿ ಖುಷಿ ಬೇತೆ ಉಂಡೆಂಕ್ ಅಂಚದ ಯಾನು ಸಂಭ್ರಮಿಸೊಂದುಲ್ಲೆ ಪದ್ಯವನ್ನೊಂದು ಖುಷಿಟುಲ್ಲೆ ಧನ್ಯವಾದ ನಿಕ್ಲೆಗೆ ಪೂರ ಥ್ಯಾಂಕ್ ಯು. ಸೊಲ್ಮೆಲು ಅಧ್ಯಕ್ಷರೇ ಈ ಒಂಜಿ ಅಧ್ಯಕ್ಷ ನಮ್ಮ ಮದಿಪು ಕೊರ್ನೇಕ್ ನನ್ನ ದುಂಬುಗು ಒಂಜಿ ಗೌರವ ಕೊರ್ಪನಂಚಿನ ಕಾರ್ಯಕ್ರಮ ಪಸಕುರಾಲ್ ಮಾಧ್ಯಮದ ದಯಮಲ್ತದೆ ಮಾಧ್ಯಮದಾರದ ವೇದಿಕೆಗೆ ಬರ್ತದೆ ಗೌರವದ ಶಾಲದ ಮಾನಾದಿಗೆ ಸ್ವೀಕಾರ ಮಲ್ಪಡು ಪಂಡದ ಪ್ರೀತಿಪೂರ್ವಕದ ಭಿನ್ನ ಬಂತಂದಲೆ ಪೊಸಕರೋಲ್ ಮಾಧ್ಯಮ ಈ ಲೈವ್ ಕಾರ್ಯಕ್ರಮ ಕೊಡ್ತೇವೆ ಕೋಡೆಡ್ದಿಂಚ ಅಕ್ಲಿಗೆ ಗೌರವದ ಮಾನಾದಿಗೆ ಪೊಸಕರೋಲ್ ಮಾಧ್ಯಮದಾಗಲೂ ಇದಕ್ಕ ಸತೀಶ್ ಬಂಗೇರ್ ಇತ್ತನ ದಯಮಲ್ತದೆ ಚಾವಡಿಗೆ ಬರಡು ಲೈಟಿಂಗ್ ದ ಸತೀಶ್ ಬಂಗೇರ್ ದಯಮಲ್ತದೆ ಚಾವಡಿಗೆ ಬರಡು ಪಂಡದು ಮಿಥುನ್ ಮೀರು ಪೊಸಕರೋಲ್ದ ಮಿಥುನ್ ಮೀರು ಗೌರವದ ಮಾನಾದಿಗೆ ಈ ಒಂಜಿ ಚಾವಡಿಡು ಅಧ್ಯಕ್ಷರು ನಡೆದು ಸತೀಶ್ ಬಂಗೇರ್ ಲೈಟದ ವ್ಯವಸ್ಥೆ ಮಂತ್ರಂಚಿನ ಸತೀಶ್ ಬಂಗೇರ್ ಅದೇ ರೀತಿ ಶಾಮ್ಯಂದ ವ್ಯವಸ್ಥೆ ಮಂತ್ರಂಚಿನ ಉಮಾನಾಥ ಪೂಜಾರಿ ನಮ್ಮಲ್ತ ತರ್ನ ವೇದಿಕೆಗೆ ಬರ್ತದೆ ಗೌರವದ ಶಾಲದ ಮಾನಾದಿಗೆ
ಸ್ವೀಕಾರ ಮಲ್ಪಡ್ಬಂಡದ ಪ್ರೀತಿಪೂರ್ವಕವಾದ ಭಿನ್ನಯನ ಮಂತದಲ್ಲ ಅವೇ ರೀತಿ ಸುಜಿತ್ ಇತರನದ ಮಲ್ತದ ವೇದಿಕೆಗೆ ಪೂತ ಅಲಂಕಾರ ಮಲ್ತನ ಸುಜಿತ್ ಮೇರೆ ವತ್ತನ ಗೌರವದ ಶಾಲದ ಮಾನಾದಿಗೆ ಸ್ವೀಕಾರ ಮಲ್ಪಡ್ಬಂಡದ ಪ್ರೀತಿಪೂರ್ವಕವಾದ ಭಿನ್ನಯನ ಮಂತದಲ್ಲ ಸೊಲ್ಮೆಲು ಇದರ ಕಾರ್ಯಕ್ರಮ ನಮ್ಮೊಟ್ಟಿಗೆ ಈತನೇಟ ಇತ್ತದೆ ಈ ಕಾರ್ಯಕ್ರಮಗೂ ಶುಭ ಸಂದೇಶದ ಪಾತ್ರೆಯನ್ನು ಕೊರ್ನಂಚಿನ ಮಾತೆರೆಗ್ಲ ಒಂಜೆ ಪಾತೆರಡು ಸೋಲಿತದ ಸೊಲ್ಮೆಲಿನ ಸಂದೇತ ಮಂತದ್ದು ಕಾರ್ಯಕ್ರಮಕ್ಕೆ ಮುಗಿತಲದ ಚುಕ್ಕಿದಿ ಒಂದಲ್ಲ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಈ ಸಭಾ ಕಾರ್ಯಕ್ರಮ ಇಡಿಗೆ ಮುಗಿತೊಂದಿಲ್ಲ ಪ್ರವೀಣ್ ಬಸ್ತಿ ಬಾರಿ ಫುರ್ಲುದ ನಿರೂಪಣೆ ಮುರಳಿ ದಿಂಚ ಮಲ್ತಂದುಲ್ಲ ಅದಕ್ಕೆ ಮಾತ ಬಂದಲ ಪರದ ಪ್ರೀತಿಪೂರ್ವಕವಾದ ಸೋಲ್ಮೇಲಿನ ಸಂದೇತ ಮಲ್ತದುಲ್ಲ ಅರೆಗೆ ಸಾಯಿಬಾಬಾ ಮಂದಿರ ಪಿಲ್ಲಾರ್ದ ದಿನೇಶ್ ಶರ್ಮಾ ಬೇರೆ ಗೌರವ ಮಲ್ತದುಲ್ಲ ಸುದರ್ಶನ್ ಒಟ್ಟಿಗೆ